ಶಿಕ್ಷಕರು ಬಂದಿದ್ದಾರೆ. ಅದೇ ರೀತಿ ಪ್ರೌಢ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಖ್ಯಾತ ಸಾಹಿತಿಗಳು ಚಂದ್ರಾಸ್ ಕರಂದ್ರು, ಇಬ್ರಾಹಿಂ ನಡುಪದವರು ಎಲ್ಲ ಉಪಸ್ಥಿತರಿದ್ದಾರೆ. ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇನ್ನು ನಮ್ಮ ಸುಮಾರು ಜನ ಸೇರ್ಕೊಳ್ಳಿಕ್ಕಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಮಾಹಿತಿ ಇದೆ. ಇವತ್ತಿನ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಯಿಂದ ರಾಜ್ಯ ಮಟ್ಟದವರೆಗಿನ ಎಲ್ಲ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮಾಹಿತಿ ಇದೆ. ಇವತ್ತು ಭಾಳ ಮುಖ್ಯವಾದ ಒಂದು ಸಂವಾದ. ಹೆಚ್ಚು ಸಭಾ ಕಾರ್ಯಕ್ರಮಗಳಿರುವುದಿಲ್ಲ, ಸಂವಾದ ಮಾಡಲಿಕ್ಕೆ ಇರುವಂಥದ್ದು. ಅದಕ್ಕೆ ನಾವು ಪ್ರಾರಂಭ ಮಾಡುವ. ಪ್ರಾರಂಭದಲ್ಲಿ ನಮ್ಮ ಸ್ಕಿಲ್ ಸ್ಕೂಲ್ನಲ್ಲಿ ಈಗಾಗಲೇ ತರಬೇತಿ ಮುಗಿಸಿದ ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡುವ ಕಾರ್ಯಕ್ರಮ ಈಗಾಗಲೇ ಮುಗಿಸಿಬಿಡೋಣ ಪ್ರಾರಂಭದಲ್ಲಿ. ಹಾಗಾಗಿ ಆ ಕಾರ್ಯಕ್ರಮಕ್ಕಾಗಿ ನಾವು ಮುಂದೆ ಹೋಗುವ. ಇವತ್ತು ಕಸದ ಬಗ್ಗೆ ಬಹುಶಃ ಯಾರು ಹೇಳಬೇಕಾಗಿಲ್ಲ, ಮುಂದೆ ನಾವು ಚರ್ಚೆ ಮಾಡ್ತೇವೆ. ಕಸದಿಂದ ನಾವು ರಸ ತೆಗಿತಾ ಇಲ್ಲ, ಕಸದಿಂದ ನಾವು ವಿಷ ತೆಗಿತಾ ಇದ್ದೇವೆ. ಕಸವನ್ನು ರಸ ಮಾಡಲಿಕ್ಕೆ ಆಗ್ತದೆ, ಕಸವನ್ನು ವಿಷ ಮಾಡಿ ನಾವೆಲ್ಲ ವಿಷ ಜಂತುಗಳಾಗ್ತಾ ಇರೋದು ಮಾನವರು ಒಂದು ದೊಡ್ಡ ನಮ್ಮ ಎಲ್ಲ ಮಾನವ ಸಮುದಾಯಕ್ಕೆ ಒಂದು ಆತಂಕಕಾರಿ ವಿಚಾರ. ನಾವು ವಿಷ ಜಂತುಗಳನ್ನು ಕೇಳ್ತಾ ಇದ್ದೆವು. ಆ ಜಂತುಗಳಲ್ಲಿರುವ ವಿಷ ಅದಕ್ಕೆ ತೊಂದರೆ ಮಾಡಿದರೆ ಮಾತ್ರ ಅದು ಆ ವಿಷವನ್ನು ಅದು ಹರಡ್ತಾ ಇತ್ತು. ಆದರೆ ನಾವು ತೊಂದರೆ ಮಾಡದೆ ಆ ಪ್ರಾಣಿಗಳಿಗೂ ಸೇರಿದಂತೆ ಎಲ್ಲರಿಗೂ ವಿಷದ ಮೂಲಕ ವಿಷ ಜಂತುಗಳಾಗ್ತಾ ಇದ್ದೇವೆ ಮಾನವರು. ಸೊ ಇದರ ಬಗ್ಗೆ ಒಂದು ಅವಲೋಕನ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಸದ ಒಂದು ಸಮಸ್ಯೆ ಹೇಗೆ ಅಭಿವೃದ್ಧಿ ಆಗ್ತಾ ಬಂತು, ಈ ದಿಸೆಯಲ್ಲಿ ಒಂದು ಸಂವಾದ ಮಾತುಕತೆ ಮಾಡಬೇಕು. ಅಟ್ಲೀಸ್ಟ್ ನಾವು ಸೇರಿದವರಾದರೂ ವಿಷ ಜಂತುಗಳ ಆಗದಾಗೆ ಈಗಾಗಲೇ ನಾವೆಲ್ಲ ಅಂಥವರಲ್ಲಿ ಬರುವಂಥದ್ದು, ಇನ್ನು ಹೆಚ್ಚಾಗಲಿಕ್ಕೆ ಪ್ರಯತ್ನ ಮಾಡೋ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ಇರುವಂಥದ್ದು. ಇವತ್ತು ಮೊದಲನೇದಾಗಿ ನಮ್ಮ ಆಶಯ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸ್ವಚ್ಛತಾ ಗೀತೆಯನ್ನೆಲ್ಲ ಸಾಮೂಹಿಕವಾಗಿ ಹಾಡಬೇಕು ಅಂತ ನಮ್ಮ ಸ್ಮೈಲ್ ಸ್ಕಿಲ್ ಸ್ಕೂಲಿನ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತೇನೆ. ನಮ್ಮ ಪ್ರೌಢ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಬಾಪು ಘನತ್ಯಾಜ್ಯ ಘಟಕದ ಅಧ್ಯಕ್ಷರು ಆಗಿದ್ದಂಥ ಮಾನ್ಯ ಇಬ್ರಾಹಿಂ ನಡುಪದವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಖ್ಯಾತ ಜನಪದ ವಿದ್ವಾಂಸರು
ಚಂದ್ರಾಸ್ ಕಣಂತೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಿಸಲಿಕ್ಕಿದ್ದಾರೆ ಶೀನಾ ಶೆಟ್ರು, ಮಾಜಿ ಒಂಬುಡ್ಸ್ಮನ್ ರವರು, ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು. ನಿಮಗೂ ಸ್ವಾಗತ ಕೋರ್ತಿದ್ದೇನೆ ಸರ್. ಹಾಗೆ ನಮ್ಮ ಸ್ಕಿಲ್ ಸ್ಕೂಲಿನ ಶಿಕ್ಷಕಿಯರು, ಸ್ಕಿಲ್ ಸ್ಕೂಲಿನ ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಮಂದಿ ಹೊಲಿಗೆ ತರಬೇತಿ ಪಡೆದು ಕೋರ್ಸನ್ನು ಮುಗಿಸಿದ್ದಾರೆ. ಗ್ರೇಟ್. ಕಾರ್ಯಕ್ರಮಕ್ಕೆ ವಿಶೇಷ ಶಕ್ತಿ ಬಂದಿದೆ. ಮಾನ್ಯ ಗುರುವಪ್ಪರವರು ದಯವಿಟ್ಟು ಮುಂದೆ ಬನ್ನಿ ಸರ್. ಮಾನ್ಯ ಗುರುವಪ್ಪ ಬಾಳೆಪಣಿಯವರು ಬಂದಿದ್ದಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಧಾಕೃಷ್ಣ ರೈ ಉಮಿಯಾರವರು, ಜನಜೀವನ ಲಯನ್ಸ್ ಸಂಸ್ಥೆ, ಇವರೆಲ್ಲರ ನಮ್ಮ ಹಿತೈಷಿಗಳು. ರಾಧಾಕೃಷ್ಣ ರೈ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ 10 ಜನ, ನಮ್ಮಲ್ಲಿ 2 ಕೌಶಲ್ಯ ತರಬೇತಿಗಳು ನಡೀತದೆ, ಕಂಪ್ಯೂಟರ್ ಮತ್ತು ಹೊಲಿಗೆ ತರಬೇತಿ. ಹೊಲಿಗೆ ತರಬೇತಿ 10 ಜನ ತರಬೇತಿಯನ್ನು ಮುಗಿಸಿದ್ದಾರೆ. ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಈಗಾಗಲೇ ಈ ನಮ್ಮ ಕಾರ್ಯಕ್ರಮ ಪ್ರಾರಂಭದ ಮುಂಚಿತವಾಗಿ ನಾವು ನೆರವೇರಿಸ್ತಾ ಇದ್ದೇವೆ. ಇವರು ಈ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಇದನ್ನು ನಮ್ಮ ವೇದಿಕೆಯಲ್ಲಿರುವ ರಮೇಶ್ ಎನ್ನವರು ಸೇರಿದಂತೆ ಎಲ್ಲರೂ ವಿತರಿಸಬೇಕು ಅಂತ ಕೇಳಿಕೊಳ್ತೇನೆ. ಮಾನ್ಯ ಅದರ ಶಿಕ್ಷಕಿಯರು ದಯವಿಟ್ಟು ಅವರ ಹೆಸರನ್ನು ಓದಿ ಹೇಳಿ ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಟೈಲರಿಂಗ್ ತರಬೇತಿ ಪಡೆದಿರುವಂತಹ ವಿದ್ಯಾರ್ಥಿಗಳ ವಿವರ: ರುಕ್ಯ ರಮೀಜಾ, ಆಯಿಷತ್ ಸಂಬ್ರೀನಾ, ಫಾತಿಮತ್ ಶಾಯಿನಾ, ಲಿಖಿತಾ, ಸುಪ್ರೀತಾ, ಮರಿಯಾ ತಸ್ಲೀಮಾ, ಹೌದು, ಬದುಕಿಗೆ ಪ್ರಯೋಜನ ಆಗ್ತದೆ. ಯಾಕೆಂದರೆ ಇಲ್ಲಿ ತರಬೇತಿ ಪಡೆದು ಮತ್ತೆ ನನಗೆ ನನ್ನ ಬಟ್ಟೆಗಳನ್ನು ಅಥವಾ ನಮ್ಮ ಬೇರೆಯವರ ಬಟ್ಟೆಗಳನ್ನು ನನಗೆ ಹೊಲಿಬಹುದು. ಮತ್ತು ನಾನು ಫಸ್ಟ್ ಸೇರಿದವತ್ತು ಇಲ್ಲಿಗೆ ಬಂದಲ್ಲ, ಆವಾಗ ನನಗೆ ಟೀಚರ್ ಹೇಗಿರ್ಬೋದು ಅಂತ ತುಂಬ ಭಯ ಇತ್ತು. ಮತ್ತು ಅವರನ್ನು ಮತ್ತೆ ನನಗೆ ಟೀಚರ್ ಹೇಗಿರ್ಬೋದು, ತುಂಬ ಜೋರು ಇರ್ಬೋದಾ ಅಂತ. ಆದರೆ ನನಗೆ ಅದೊಂದು ಭಯ ಇರಲಿಲ್ಲ, ಭಯ ಇತ್ತು. ಮತ್ತು ಅವರನ್ನು ನೋಡಿದಾಗ ಹೋಯಿತು ಭಯ. ಅಂದರೆ ಪಾಪ ಇದ್ದಾರೆ, ಟೀಚರ್ ಪಾಪ ಇದ್ದಾರೆ. ಮತ್ತು ತುಂಬ ಕಲಿತೆ ನಾನು ಇಲ್ಲಿಗೆ ಒಂದು ಸ್ವಚ್ಛತೆಯದ್ದು ಮತ್ತು ಕೆಲವು ವಿಷಯಗಳನ್ನು. ಇಲ್ಲಿ ಬೇರೆ ಶಾಲೆಗಿಂತ ಇಲ್ಲಿ ನಾನು ತುಂಬ ವಿಷಯಗಳನ್ನು ಕಲಿತೆ ಅಲ್ಲ, ನನಗೆ ತುಂಬ ಖುಷಿ ಆಯಿತು, ಸಂತೋಷ ಕೊಡ್ತು. ಇದು ಟ್ರಸ್ಟ್ ಇತ್ತು. ಮತ್ತು ಟೈಲರ್ ಕಲಿತು ಉಪಯೋಗ ಕೂಡ ಇದೆ ನಮ್ಮ ಜೀವನಕ್ಕೆ. ಇಲ್ಲಿ ಟೈಲರ್ ಮಾತ್ರ ಅಲ್ಲ, ಬೇರೆ ಎಲ್ಲದನ್ನು ಕೂಡ ಕಲಿತಿದ್ದೀವಿ. ಇಲ್ಲಿ ಬಂದು ಟೈಲರ್ ಮಾತ್ರ ಅಲ್ಲ, ಸ್ವಚ್ಛತೆಯದ್ದು ಸಹ ಕಲಿತೇವೆ. ತುಂಬ ಕಲಿತಿದ್ದೇವೆ. ಇಲ್ಲಿ ಬಂದು ಖುಷಿ ಆಯಿತು. ಇಲ್ಲಿ ನಮಗೆ ಟೈಲರಿಂಗ್ ಕಲಿಯುವ ಮುಂಚೆ ಭಯ ಇರ್ತದೆ. ಫಸ್ಟ್ ಹೇಗೆ ಕತ್ತರಿ ಹಿಡಿಯೋದು, ಚಾಕ್ ಹಿಡಿಯೋದು, ಹಾಗೆ ಹೀಗೆಲ್ಲ ನಮ್ಗೆ ಗೊತ್ತಿರೋದಿಲ್ಲ. ಅದರ ABCD ಕೂಡ ನಮ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಬಂದ ಮೇಲೆ ಮ್ಯಾಮ್ನವರು ತುಂಬ ಸಪೋರ್ಟ್ ಮಾಡಿ ಕಲಿಸಿದ್ದಾರೆ. ನಮಗೆ ಮುಂದಿನ ಜೀವನಕ್ಕೆ ಬೇಕಾದಾಗೆ ನಾವು ಕಟ್ ಮಾಡಿ ಹೊಲಿಬೋದು ಅಂತ ನಮ್ಗೆ ಅನಿಸಿತು. ಮತ್ತು ಇಲ್ಲಿ ಬಂದು ತುಂಬ ಕಲ್ತ್ವಿ ವಿಷಯ ಎಲ್ಲ. ಎದುರು ನಿಂತ್ಕೊಂಡು ಮಾತನಾಡುವ ಧೈರ್ಯ ಎಲ್ಲ ತುಂಬ ವಿಷಯವನ್ನು ಕಲ್ತು. ನಾನಿಲ್ಲಿಗೆ ಫಸ್ಟ್ ಬರುವಾಗ ನನಗೆ ಭಯ ಆಯಿತು, ಟೀಚರ್ ಹೇಗಿರ್ತಾರೆ ಮತ್ತು ಇಲ್ಲಿ ಹೇಗಿರ್ತಾರೆ. ಮತ್ತು ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯ್ತು ಅವ್ರ ಪಾಪ. ಮತ್ತು ಟೈಲರಿಂಗ್ ಕಲಿತು ತುಂಬ ಖುಷಿಯಾಯಿತು. ಮತ್ತು ಅದು ನಮಗೆ ಉಪಯೋಗ ಆಗ್ತದೆ. ನಾವು ನಮ್ಮದೇ ಬಟ್ಟೆ ಹೊಲಿಬೋದು, ಮತ್ತು ಬೇರೆ ಯಾರಾದರೂ ಕೊಟ್ಟರೆ ಅದನ್ನು ಕೂಡ ಹೊಲಿಬೋದು. ಮತ್ತು ಇಲ್ಲಿ ಒಂದು
ತುಂಬ ವಿಷಯಗಳನ್ನು ಕಲಿತೆ, ಸ್ವಚ್ಛತೆ ಬಗ್ಗೆ. ಮತ್ತು ನಾವು ಯಾರ ಹತ್ರ ಈಗ ಬೇರೆ ಎಲ್ಲಿಗಾದರೂ ಹೋದರೆ ಅಲ್ಲಿ ಮಾತನಾಡೋದಿಲ್ಲ, ಭಯ ಆಗ್ತದೆ ನಮಗೆ ಮಾತನಾಡಲಿಕ್ಕೆ. ಆದರೆ ಇಲ್ಲಿ ಬಂದು ಎಲ್ಲರೂ ಒಂದೇ ಸಾರಿ ಮಾತನಾಡಿದ್ವಿ, ಅವರು ಕೂಡ ಮಾತನಾಡಿದರು. ತುಂಬ ಓಪನ್ ಅಪ್ ಆಗಿ ಇಲ್ಲಿದ್ವಿ, ತುಂಬ ಖುಷಿಯಾಯಿತು. ಸೆಕೆಂಡ್ ಇಯರ್. ಭಯ ಇದ್ದದ್ದು ಮ್ಯಾಮ್ ಹೇಗಿರ್ತಾರೆ, ಜೋರಿರ್ಬೋದಾ, ಮತ್ತೆ ಮ್ಯಾಮ್ ಕೂಡ ಕ್ಲೋಸ್ ಆದರು. ಅಂದರೆ ತುಂಬ ಸಪೋರ್ಟ್ ಇದ್ದಾರೆ ಮ್ಯಾಮ್, ಚೆಂದ ಕಲಿಸಿದ್ರು. ನಾನು ಇಲ್ಲಿಗೆ ಬಂದದ್ದು ಟೈಲರಿಂಗ್ ಕಲೀಲಿಕ್ಕೆ ಸಹ ಆದರು. ಇಲ್ಲಿ ಬಂದು ಯೋಗ ಕಲಿತೆ, ಸ್ವಚ್ಛತೆ ಬಗ್ಗೆ. ತುಂಬ ಖುಷಿ ಆಗ್ತದೆ, ಬೇಜಾರು ಸಹ ಆಗ್ತದೆ ಇಲ್ಲಿಂದ ಹೋಗಬೇಕಲ್ಲ, ಇಷ್ಟು ದಿನ ಇದ್ವಿ. ನಾವು ಮೊದಲು ಇಲ್ಲಿಗೆ ಬರಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಎಕ್ಸಾಮ್ಗಿನ್ನ ಒಂದು ದಿವಸ ಮುಂಚೆ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡದ್ದು. ಇಲ್ಲಿ ಬಂದು ನನಗೆ ಕೂಡ ಭಯ ಇತ್ತು, ಮ್ಯಾಮ್ ಹೇಗಿರ್ತಾರೆ ಏನು ಅಂತ. ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೇಗೆ ಕಟ್ ಮಾಡೋದು ಮತ್ತು ಹೇಗೆ ಮಿಷಿನನ್ನು ಯೂಸ್ ಮಾಡೋದು ಅಂತ ಯಾವುದು ನಮಗೆ ಗೊತ್ತಿರಲಿಲ್ಲ, ಅದನ್ನೆಲ್ಲ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿಂದ ಹೋಗಬೇಕು ಅನ್ನೋದು ಕೂಡ ಬೇಜಾರಾಗ್ತದೆ. ಬಂದು ತುಂಬ ಖುಷಿಯಾಯಿತು. ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಯೋಗದ ಬಗ್ಗೆ ಆಗಿರ್ಬೋದು. ಮತ್ತು ಯಾವತ್ತೂ ಕೂಡ ನಾನು ನಿರೂಪಣೆ ಮಾಡಿದವಳಲ್ಲ, ಇಲ್ಲಿ ಬಂದ ಮೇಲೆ ನಿರೂಪಣೆ ಮಾಡಿದೆ, ಸಂವಿಧಾನದ ಬಗ್ಗೆ ತಿಳ್ಕೊಂಡೆ. ಅದನ್ನೆಲ್ಲ ನೋಡಿ ಖುಷಿಯಾಯಿತು. ಅಂದರೆ ಸ್ಟೂಡೆಂಟ್ಗಳು ಅಂದರೆ ನಾವು ಅವರಿಂದ ತುಂಬ ಕಲಿಯುವಂಥದ್ದು ತುಂಬ ಉಂಟು. ಯಾಕೆಂದರೆ ನಾವು ಬರೀ ಟೀಚರ್ಗಳು ಮಾತ್ರ ಅಲ್ಲ, ಆದರೆ ಅವರು ಸ್ಟೂಡೆಂಟ್ಗಳಿಂದ ಒಂದೊಂದು ವಿಷಯಗಳನ್ನು ತುಂಬ ಕಲಿತೀವಿ ನಾವು. ಯಾಕೆ ಅವರಲ್ಲಿ ತುಂಬ ಪ್ರತಿಭೆಗಳು ಇರ್ತದೆ, ಆದರೆ ಅದನ್ನು ಹೊರ ಹಾಕೋದ್ರಲ್ಲಿ ತುಂಬ ಹಿಂದೆ ಇರ್ತಾರೆ. ಆದರೆ ನಾವು ಸ್ವಲ್ಪ ಮಾತಾಡದೇ ಇದ್ದವರನ್ನು ಸ್ವಲ್ಪ ಮಾತಾಡಿಸುವಂಥ ಹವ್ಯಾಸಕ್ಕೆ ಅವರನ್ನು ನಾವು ಪ್ರೇರಣೆ ಮಾಡ್ತೇವೆ. ಹಾಗೆ ಕಟ್ಟಿಂಗ್ ಮಾಡೋದರಲ್ಲಿ ಸ್ವಲ್ಪ ತಲೆ ಖರ್ಚು ಮಾಡೋದರಲ್ಲಿ, ಅದು ನಾವು ಕಟ್ಟಿಂಗ್ ಮಾಡೋದರಲ್ಲಿ ಸ್ವಲ್ಪ ತುಂಬ ಜಾಗರೂಕರಾಗಿರಬೇಕು. ಆದರೆ ಇದನ್ನೆಲ್ಲ ಅವರಿಗೆ ಆದಷ್ಟು ಎಷ್ಟು ಅವರಿಗೆ ಆಗ್ತದೆ ಅಷ್ಟು ಶ್ರಮಪಟ್ಟು ಕಲಿಸಿದ್ದೇನೆ. ಇನ್ನು ಅವರ ಮಟ್ಟಕ್ಕೆ ಅವರು ಯಾವಾಗಲೂ ದಿನನಿತ್ಯದಲ್ಲಿ ಬಳಸುವಂಥ ಇದೆ ನಮಗೆ. ಅದನ್ನು ಅವರು ದಿನನಿತ್ಯದಲ್ಲಿ ಅವರಿಗೆ ಬೇಕಾದಂಥನ್ನು ರೆಡಿ ಮಾಡಿಕೊಂಡು ಅವರು ಇನ್ನೊಬ್ಬರಿಗೂ ಸಹಾಯ ಮಾಡ್ಬೋದು. ಸ್ವಲ್ಪ ಸ್ಟಿಚಿಂಗ್ ಮಾಡೋದಾದರೆ ಇನ್ನೊಂದು ಟೈಲರ್ಗಳ ಹತ್ರ ಹೋಗ್ಬೇಕು ನಾವು ಯಾವಾಗಲೂ. ಹಾಗೆ ನಾವು ನಮ್ಮ ಸ್ವಂತಕ್ಕೆ ನಾವು ಮಾಡ್ಕೊಳ್ಳುವಂಥ ಇದಾಗಿದ್ದಕ್ಕೆ ನಾನು ಟೈಲರ್ಗಳಿಗೆ ತುಂಬ ಮಾಡ್ತೇನೆ. ನಾನು ಯಾವುದಂದರೆ ಬೇರೆ ಯಾವ ವಿಷಯಕ್ಕೆ ನಾವು ಮಾಡೋದಿಲ್ಲ. ಆದರೆ ಟೈಲರ್ಗಳ ವಿಷಯದಲ್ಲಿ ಬಂದಾಗ ನನಗೆ ನಾನೇ ಅನುಭವಿಸಿದ್ದು ತುಂಬ ಉಂಟು ಅದರಲ್ಲಿ. ಅದಕ್ಕೆ ಬೇಕಾಗಿ ನಾನು ಅವ್ರ ಹತ್ರ ಹೇಳೋದು, ನೀವು ಕಲೀರಿ, ನಿಮ್ಮ ಡ್ರೆಸ್ಸನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಆದರೆ ಮತ್ತೆ ಉಳಿದದನ್ನು ಬೇರೆಯವ್ರ ಹತ್ರ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೀವು ತುಂಬ ತಲೆ ಖರ್ಚು ಮಾಡಬೇಕು ಇದರಲ್ಲಿ. ಆದರೆ ಬೇರೆ ಕೆಲವು ವಿಷಯಗಳೆಲ್ಲ ಅದರಾಗೆ ಅಲ್ಲ. ಇದು ಟೈಲರ್ಗಳಲ್ಲೇ ಒಂದು ಬಟ್ಟೆಗೆ ಕತ್ತರಿ ಬಿದ್ದ ನಂತರ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಮೊದಲು ಅಷ್ಟು ನಾವು ಜಾಗರೂಕರಾಗಿ ಅದನ್ನು ತಲೆ ಖರ್ಚು ಮಾಡಿ ನಾವು ಕಟ್ ಮಾಡಿ ಅದನ್ನೆಲ್ಲ ಸ್ಟಿಚ್ ಮಾಡಿ ಇನ್ನೊಬ್ಬರಿಗೆ ಕೊಡಬೇಕು. ನಾವು ಇನ್ನೊಬ್ರಿಗೆ ಹೇಳ್ತೇವೆ ನಾವು ಸ್ಟಿಚ್ ಮಾಡಿದ್ದನ್ನು, ಇವನೆಂಥದ್ದು ಹೀಗೆ ಸ್ಟಿಚ್ ಮಾಡಿದ್ದಾನೆ, ಅವನಿಗೆ ಕಣ್ಣಿಲ್ಲ, ಇವನಿಗೆ ಇದಿಲ್ಲ ಅಂತ ನಾವು ತುಂಬ ಬೈತೇವೆ ಅವನಿಗೆ. ಆದರೆ ನಾವು ಅದಕ್ಕೆ ಆ ಕೆಲಸಕ್ಕೆ ನಾವು ಇಳಿಯುವಾಗ ಮಾತ್ರ ನಮಗೆ ಗೊತ್ತಾಗೋದು, ಅನುಭವ ಆಗೋದು. ಯಾವಾಗಲೂ ನಾವು ಒಂದು ಕೆಲಸವನ್ನು ಮಾಡಿದಾಗ ಮಾತ್ರ ಅನುಭವ ಆಗೋದು. ಅದಕ್ಕೆ ನಾನು ತುಂಬ ಅವರಿಗೆ ಹೇಳ್ತಾ ಇರ್ತೇನೆ, ಈಗ ಬೇಡ ನೀವು ನೋಡಿ ನೀವು ಸ್ಟಿಚ್ ಮಾಡ್ತೀರಲ್ಲ ಹೀಗೆ, ಆದರೆ ಮನಸ್ಸಿಟ್ಟು ನಾವು ಎಷ್ಟು ಮನಸ್ಸಿಟ್ಟು ಮಾಡ್ತೇವೆ ಅಷ್ಟು ಕೆಲಸದ ಮೇಲೆ ನಮಗೆ ಇದು ತೃಪ್ತಿ ಬರುತ್ತೆ ಅಷ್ಟೇ. ಒಂದು ಪ್ರಮಾಣ ಪತ್ರ ವಿತರಣೆಗೆ ನಮ್ಮ ಗ್ರಾಮದ ಹಿರಿಯ ವ್ಯಕ್ತಿಗಳಿಂದ ಇದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಅವರು ಹೇಳಿದ ಹಾಗೆ ಒಂದು ನಮ್ಮ ಸ್ವಾವಲಂಬನೆ ಜೊತೆಗೆ ಅದರಿಂದ ಏನಾದರೂ ಸಂಪಾದನೆ ಕುಟುಂಬಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕೌಶಲ್ಯವನ್ನು ಇಲ್ಲಿ ಕಲಿತುಕೊಂಡಿದ್ದೀರಿ. ಉತ್ತಮವಾಗಿ ನಿಮ್ಮ ಕಲಿಕೆ ಇದೆ ಅಂತ ನಿಮ್ಮ ಮಾತಿನಲ್ಲಿ ಗೊತ್ತಾಯಿತು. ನಿಮಗೆ ಧನ್ಯವಾದಗಳು. ನಮ್ಮ ಔಪಚಾರಿಕವಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡುವ. ನಮ್ಮ ಇವತ್ತಿನ ಕಾರ್ಯಕ್ರಮದ ಸಹಯೋಗಿ ವಿಶೇಷವಾಗಿ ಇವತ್ತು ಜನ ಶಿಕ್ಷಣ ಟ್ರಸ್ಟು, ಜನಜೀವನ ಬಾಳೆಪುಣಿ, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ, ಮಂಗಳಗಂಗೋತ್ರಿ ಲಯನ್ಸ್ ಕ್ಲಬ್ಬು, ಚಿತ್ತಾರ ಬಳಗ, ಸೆಲ್ಕು, ಸಂಜೀವನಿ ಒಕ್ಕೂಟ ನಾವೆಲ್ಲ ಸೇರಿ ಇವತ್ತಿನ ಕಾರ್ಯಕ್ರಮ ಒಟ್ಟಿಗೆ, ಅಂದರೆ ಈ ಸದಸ್ಯರಿಗೆ ಇದೊಂದು ಜಾಗೃತಿಗಾಗಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಈಗಾಗಲೇ ನಾನು ಹೇಳಿದ್ದೇನೆ, ನಮ್ಮ ಕಾರ್ಯಕ್ರಮದಲ್ಲಿ ರಮೇಶ್ ಅವರು ಭಾಳ ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆಗಿದ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಚಂದ್ರಾಸ್ ಕಣಂತೂರವರು, ಇಬ್ರಾಹಿಂ ನಡ್ಪದ್ರವರು, ರಾಧಾಕೃಷ್ಣ ರೈ ಉಮಿಯಾರವರು, ವಿಶೇಷವಾಗಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಆದಂಥ ವಸಂತ್ ಕೊಣಾಜಿಯವರು ಕೂಡ ಬಂದಿದ್ದಾರೆ. ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮ ನಡೀಬೇಕು. ಈ ಕಾರ್ಯಕ್ರಮ ಈ ವಿಷಯ ನಾನೀಗಾಗಲೇ ಹೇಳಿದ್ದೇನೆ, ಇದು ಮುಕ್ತವಾದ ಒಂದು ಸಂವಾದ. ನಮ್ಮ ಈ ಕಸ ನಿರ್ವಹಣೆಯಲ್ಲಿ ಕಸ ಹೇಗೆ ವಿಷ ಆಗಿದೆ ಮನುಷ್ಯರಿಗೆ, ಇಡೀ ಪ್ರಕೃತಿಗೆ,
ಯಾವ ರೀತಿ ಇದು ಕಸ ಒಂದು ವಿಷವಾಗಿ ಪರಿಣಮಿಸಿದೆ, ಇದರ ಬಗ್ಗೆ ಒಂದು ಸಂವಾದ ಮಾಡಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಶ್ರೀನಿವಾಸ್ ಶೆಟ್ಟರು, ಮಾಜಿ ಒಂಬಟ್ಸ್ಮನ್ರವರು ಸಿಮರೋಬ ಗಿಡವನ್ನು ನಮ್ಮ ಜನಜೀವನದ ಅಧ್ಯಕ್ಷರಾದಂಥ ರಮೇಶ್ ಸೇನವರವರಿಗೆ ವಿತರಿಸುವುದರ ಮೂಲಕ ಈ ಒಂದು ಇವತ್ತಿನ ಕಸಯಾನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಬಹಳ ವಿಶೇಷವಾದ ಕಾರ್ಯಕ್ರಮ. ಈಗಾಗಲೇ ತಮಗೆ ತಿಳಿಸಿರುವಂತೆ ಜನಶಿಕ್ಷಣ ಟ್ರಸ್ಟ್, ಉಳ್ಳಾಲ ಪತ್ರಕರ್ತರ ಸಂಘ, ಜನಜೀವನ, ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್, ಸಂಜೀವಿನಿ ಒಕ್ಕೂಟ, ಸ್ಮೈಲ್ ಸ್ಕಿಲ್ ಸ್ಕೂಲ್ ಚಿತ್ತರ ಬಳಗದ ಸಹಯೋಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಕಸಯಾನ. ಕಸಯಾನ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ ತುಂಬ ಮಂದಿ ಕೇಳಿದ್ರಿ, ಏನು ಕಸಯಾನ ಅಂತ. ಅದೇನು ಅಂತ ನಾವಿಲ್ಲಿ ಇವತ್ತು ಅರ್ಥ ಮಾಡಿಕೊಳ್ಳುವ. ಬಯಲು ಕಸಾಲಯ ವಿಶಾಲಯ, ಬಯಲು ಕಸಾಲಯ ವಿಶಾಲಯ. ಕೃಷ್ಣಮುರಳಿ ಹೇಳಿದ ಹಾಗೆ ಕಸವನ್ನು ರಸ ಮಾಡಬೇಕು. ನಾವು ಕಸವನ್ನು ವಿಷ ಮಾಡಿ ಅದನ್ನೇ ಸೇವಿಸುತ್ತಾ ಖುಷಿಯಲ್ಲಿದ್ದೇವೆ. ಕಸಯಾನ ಬಹಳ ದೊಡ್ಡ ಒಂದು ಪದ. ಕಸಯಾನ ಕಳೆದ 19 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ. ಸಂಪೂರ್ಣ ಸ್ವಚ್ಛತಾ ಅಭಿಯಾನದಿಂದ ಹೆಚ್ಚು ಸಂತೋಷಪಟ್ಟವರು ನಾವು ವೈಯಕ್ತಿಕವಾಗಿ, ನಾನು ಕೃಷ್ಣಮುಲ್ಯರು. ಯಾಕೆಂದರೆ ಈ ಸಂಪೂರ್ಣ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ 6 ತಿಂಗಳಲ್ಲಿ ನನಗೆ ಇಸ್ಲಾಮಾಬಾದಿಗೆ ಹೋಗಲಿಕ್ಕೆ ಅವಕಾಶ ಬಂತು. 11 ದೇಶಗಳ ಪ್ರತಿನಿಧಿಗಳ ಜೊತೆ ಕುಳಿತುಕೊಳ್ಳುವ ಅವಕಾಶ ಬಂತು. ಇರದಿಂದ ಇಸ್ಲಾಮಾಬಾದ್ ಹೋಗಲಿಕ್ಕೆ ಅವಕಾಶ. ಇಸ್ಲಾಮಾಬಾದಲ್ಲಿ 3 ದಿವಸದ ದಕ್ಷಿಣ ಏಷ್ಯಾ ಮಟ್ಟದ ಸಮ್ಮೇಳನ. ಕರ್ನಾಟಕದಿಂದ ಒಬ್ಬನೇ ಹೋದದ್ದು, ಕರ್ನಾಟಕದಿಂದ, ಮತ್ತೆಲ್ಲ ಕೇಂದ್ರ ಸರ್ಕಾರದ ಅಧಿಕಾರಿಗಳು. ಇನ್ನೊಬ್ಬರು ನನ್ನ ಹಾಗೆ ಬಂದವರು ಪಶ್ಚಿಮ ಬಂಗಾಳದ ರಾಮಕೃಷ್ಣ ಆಶ್ರಮದ ಒಬ್ಬರು ವ್ಯಕ್ತಿ. ಇದು ಬಹಳ ವಿಶೇಷ. ಅದಕ್ಕೆ ನಾವು ಹೇಳುವುದು ಸ್ವಚ್ಛತೆಗೆ ಕರೆ ನೀನಾಗು ದೊರೆ. ಸ್ವಚ್ಛತೆ ಅಂದರೆ ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಎಲ್ಲ ಪೂಜೆ ಯಾಜ ಯಜ್ಞಾದಿಗಳಿಗಿಂತ ಹೆಚ್ಚು ಫಲ ಕೊಡುವಂತಹ ಒಂದು ಕಾರ್ಯ ಅಂದರೆ ಅದು ಸ್ವಚ್ಛತಾ ಯಜ್ಞ. ನಮ್ಮ ಸಂಪೂರ್ಣ ಸ್ವಚ್ಛತಾ ಕಾರ್ಯವನ್ನು ಸ್ವಚ್ಛತಾ ಯಜ್ಞ ಅಂತಲೇ ತಿಳಿದುಕೊಂಡಿದ್ದೇವೆ, ಅದನ್ನು ಪಾಲಿಸ್ತಾ ಬಂದು. 2ನೇ ಭಾಗದಲ್ಲಿ ನಮಗೆ ಗುಜರಾತ್ಗೆ ಹೋಗಲಿಕ್ಕೆ ಅವಕಾಶ ಬಂತು. ಆಗ ಈಗಿನ ಪ್ರಧಾನಮಂತ್ರಿಗಳು ಆಗಲಿ ಮುಖ್ಯಮಂತ್ರಿಗಳಾಗಿದ್ದರು. ಗುಜರಾತಿಗೆ ಹೋಗಿ 100 ಗ್ರಾಮಗಳನ್ನು ಭೇಟಿ ಮಾಡಿ ಆ ಗ್ರಾಮಗಳಿಗೆ ನಿರ್ಮಲ ಗ್ರಾಮ ಪುರಸ್ಕಾರ ಕೊಡಬಹುದಾ ಕೊಡಬಾರದಾ ಅಂತ ತೀರ್ಮಾನಿಸುವ ಒಂದು ಅವಕಾಶ ಜನಶಿಕ್ಷಣ ಟ್ರಸ್ಟಿಗೆ ಈ ಜಿಲ್ಲೆಯಿಂದ ನಾವು 20 ಮಂದಿ ಹೋಗಿತ್ತು. 20 ಮಂದಿ. ಆ ನಂತರ ಮಧ್ಯಪ್ರದೇಶಕ್ಕೆ ನಮಗೆ ಅವಕಾಶ ಕೊಟ್ಟರು. ಅದು ನಾವು ಮಧ್ಯಪ್ರದೇಶಕ್ಕೆ ಹೋಗಿಲ್ಲ. ಯಾಕೆಂದರೆ ನಿರ್ಮಲ ಗ್ರಾಮ ಪುರಸ್ಕಾರಕ್ಕೆ ಶಿಫಾರಸು ಮಾಡುವುದು ಬಹಳ ಒತ್ತಡ ಇರ್ತದೆ. ಅದಕ್ಕೆ ಬಹಳ ಒತ್ತಡ ಇರ್ತದೆ. ನಮಗೆ ನಾವು ಇದ್ದ ಹಾಗೆ ಬರೀಬೇಕು, ಇಲ್ಲದನ್ನು ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೆ ಅದು ಬೇಡ ಅಂತ ಅನಿಸಿತು. ಮತ್ತು ಮಧ್ಯಪ್ರದೇಶವನ್ನು ಕೈ ಬಿಟ್ಟು ಮತ್ತೆ ನಾವು ಕೆಲಸ ಮಾಡ್ತಾ ಬಂದು ಆಗ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ. ಎಲ್ಲಿ ತನಕ ಅಂದರೆ ಸ್ವಚ್ಛತೆಗಾಗಿ ರಾಜ್ಯ ಮಟ್ಟದ ಒಬ್ಬರು ಅಧಿಕಾರಿ ಇರದಲ್ಲಿ ಒಂದು ಮನೆಯಲ್ಲಿ ಬಂದು ವಾಸ. ನಾವು ಕೂಡ ಗ್ರಾಮ ಪಂಚಾಯತ್ನಲ್ಲಿ ಒಂದು ರಾತ್ರಿ ಕಳೆದು ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೆ ಇರುವಂಥ ಅಧಿಕಾರಿಗಳು ಸ್ವಚ್ಛತೆಗಾಗಿ ತಕ್ಷಣ ಸ್ಪಂದನೆ ಇತ್ತು. ಪಂಚಾಯತ್ ಕಾರ್ಯದರ್ಶಿಗಳ ಸಮಾಧಾನ,
ಪಂಚಾಯತ್ ಕಾರ್ಯದರ್ಶಿಗಳ ಸಮಾಧಾನಕ್ಕೆ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ VP ಬಳ್ಳಿಗಾರ್ ಅವರು ಕಾರ್ಯಕ್ಕೆ ಕೈ ಜೋಡಿಸಿದ್ದು. ಎಂಥ ಅದ್ಭುತವಾದ ಸಂಗತಿ ಅದು. 2005ನೇ ಇಸ್ವಿಗೆ ಶುರುವಾದ ಕಾರ್ಯಕ್ರಮ 2009 ಆಗುವಾಗ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಮಗಳು ಬಯಲು ಶೌಚಾಮುಕ್ತ ಗ್ರಾಮ ತಾಲೂಕು ಜಿಲ್ಲೆ ಅಂತ ಆಯಿತು. ಎಲ್ಲ ಗ್ರಾಮಗಳಿಗೆ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ಪುರಸ್ಕಾರ ಬಂತು, ರಾಷ್ಟ್ರೀಯ ಪುರಸ್ಕಾರ ಬಂತು. 2010ನೇ ಇಸ್ವಿಗೆ ಮೊದಲ ಘಟಕ ಇಲ್ಲಿ ಕಸದ ಘಟಕ ಶುರುವಾಯಿತು. ಪುರಸ್ಕಾರ ಬರಬೇಕು ಅಂದರೆ ಆ ಗ್ರಾಮದಲ್ಲಿ ಎಲ್ಲ ಮನೆಗಳಿಗೆ ಶೌಚಾಲಯ ಇರಬೇಕು, ಅದು ಬಳಕೆ ಇರಬೇಕು, ಸ್ವಚ್ಛ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಗ್ರಾಮದಲ್ಲಿ ಎಲ್ಲಿಯೂ ಕಸ ಬೀಳಬಾರದು, ಬಿದ್ದರೆ ತಕ್ಷಣ ತೆಗೆಸಬೇಕು. ಅಷ್ಟು ಮಾತ್ರ ಅಲ್ಲ, ಗಲೀಜು ನೀರು ಎಲ್ಲಿ ನಿಂತಿರಬಾರದು, ಇಂಗುಗುಂಡಿಗೆ ಹೋಗಬೇಕು. ಈ ಥರ ಇದ್ದರೆ ರಾಷ್ಟ್ರೀಯ ನಿರ್ಮಲ ಗ್ರಾಮ ಪುರಸ್ಕಾರ. ಆದರೆ ಪುರಸ್ಕಾರ ಬರುವಾಗ ಪುರಸ್ಕಾರ ತೆಗೆದುಕೊಳ್ಳುವಂಥ ಒಂದು ಗುಟ್ಟು ಗೊತ್ತಾಯಿತು. ಸ್ವಲ್ಪ ಟಾಯ್ಲೆಟ್ ಬಾಕಿ ಇದ್ದರು, ಬಯಲಲ್ಲಿ ಕಸ ಇದ್ದರು, ದ್ರವ ತ್ಯಾಜ್ಯ ಅಲ್ಲಿ ನಿಂತಿದ್ರು. ಪುರಸ್ಕಾರ ಬರುವುದು ತೆಗೆದುಕೊಂಡು ಹೇಗೆ ಅಂತ ಗೊತ್ತಾಯಿತು. ಪುರಸ್ಕಾರ ಬಂದ ಮೇಲೆ ನಮ್ಮ ಕೆಲಸ ಕಡಿಮೆ ಆಯಿತು. ಕೆಲಸ ಕಡಿಮೆ ಕಸ ಜಾಸ್ತಿ ಆಯಿತು, ಮಾತು ಜಾಸ್ತಿ ಆಯಿತು, ಕೆಲಸ ಕಡಿಮೆ ಆಯಿತು. 2010ನೇ ಇಸ್ವಿಗೆ ಕುರ್ನಾಡು ಕಸದ ಘಟಕ ಶುರುವಾಯಿತು. ಈ ಘಟಕ ರಾಜ್ಯದಲ್ಲಿ ಮೊದಲ ಘಟಕ. ದೊಡ್ಡ ಸುದ್ದಿ ಸದ್ದಾಯಿತು. ಈ ಘಟಕ ನೋಡಿ ಬೆಳ್ತಡಿಯ ಲಾಯ್ಲದವರು ಘಟಕ ಶುರು ಮಾಡಿದರು, ಅದಕ್ಕೂ ಪುರಸ್ಕಾರ ಬಂತು. ಲಾಯ್ಲ ನೋಡಿ ಉಡುಪಿಯ ವಣ್ಸೆಯವರು ಘಟಕ ಶುರು ಮಾಡಿದರು. ವಣ್ಸೆಯ ಘಟಕ ಇವತ್ತು ದೇಶ ವಿದೇಶದ ಗಮನ ಸೆಳೆಯುತ್ತಾ ಉಂಟು. ಕುರ್ನಾಡು ಘಟಕ ಏನಾಗಿದೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ನೀವು ನೋಡ್ತಾ ಇದ್ದೀರಿ, ನಾನು ಯಾಕೆ ಹೇಳುವುದು. ಲಾಯ್ಲದ ಘಟಕ ಕೂಡ ನಾವು ಹೋಗಿದ್ದೇವೆ ಒಂದು ಸಲ. ಹೋದಾಗ ನಮ್ಮೊಟ್ಟಿಗೆ ಶಾಂಭಟ್ರು ಬಂದಿದ್ದರು. ಆ ಘಟಕದ ಒಳಗೆ ಏನೇನ ನಿರ್ವಹಣೆ ಯಾವ ಥರ ಆಗ್ತಾಯಿತ್ತು ಅದನ್ನು ಸಂಗತಿ ಬಂದಿದೆ. ಒಟ್ಟಾರೆಯಾಗಿ ಹೇಳುವುದಿದ್ದರೆ ನಮ್ಮ ಜಿಲ್ಲೆ 2009ನೇ ಇಸ್ವಿಯವರೆಗೆ ಸ್ವಚ್ಛತಾ ಅಭಿಯಾನದಲ್ಲಿ ಮೊದಲ ಸ್ಥಾನದಲ್ಲಿತ್ತು. ನಮ್ಮ ಜಿಲ್ಲೆ ದೇಶಕ್ಕೆ ರಾಜ್ಯಕ್ಕೆ ಕೆಲವು ಮಾದರಿಯನ್ನು ಕೊಟ್ಟಿದ್ದು. ಇರಾ ಮಾದರಿ ಜಗತ್ತಿನ ಗಮನ ಸೆಳೆಯಿತು. ಇರಾ ಗ್ರಾಮದ ಸ್ವಚ್ಛತಾ ಮಾದರಿ ವಿಶ್ವಸಂಸ್ಥೆಯ ಗಮನ ಸೆಳೆಯಿತು. ಇರಾ ಗ್ರಾಮ ಕುರ್ನಾಡು ಗ್ರಾಮ ನೋಡಲಿಕ್ಕೆ 7 ದೇಶದವರು ಬಂದರು. ನಾವು ಇಸ್ಲಾಮಾಬಾದಿಗೆ ಹೋಗಿ ವಾಪಸ್ ಬರುವ ಮೊದಲು ವಿಶ್ವ ಬ್ಯಾಂಕಿನವರು ಕೇಳಿದರು, ಏನದು ಇರದ ಮಾದರಿ ಅಂತ. ರಿಪೋರ್ಟ್ ಹೋಯಿತು. ಆ ಥರ ಆ ನಂತರ 7 ದೇಶದವರು ಇರಕ್ಕೆ ಬಂದರು, ಕುರ್ನಾಡಿಗೆ ಬಂದರು. ಆದರೆ ಮುಂದೆ ಆದದ್ದು ಏನು, ಈಗಿನ ಸ್ಥಿತಿ ಏನು ಅಂದರೆ ನಾವು ಬಹಳ ಅಪಾಯದಲ್ಲಿದ್ದೇವೆ, ಅಪಾಯದ ಸ್ಥಿತಿಯಲ್ಲಿದ್ದೇವೆ. ಎಲ್ಲ ಕಡೆ ವಿಷದ ಮಟ್ಟ ಜಾಸ್ತಿ ಆಗ್ತಾ ಉಂಟು, ವಿಷದ ಮಟ್ಟ ಜಾಸ್ತಿ ಆಗ್ತಾ ಉಂಟು. ಆ ವಿಷದ ಮಟ್ಟ ಜಾಸ್ತಿ ಆದರೆ ಏನಾಗುತ್ತೆ ಅದು ಚಿಂತನೆ ಮಾಡಬೇಕು. ಈ ನಮ್ಮ ಮುಂದೆ ಕೆಲವು ಇಲ್ಲಿ ಪುಸ್ತಕ ಉಂಟು. ಈ ಅಭಿಯಾನ ಹೇಗೆ ನಡೆದು ಬಂತು, ಈ ಅಭಿಯಾನದಲ್ಲಿ ಸಂಘ ಸಂಸ್ಥೆಗಳದ್ದು, ಪತ್ರಕರ್ತರ, ಅಧಿಕಾರಿಗಳ ಪಾತ್ರ ಏನಿತ್ತು, ಎಲ್ಲವೂ ಪತ್ರಿಕೆಗಳಿಗೆ ಬಂದ ಸಂಗತಿಗಳು ಇಲ್ಲಿ ಬೇರೆ ಬೇರೆ ವಿಭಾಗ ಆಗಿಟ್ಟಿದೆ. ನಾವು ಮತ್ತೆ ನೋಡ್ಬೋದು, ಮುಂದೆ ನೋಡ್ಬೋದು. ಇವತ್ತು ನಾವಿಲ್ಲಿ ಕುಳಿತದ್ದು ಯಾಕೆಂದರೆ ಈ ಬಹಳ ಅಪಾಯದ ಸ್ಥಿತಿಯಲ್ಲಿ ಇರುವಾಗ ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಹೊಸ ಬೆಳಕಿನ ಕಿರಣ ಬಂತು. ಹೊಸ ಬೆಳಕಿನ ಕಿರಣ ಏನೆಂದರೆ ನಾವು ಇದರ ಬಗ್ಗೆ ನಿರಂತರವಾಗಿ ಪತ್ರ ಬರೆಯುವುದು, ಜಿಲ್ಲಾ ಮಟ್ಟಕ್ಕೆ, ಪಂಚಾಯತಿಗೆ, ಎಲ್ಲರಿಗೆ ಪತ್ರ ಬರಿತಾ ಇತ್ತು. ಕ್ರಮ ತೆಗೆದುಕೊಳ್ಳಿಂತ ಗ್ರಾಮ ಪಂಚಾಯತಿ ಬರಿತಾ ಇದ್ರು. ಸುತ್ತೋಲೆಗಳು ಬರುವುದು, ಸುತ್ತೋಲೆ ಜಿಲ್ಲೆಯಿಂದ ಬರುವಾಗ ಅದಕ್ಕೆ ಶಕ್ತಿ ಇತ್ತು, ಗ್ರಾಮಕ್ಕೆ ಬರುವಾಗ ಸುತ್ತೋಲೆಗೆ ಶಕ್ತಿ ಇಲ್ಲ ಅಂತ ಆಗ್ತು. ಸುತ್ತೋಲೆ ಕೆಲಸ ಮಾಡ್ತಾ ಇರಲಿಲ್ಲ. ಈಗೇನಾಯ್ತಂದ್ರೆ ಏನೋ ಗೊತ್ತಿಲ್ಲ, ಒಂದು ದೈವಿ ಪ್ರೇರಣೆ ಕಾಣ್ತದೆ. ನಮ್ಮ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಪತ್ರಕರ್ತ ಮಿತ್ರರು ಎದ್ರು, ನೋಡಿದರು, ಹಳ್ಳಿಯ ಸ್ವಚ್ಛತೆಯ ನಿಜ ಕತೆ ಬರಿತಾನೇ ಇದ್ದಾರೆ. ಈ ಪತ್ರಿಕೆಗಳಲ್ಲಿ ಸ್ವಚ್ಛತೆಯ ನಿಜ ಕತೆ ಬರುತ್ತಾ ಇರುವುದರಿಂದ ಈ ಜಿಲ್ಲೆಯ ನಾಗರಿಕರು ಮತ್ತು ನಾಗರಿಕ ಸೇವಕರು, ಜನರು ಮತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತಿದ್ದಾರೆ. ಅಲ್ಲಲ್ಲಿ ತ್ಯಾಜ್ಯ ತೆರವು ಅಭಿಯಾನ ಶುರುವಾಗಿದೆ. ಒಂದು ರೀತಿ ಒಂದು ಪುಟ್ಟ ಹೆಜ್ಜೆ ಈಗ ಇಟ್ಟಿದ್ದು. ಇದಕ್ಕೆ ದಿಟ್ಟ ಹೆಜ್ಜೆ ಇಡಬೇಕಾಗ್ತದೆ. ನಾವು ಇಲ್ಲಿ ಇವತ್ತು ಮಾತುಕತೆ ಮಾಡಿ ಇಲ್ಲಿರುವಂಥ ಪತ್ರಕರ್ತ ಮಿತ್ರರು, ಪತ್ರಕರ್ತ ಸಂಘದವರು ತಾವು ಬಂದಿದ್ದೀರಿ. ಈಗ ನಿಮ್ಮ ಪಾತ್ರ ಬಹಳ ದೊಡ್ಡದುಂಟು. ನಾವು ಇದನ್ನು ಒಂದು ಹಂತಕ್ಕೆ ಕೊಂಡೋಗಿ ನಿಲ್ಲಿಸುವವರೆಗೆ ನಿಮ್ಮ ಪಾತ್ರ ಉಂಟು. ಇದು ಏನು ಮಾಡುವ, ಹೇಗೆ ಮಾಡುವ ಅಂತ ಇಲ್ಲಿದ್ದ ಎಲ್ಲರೂ ನಾವು ನಮ್ಮ ಅನಿಸಿಕೆಯನ್ನು, ನಾವು ಈ ಕಸಯಾನದಲ್ಲಿ ಯಾವಾಗ ಸೇರಿಕೊಂಡಿದ್ದೀವಿ, ಅದು ಏನೇನು ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಅದರ ವಿಷಯದಲ್ಲಿ ನಾವು ಮಾತುಕತೆ ಮಾಡ್ತಾ ಒಂದು ಸಂವಾದ ಮಾಡ್ತಾ ಕೊನೆಗೆ ಒಂದು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಸಾಕಾರಗೊಳ್ಳಲಿಕ್ಕೆ ನಾವು ಜಿಲ್ಲಾಡಳಿತದ್ದು, ರಾಜ್ಯ ಸರ್ಕಾರದೆಲ್ಲ ಬೆಂಬಲ ತೆಗೆದುಕೊಳ್ಳಿಕ್ಕೆ ಉಂಟು.
ಈಗ ನಾವು ಇವತ್ತಿನ ಕಾರ್ಯಕ್ರಮ ಚಿಕ್ಕದು, ಆದರೆ ಇವತ್ತಿನ ಕಾರ್ಯಕ್ರಮ ಕೃಷ್ಣಮುರಳಿ ಹೇಳಿದಾಗೆ ಪಂಚಾಯತ್ ಸೆಕ್ರೆಟರಿಯಿಂದ ಹಿಡಿದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರೆಗೆ ಮಾಹಿತಿ ಉಂಟು. ಈಗಿನ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಜನೀಶ್ ಗೋಯಲ್ ಅಂತ, ಅವರು ಹಿಂದೆ ಜಿಲ್ಲಾ ಪಂಚಾಯತಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿದ್ದವರು. ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಇವತ್ತಿನ ಕಾರ್ಯಕ್ರಮದ ಮಾಹಿತಿ ಹೋಗಿದೆ. ಅದಕ್ಕಾಗಿ ಇವತ್ತು ನಾವು ಸಿಮರೋಪ ಗಿಡವನ್ನು ಮೊನ್ನೆ ರಮೇಶ್ ಅಣ್ಣನವರಿಗೆ ಹಸ್ತಾಂತರಿಸಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟದ್ದು. ಈಗಾಗಲೇ ಮೊನ್ನೆ ರಾಧಣ್ಣನವರ ಮನೆಯಲ್ಲಿ ಈ ಗಿಡ ನೆಟ್ಟು ಅದು ಸ್ವಲ್ಪ ಚಿಗುರು ದೊಡ್ಡ ಮರ ಆಗುವ ರೀತಿಯಲ್ಲಿ ಬಂದಿದೆ. ಈ ಗಿಡ ಸಾಮಾನ್ಯ ಗಿಡ ಅಲ್ಲ, ಸಿಮರೋಪ ಲಕ್ಷ್ಮಿತರು. ಇದು ಸ್ವರ್ಗದ ಗಿಡ, ಸ್ವರ್ಗದ ಮರ ಅಂತ ನೀವು ಗೂಗಲ್ಗೆ ಹೋದರೆ ಸ್ವರ್ಗದಲ್ಲಿರುವ ಗಿಡ ಅಂತ, ಸ್ವರ್ಗದ ಮರ ಲಕ್ಷ್ಮಿತರು, ಅಪರೂಪವಾದ ಗಿಡ. ಈ ಗಿಡವನ್ನು ನಾವು ಈ ಸಲ ಕನಿಷ್ಠ 1,000 ಮನೆಗಳಿಗೆ 1,000 ಮನೆಗಳಿಗೆ ಕೊಡುವಂಥ ಸಂಕಲ್ಪ. ಅದು 2,000 ಆಗ್ಬೋದು, 5,000 ಆಗ್ಬೋದು, ಕನಿಷ್ಠ 1,000. ಇದನ್ನು ನಾವು ವಿತರಣೆ ಮಾಡಲಿಕ್ಕೆ ನಮ್ಮ ಈಗಿರುವಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಶಾರದಾ ಆಯುರ್ವೇದ ಕಾಲೇಜ್ ಆಸ್ಪತ್ರೆ ಇದಕ್ಕೊಂದು ಕೈ ಜೋಡಿಸಿದೆ. ನಮ್ಮೊಟ್ಟಿಗೆ ಅವರು ನಿಂತಿದ್ದಾರೆ. ಈ ವಿಷಮಯ ಲೋಕವನ್ನು ಒಂದು ಅಮೃತಮಯವಾಗಿ ಮಾಡಲಿಕ್ಕೆ ಶಾರದಾ ಆಯುರ್ವೇದ ಕಾಲೇಜು ನಮ್ಮೊಟ್ಟಿಗೆ ನಿಂತಿದೆ. ಅವರು ಮದ್ದು ಕೊಡುತ್ತಾರೆ, ಆರೋಗ್ಯದ ಅರಿವು ಕೊಡುತ್ತಾರೆ, ಕಾಯಿಲೆ ವಾಸಿ ಮಾಡ್ತಾರೆ, ಕಾಯಿಲೆ ಬಾರದೆ ತಡೆಯುವ ಕೆಲಸಕ್ಕೂ ಅವರು ಕೈ ಜೋಡಿಸಿದ್ದಾರೆ. ಪರಿಸರ ದಿನ ಜೂನ್ 5ರಂದು ನಾವು ಇದನ್ನು ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂತಹದ್ದು ಮತ್ತು ಉಳಿದವರಿಗೆ ಕೊಡುವಂಥ ಕೆಲಸ. ಈಗ ಒಂದು ಗಿಡ ಒಂದೊಂದು ಕೊಡುವುದು, ಮತ್ತೆ ಬೇರೆ ಗಿಡ ನೆಡಲಿಕ್ಕೆ ಉಂಟು. ಆದರೆ ಈ ಗಿಡ ನೀವು ನೋಡಿದರೆ ಸ್ವರ್ಗದ ಗಿಡ, ವಿಶೇಷ ಗಿಡ, ಅಪರೂಪದ ಗಿಡ. ಈ ಗಿಡದ ಕಷಾಯ ಕುಡಿದರೆ ಮಹಾರೋಗಗಳು ಬರುವುದಿಲ್ಲ, ಕರುಳಿನ ಕಾಯಿಲೆಗಳು ಬರುವುದಿಲ್ಲ. ಕುಡಿತಾ ಇದ್ದರೆ ಮಹಾರೋಗ ಬಂದರೂ ಇದನ್ನು ಸರಿಯಾಗಿ ಕುಡಿತಾ ಇದ್ದರೆ ಆ ರೋಗ ನಿಧಾನಕ್ಕೆ ವಾಸ ಆಗ್ತದೆ. ಅಂಥ ಗಿಡವನ್ನು ನಾವಿಲ್ಲಿ ಮೊನ್ನೆ ರಮೇಶನವರು ಕೊಟ್ಟು ಇದ್ದೇವೆ. ಆ ಗಿಡ ನೆಡಲಿಕ್ಕೆ ನಾವು ಕೂಡ ಬರ್ತೇವೆ ಅವರ ಮನೆಗೆ. ನಾವಿಲ್ಲಿದ್ದವರು ಹೋಗಿ ನಡುವುದು. ರಾಧಣ್ಣನ ಮನೆಯಲ್ಲಿ ದೊಡ್ಡೊಂದು ಕಾರ್ಯಕ್ರಮ ಆಯಿತು. ಅದು ದೊಡ್ಡ ಯಕ್ಷಗಾನದ ಒಂದು ವರ್ಷದ ಕಾರ್ಯಕ್ರಮ, 1000 ಜನ ಸೇರುವ ಕಾರ್ಯಕ್ರಮ. ಆ ದಿವಸ ಅವರು ಗಿಡ ನೆಟ್ಟದ್ದು ಮಾತ್ರ ಅಲ್ಲ, ಆ ದಿವಸ ಅವರ ಮನೆಯನ್ನು ಕಸಮುಕ್ತ ಮನೆ, ಪ್ಲಾಸ್ಟಿಕ್ ಬಳಕೆ ಮಾಡದ ಮನೆ ಅಂತ ಘೋಷಣೆ ಮಾಡಿದ್ದಾರೆ. ಆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ತುಂಬ ಪೇಪರ್ ಲೋಟಗಳು, ಪ್ಲಾಸ್ಟಿಕ್ ಇದ್ದು ಲೋಟ ಅದೆಲ್ಲ ಬರ್ತದೆ ಅಲ್ಲ, ಆ ದಿವಸ ಯಾವುದಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ಅಂದರೆ ವೇದಿಕೆಯಲ್ಲಿರುವ ವ್ಯಕ್ತಿಗಳು ಇದು ಮಹಾನ್ ವ್ಯಕ್ತಿಗಳೇ. ಇಲ್ಲಿದ್ದೆಲ್ಲರೂ ನೀವು ಕೂಡ ಇಲ್ಲಿ ನಾವಿದ್ದವರು ಕಸವನ್ನು ವಿಷ ಮಾಡಲಿಕ್ಕೆ ಹೋಗುವುದಿಲ್ಲ, ರಸ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೆಲ್ಲರೂ ಕಸವನ್ನು ರಸ ಮಾಡಲಿಕ್ಕೆ, ಅಮೃತ ಮಾಡಲಿಕ್ಕೆ ಹೋಗುವ ಜನರಿಗೆ ದೇವರ ಆಶೀರ್ವಾದ ಉಂಟು, ಪರಿಸರದ ಆಶೀರ್ವಾದ ಉಂಟು. ಈ ಪರಿಸರ ಉಂಟಲ್ಲ, ಪಂಚಭೂತ ಹೇಳ್ತೇವೆಲ್ಲ, ನಿಜವಾಗಿ ನಮ್ಮ ಕಾರ್ಯಗಳಿಗೆ ಪಂಚಭೂತಗಳು, ಪ್ರಕೃತಿಯದು ಆಶೀರ್ವಾದ ನಮ್ಮ ಮೇಲೆ ಇರುವುದರಿಂದ ನಾವೀಗ ಬದುಕಿದ್ದೇವೆ, ನಾವು ಕೆಲಸ ಮಾಡ್ತಿದ್ದೇವೆ. ಪಂಚಭೂತಗಳು ಅದು ನಿಮ್ಗೆ ಯಾವುದೂ ಗೊತ್ತು, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದಕ್ಕಾಗಿ ಈ ಪಂಚಭೂತಗಳು ಅಂದರೆ ಅದೇ ದೊಡ್ಡ ದೇವರು. ಅದರ ಸಂರಕ್ಷಣೆ ಆದರೆ ನಮ್ಮ ಸಂರಕ್ಷಣೆ ಆಗುತ್ತೆ. ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಸ್ವರ್ಗದ ಗಿಡವನ್ನು ನಮ್ಮ ಮನೆಯಲ್ಲಿ ನಟ್ಟು ನಮ್ಮ ಮನೆಯನ್ನು ಕಸಮುಕ್ತ ಮಾಡಿ ಹಸಿರು ಮನೆ ಮಾಡಿ ಮನೆಯನ್ನೇ ಸ್ವರ್ಗ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದೆ. ಈಗ ಮೊದಲಾಗಿ ರಮೇಶ್ ಅಣ್ಣನವರು ಅವರ ಮಾತಿನ ಮೂಲಕ ಸಂವಾದ ಮುಂದುವರಿಸುವುದು. ಮನೆ ರಮೇಶ್ ಅಣ್ಣನವರ ಮಾತು. ಸಂಘದ ಅಧ್ಯಕ್ಷರೇ, ಹಾಗೆ ನನ್ನ ಎಲ್ಲ ಸ್ನೇಹಿತರೇ ಮತ್ತು ಸ್ಕಿಲ್ ಸ್ಕೂಲ್ನ ಮಕ್ಕಳೇ, ಇಲ್ಲಿ ಹಲವು ಸಮಯಗಳಿಂದ ಈ ಒಂದು ಸ್ಕೂಲ್ ನಡೀತಾ ಇದೆ. ಈ ಸ್ಕೂಲ್ನಲ್ಲಿ ಬಹಳ ಒಂದು ವಿಶೇಷತೆ ಇದೆ ಅಂತ ಹೇಳಿದರೆ, ಅವರು ಬರುವಾಗ ಯಾವುದೇ ಬೇಕಾದಂಥ ಗುಣಗಳನ್ನು ಹೊಂದಿಕೊಂಡು ಬಂದಿರುವುದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಈಗ ಕಾಲೇಜಿನವರೆಗೆ ಕಲಿತ ಮಕ್ಕಳಿಗೂ ಸಹ ಹೇಗೆ ನಾವು ಜೀವನ ನಡೆಸಬೇಕು, ಹೇಗೆ ಹಿರಿಯರ ಹತ್ರ ಮಾತಾಡಬೇಕು, ಹೇಗೆ ನಾವು ಪರಿಸರದಲ್ಲಿ ಹೊಂದಿಕೊಂಡು ಬದುಕಬೇಕು, ನಾವು ಏನು ಮಾಡಬೇಕು, ಯಾವುದೇ ಒಂದು ಇದು ದಿಕ್ಕು ದೇಶ ಇಲ್ಲದೆ ಈಗಿನ ಒಂದು ಜನರು ಮುಂದೆ ಬರ್ತಾ ಇದ್ದಾರೆ. ಅಂಥ ಕಾಲದಲ್ಲಿ ಇಂಥ ಒಂದು ಖಾಲಿ 3 ತಿಂಗಳಲ್ಲಿ ಒಂದು ಮಕ್ಕಳನ್ನು ಸಂಪೂರ್ಣವಾಗಿ ಅವರನ್ನು ಶೀನಾ ಶೆಟ್ಟರು ಮತ್ತು ಕೃಷ್ಣಮುರಳಿಯವರು ಎಂತ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವರನ್ನು ಬಹಳ ಶುದ್ಧವಾದ ಜನರನ್ನಾಗಿ ಮಾಡಿ ಅವರು ಈ ದೇಶದಲ್ಲಿ ಒಳ್ಳೆ ಸತ್ಪ್ರಜೆಯಾಗಿ ಹೇಗೆ ಬಾಳ್ಬೇಕಂತ ಹೇಳುವುದನ್ನು 3 ತಿಂಗಳಲ್ಲಿ ಕಲಿಸಿ ಬಿಡುತ್ತಾರೆ. ಅದು ಒಂದು ಬಹಳ ವಿಶಿಷ್ಟವಾದಂತಹ ಇಲ್ಲಿಯ ಒಂದು ಗುಣ ಅಂತ ಹೇಳುತ್ತಾ, ಮತ್ತು ಪರಿಸರದ ವಿಷಯದಲ್ಲಿ ಇಲ್ಲಿ ಇವರು
ಹಲವು ವರ್ಷಗಳಿಂದ ಬಹಳ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ದುಡಿಯುತ್ತಾ ಇದ್ದಾರೆ. ಅಲ್ಲಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಾಳೆಪುಣಿ ಗ್ರಾಮದ ಒಂದು ಬಾಳೆಪುಣಿ ಗ್ರಾಮವನ್ನು ಒಂದು ಕಸಮುಕ್ತ ಒಂದು ಗ್ರಾಮವನ್ನಾಗಿ ಮಾಡಬೇಕು ಅಂತ ಬಹಳ ಒಂದು ಪಣ ತೊಟ್ಟು ಕೆಲಸ ಮಾಡಿದ್ದಾರೆ. ಆದರೆ ಜನರ ಭಾವನೆಗಳು ಈಗ ಅಷ್ಟು ಸುಲಭದಲ್ಲಿ ಅವರ ಅಭ್ಯಾಸವನ್ನು ಅವರು ಚೇಂಜ್ ಮಾಡಲಿಕ್ಕೆ ತಯಾರಿಲ್ಲ. ಅವರು ಕಸ ಬಿಸಾಡುವುದೊಂದು ಅಭ್ಯಾಸ ಆಗಿ ಹೋಗಿದೆ. ಅದಕ್ಕೆ ನನ್ನ ಅಭಿಪ್ರಾಯ ಅಂತ ಹೇಳಿದರೆ ಇದಕ್ಕೆ ಫೈನ್ ಹಾಕದೆ ಈ ಒಂದು ಅಭ್ಯಾಸವನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಜನರಿಗೆ ಫೈನ್ ಹಣ ಸ್ವಲ್ಪ ಹೋದರೆ ಎಲ್ಲ ಸರಿಯಾಗ್ತದೆ. ಅದೇ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯವನ್ನು ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೀನಿ. ಅಸ್ತ್ರ ಅಂತ ಈಗ ಜಿಲ್ಲೆಯ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ದಂಡಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬಾಳೆಪುಣಿಯಲ್ಲೂ ಕೂಡ ಕೆಲವು ದಂಡಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ದಂಡಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ನಾವು ಕೂಡ ಒತ್ತಾಯ ಮಾಡಿತ್ತು. ನಮ್ಮ ಕೇಂದ್ರದ ಪಕ್ಕದಲ್ಲಿ ಕಸ ಹಾಕಿದ ಚಿಕ್ಕ ಕಟ್ಟಿತ್ತು, ಅದರೊಳಗೆ ಅಡ್ರೆಸ್ ಇತ್ತು. ನಾವು ಸಂಪರ್ಕ ಮಾಡಿ ಒಂದು 2,000 ದಂಡ ಹಾಕಿಸಿದ್ದೇವೆ. ಇನ್ನೊಂದು ಕಸಕ್ಕೆ ದಂಡ ಹಾಕಲಿಕ್ಕೆ ಸ್ವಲ್ಪ ನಮ್ಮ ವ್ಯವಸ್ಥೆ ಹಿಂದೆ ಮುಂದೆ ಮಾಡಿತ್ತು, ದಂಡ ಹಾಕಬೇಕೆ ಬೇಡ ಅಂತ. ಇದರಲ್ಲಿ ಅಂದರೆ ನಿರ್ದಾಕ್ಷಿಣ್ಯವಾಗಿ ಇದರ ಬಗ್ಗೆ ಕ್ರಮ ತಗೋಬೇಕು. ಯಾಕಂದರೆ ಒಂದು ಊರಿಗೆ ಒಂದು ಬಾವಿಗೆ ವಿಷ ಹಾಕುವಂಥ ನೋಡ್ತಾ ಇದ್ದರೆ ನಾವು ನೋಡ್ತೇವೆ, ಅದನ್ನು ವಿಷ ಹಾಕ್ತಾನೆ ಅವನು, ಆಗ ತಡೀತೇವೆ ನಾವು, ಅವನು ಹಿಡಿದು ಪೊಲೀಸ್ ಕೊಡ್ತೇವೆ. ಇದು ಕೂಡ ಅಂಥದ್ದೇ ಪ್ರಕರಣ. ಕಸವನ್ನು ಬಿಸಾಡುವುದು ಸುಡುವುದಂದರೆ ನೀರಿಗೆ ಅನ್ನಕ್ಕೆ ವಿಷ ಹಾಕಿದ ಹಾಗೆ ತಿಳಿದುಕೊಳ್ಳಿ. ಇದು ಬಹಳ ಗಂಭೀರ ವಿಷಯ. ಈಗ ನನಗೆ ರಾಮೇಶನ ಮಾತಾದ ಕೂಡಲೇ ನಾನು ಪತ್ರಕರ್ತರ ಕಡೆಗೆ ಹೋಗ್ತೇನೆ. ಇಡೀ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮ, ಅದರಲ್ಲಿ ಬಹಳ ಮುಖ್ಯವಾಗಿ ವಿಜಯವಾಣಿ, ಉದಯವಾಣಿ, ಕನ್ನಡಪ್ರಭ ಅಂತ ವಿಜಯ ಕರ್ನಾಟಕ, ನಾನು ನೋಡಿದ ವಾರ್ತಾ ಭಾರತಿ, ಡೆಕ್ಕನ್, ಹೆಚ್ಚುಕಮ್ಮಿ ಎಲ್ಲ ಪತ್ರ ಎಲ್ಲಿ ಕತೆ ಬಂದಿದೆ. ಈ ಉಳ್ಳಾರದಲ್ಲಿ ಅತಿ ಹೆಚ್ಚು ಉದಯವಾಣಿ, ವಿಜಯವಾಣಿದು, ಹೊಸದಿಗಂತ ಎಲ್ಲ ಬಂದಿದೆ. ಉದಯವಾಣಿದು ಪತ್ರವನ್ನು ರೆಫರ್ ಮಾಡಿ ಜಿಲ್ಲಾ ಪಂಚಾಯತ್ನವರು ಕೆಲವು ಸುತ್ತಲೂ ಕೊಟ್ಟಿದ್ದಾರೆ, ಉದಯವಾಣಿ, ವಿಜಯವಾಣಿ ಎಲ್ಲ. ನನಗೆ ಇಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ. ಸರ್, ನಾವೀಗ ಉಳ್ಳಾಲ ತಾಲೂಕಲ್ಲಿ ಇದು ಜಿಲ್ಲೆಯಲ್ಲಿ 9 ತಾಲೂಕು ಉಂಟು. 9 ತಾಲೂಕು ನಮ್ಮದು ಗುರಿ ಉಳ್ಳಾಲ ತಾಲೂಕು. ಒಂದು ಜನ ಶಿಕ್ಷಣ ಟ್ರಸ್ಟ್ ಇಲ್ಲಿ ಉಂಟು, 2ನೇದು ಇಲ್ಲಿ ಜನಜೀವನ ಉಂಟು, 3ನೇದು ಮಂಗಳ ಗಂಗೋತ್ರಿ. ಇಲ್ಲಿ ಉಳ್ಳಾಲಕ್ಕೆ ಹೊಸ ಪತ್ರಕರ್ತರ ಸಂಘ ಆಗಿದೆ. ನಮ್ಮದು ಮೊದಲು ಉಳ್ಳಾಲ ತಾಲೂಕನ್ನು 17 ಗ್ರಾಮ ಪಂಚಾಯತನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಸಮುಕ್ತ ಉಳ್ಳಾಲ, ಸ್ವಚ್ಛ ಉಳ್ಳಾಲ ಆದರೆ ಅವತ್ತು ಹೇಗೆ ಜಗತ್ತಿನ ಗಮನ ಸೆಳೆಯಿತು, ವಿಶ್ವಸಂಸ್ಥೆ ಗಮನ ಸೆಳೆಯಿತು. ಈಗ ಮತ್ತೆ ಉಳ್ಳಾಲ ತಾಲೂಕು ಆ ಮಟ್ಟಕ್ಕೆ ಹೋಗಬೇಕು. ಯಾಕೆಂದರೆ ಇದು ಸ್ಪೀಕರ್ ಇರುವಂಥ ಕ್ಷೇತ್ರ, ವಿಧಾನಸಭಾ ಅಧ್ಯಕ್ಷರಿರುವಂಥ ಕ್ಷೇತ್ರ, ಬೇರೆ ಕ್ಷೇತ್ರ ಥರ ಅಲ್ಲ, ಬಹಳ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇರುವಷ್ಟು ವೈದ್ಯಕೀಯ ಕಾಲೇಜುಗಳು, ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿಗಳು ಬೇರೆ ಎಲ್ಲಿ ಇಲ್ಲ. ಇಷ್ಟೆಲ್ಲ ಇದ್ದರೂ ಬುದ್ಧಿವಂತರು, ಅತಿ ಬುದ್ಧಿವಂತರು, ಡಾಕ್ಟರೇಟ್ ಮಾಡುವವರು, ಡಾಕ್ಟರೇಟ್ ಮಾಡಿಸುವವರು, ಘಟಾನುಘಟಿಗಳು ಇದ್ದರೂ ಕೂಡ ಇಲ್ಲಿ ಯಾಕೆ ನಮಗೆ ಕಸ ನಿಯಂತ್ರಣ ಮಾಡಲಿಕ್ಕಾಗಿಲ್ಲ? ಇದರ ವಿಷಯದಲ್ಲಿ ತಾವು ಕಾರ್ಯಾಚರಣೆ ಶುರು ಮಾಡಿದಿರಿ. ವಸಂತರವರೇ, ನಾನು ನಿಮ್ಮಿಂದ ಶುರು ಮಾಡಿದೆ. ಯಾಕೆ ಉದಯವಾಣಿಯಲ್ಲಿ ಭಾಳ ಸ್ಪೆಷಲ್ ಸ್ಟೋರಿ ಬರೆದವರಲ್ಲಿ ನೀವು ಒಬ್ಬರಿದ್ದೀರಿ. ಈಗ ನಾನು ನಿಮ್ಮ ಕೈಗೆ ಮೈ ಕೊಡ್ತೇನೆ. ಮುಖ್ಯವಾಗಿ ಕಸ ಆರಂಭ ಆಗೋದೇ ನಮ್ಮ ಮನೆಯಿಂದ. ಅದರಲ್ಲೂ ಮಹಿಳೆಯರು ಮನಸ್ಸು ಮಾಡಿದರೆ ಖಂಡಿತ, ಮಹಿಳೆಯರಂದರೆ ಅದರಲ್ಲಿ ಮಕ್ಕಳಿದ್ದಾರೆ, ಅವರು ಮನಸ್ಸು ಮಾಡಿದರೆ ಖಂಡಿತ ಕಸವನ್ನು ನಾವು ನಿರ್ಮೂಲನೆ ಮಾಡ್ಬೋದು ಅಂತ ಲೆಕ್ಕ ಆಗ್ತದೆ. ಯಾಕಂದರೆ ಮನೆಯಿಂದ ಆರಂಭ ಆದರೆ ಮಾತ್ರ ಕಸ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ನಮಗೆ ತೊಳೆಯಲಿಕ್ಕೆ ನೀರು ವೇಸ್ಟ್ ಆಗ್ತದೆ, ಇದಾಗ್ತದೆ, ಪ್ಲಾಸ್ಟಿಕ್ ತನ್ನಿ ಅಂತೇಳಿ ನಾವು ಅದನ್ನು ಫಸ್ಟಿಗೆ ನಿಲ್ಲಿಸಿದರೆ ಅರ್ಧ ಕಸ ಅಲ್ಲಿ ನಿಲ್ತದೆ. ಅದೇ ರೀತಿ ಮುಖ್ಯವಾಗಿ ಅಧಿಕಾರಿಗಳು ಅಂದರೆ ಈಗ ಯಾವುದೇ ಒಂದು ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವಾಗ ಆ ಅಂಗಡಿಗಳನ್ನು ಅವರಿಗೆ ಮೊದಲೇ ನೀವು ಈ ಕಸವನ್ನು ಏನು ಮಾಡ್ತೀರಿ ಅದರ ಬಗ್ಗೆ ಅವರಿಗೆ ಎಚ್ಚರಿಕೆ ಕೊಟ್ಟರೆ ಅಲ್ಲಿ ಕೂಡ ನಾವು ಕಸವನ್ನು ನಿರ್ಮೂಲನೆ ಮಾಡಬಹುದು. ಮುಖ್ಯವಾಗಿ ಅಲ್ಲಿ ಯಾವುದಾದ್ರೂ ಅಂಗಡಿಗಳು ಆ ಕಸವನ್ನು ಒಟ್ಟಾರೆ ಬಿಸಾಕಿದರೆ ಅವರಿಗೆ ದಂಡಾಸ್ತ್ರ ಅಂತ ಹೇಳಿದರೆ ದಂಡ ಹಾಕುವ ಕೆಲಸ ಮಾಡಿದರೆ ಅಥವಾ ಅವರ ಲೈಸೆನ್ಸ್ ರದ್ದು ಮಾಡಿದ್ರೆ. ಮುಖ್ಯವಾಗಿ ತ್ಯಾಜ್ಯದಲ್ಲಿ ಒಣ ಕಸ, ಪ್ಲಾಸ್ಟಿಕ್, ಚಾಕ್ಲೇಟ್ ಅದರಿಂದ ಬರ್ತದೆ. ಅದರ ಮಕ್ಕಳಲ್ಲಿ ಈಗ ಆಲ್ರೆಡಿ ಜನಶಿಕ್ಷಣ ಟ್ರಸ್ಟ್ ಮೂಲಕ ಮನೆಗಳಲ್ಲಿ ಅದೆಲ್ಲ ಶಾಲೆಗಳಲ್ಲಿ ಕೂಡ ಜಾಗೃತಿ ಮೂಡಿಸಿದ್ರು ಕೂಡ 1 ದಿವಸ 2 ದಿವಸ ಈಗ ನಮಗೆ ಮರೆತು ಹೋಗುವುದು ಬೇಗ. ಇವತ್ತು ನಾವು ಹೇಳಿದ್ದು 1 ವಾರ ಆಗುವಾಗ ಅದು ಮರೆತೋಗಿರ್ತದೆ. ಅದನ್ನು ಪುನಃ ನೆನಪಿಸುವ ಕೆಲಸ ಆಗಬೇಕು. ಶಾಲೆಯಲ್ಲಿ ಕೂಡ ಅದೇ, ಶಿಕ್ಷಕರಲ್ಲಿ ಕೂಡ ಜಾಗೃತಿ ಇಲ್ಲ.
ಎಷ್ಟೋ ಕಡೆಯಲ್ಲಿ ಕಸವನ್ನು ಉರಿಸುವುದು ನೋಡಿದ್ದೇವೆ. ಯಾರು ಅಧಿಕಾರಿಗಳಿದ್ದಾರೆ ಅವರು ಕೂಡ ಅಷ್ಟೇ, ಈಗ ನಗರ ಪಂಚಾಯತ್ಗಾಗಲಿ ಗ್ರಾಮ ಪಂಚಾಯತ್ ಆಗಲಿ, ಅವರು ಯಾರು ಕಸವನ್ನು ಅದರ ಮೇಲೆ ಕ್ರಮ ತಗೊಳ್ಬೇಕಾ ಅವರೇ ಅದನ್ನು ಉರಿಸಿ ಅದನ್ನು ನಮ್ಮ ವಾಯು ಮಾಲಿನ್ಯ ಮಾಡ್ತಿದ್ದಾರೆ. ಇದರಿಂದ ಎಷ್ಟು ಸಮಸ್ಯೆ ಇದೆ ಎನ್ನುವುದನ್ನು ಈಗಾಗಲೇ ಜಾಗೃತಿ ಮೂಲಕ, ನಾವು ಪತ್ರಿಕೆಗಳ ಮೂಲಕ, ಚಾನೆಲ್ಗಳ ಮೂಲಕ ನಾವು ತಿಳಿತೇವೆ. ಆದರೂ ಕೂಡ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಲ್ಲ. ಮುಖ್ಯವಾಗಿ ನಾವು ನಮ್ಮ ಮನೆಯಿಂದಲೇ ನಮ್ಮ ಕಸವನ್ನು ಮುಕ್ತ ಮಾಡುವ ಕೆಲಸ ಮಾಡಬೇಕು. ಅದರಲ್ಲಿಯೂ ಪ್ಲಾಸ್ಟಿಕ್ ಲೋಟ, ಪ್ಲೇಟ್ಗಳನ್ನು ನಾವು ನಿಷೇಧ ಮಾಡಲಿಕ್ಕೆ, ಅದು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆಗುವಾಗ ನಾವು ಆದಷ್ಟು ಅದನ್ನು ನಿಷೇಧ ಮಾಡಬೇಕು. ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, 100% ಮಾಡಲಿಕ್ಕೆ ಆಗೋದಿಲ್ಲ, ಒಂದು 90% ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ನೀವೆಲ್ಲರೂ ಮಾಡ್ತೀರಂತ ಹೇಳಿ ನಾವು ನೆನೆಸ್ಕೊಳ್ತೇವೆ. ಇಲ್ಲಿ ಯಾರು ಬಂದು ಇಲ್ಲಿ ಶಿಕ್ಷಣ ಪಡ್ಕೊಂಡು ಹೋಗಿದ್ದಾರೆ ಅವರಂತೂ ಎಲ್ಲರೂ ಒಂದು ರೀತಿಯ ಜಾಗೃತಿಯ ಸೇನಾನಿಗಳಾಗಿ, ಸ್ವಚ್ಛತಾ ಸೇನಾನಿಗಳಾಗಿ ಕೆಲಸ ಮಾಡ್ತೀರಂತ ನಾನು ಎಣಿಸ್ಕೊಳ್ತೇನೆ. ಅದೇ ರೀತಿ ನಮ್ಮಲ್ಲಿ ಶಾಲೆಗಳಲ್ಲಿ ಕೂಡ ಜಾಗೃತಿ ಮೂಡಿಸಬೇಕು. ಈಗ ನೀವು ಹೋಗುವ ಶಾಲೆಗೆ ಮಕ್ಕಳು, ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಹೆಚ್ಚಿನ ಮಕ್ಕಳು, ನಿಮ್ಮ ಸ್ನೇಹಿತರಲ್ಲಿ ಕೂಡ ಒಂದು ತಂಡ ಮಾಡಿ ಅವರಲ್ಲಿ ಕೂಡ ಹೀಗೆ ಮಾಡಬಾರ್ದು ಅಂತೇಳಿ ಅವರಿಗೆ ಮಾಹಿತಿ ನೀಡಿದರೆ ಖಂಡಿತ ನೀವು ಕೂಡ ಒಂದು ಆ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ಕೂಡ ಒಂದು ಹೆಸರು ಬರ್ತದೆ ಮತ್ತು ಮಕ್ಕಳಲ್ಲಿ ಕೂಡ ಒಂದು ಜಾಗೃತಿ ಮೂಡ್ತದೆ. ಈಗೆಲ್ಲ ಕೆಲಸವನ್ನು ಮಾಡಿ ನಾವು ಉಳ್ಳಾಲವನ್ನು ಕಸಮುಕ್ತ ಮಾಡಬೇಕು. ಕಸಮುಕ್ತ ಮಾಡೋದಂದರೆ ಮುಖ್ಯವಾಗಿ ರಸ್ತೆ ಬದಿಗಳಲ್ಲಿ ಬಿಸಾಕಿ ಹೋಗೋರು, ಅದರಲ್ಲಿ ಇಲ್ಲಿಯೇ ನಮ್ಮ ಗ್ರಾಮಸ್ಥರೇ ಬಿಸಾಕ್ತಾರೆ ಅಂತ ಇಲ್ಲ, ಬೇರೆ ಗ್ರಾಮದಿಂದ ಬಂದು ಅಥವಾ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬಿಸಾಕುವವರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ಹೆದ್ದಾರಿಯಲ್ಲಿ ಕಸ ಬಿಸಾಕ್ತಾರೆ, ಎಲ್ಲ ಗಡಿ ಪ್ರದೇಶಗಳಲ್ಲೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದು ಕಸ ಬಿಸಾಕ್ತಾರೆ. ನೀವು ಅಂಥ ಸಂದರ್ಭದಲ್ಲಿ ಆ ಗಾಡಿ ನಂಬರ್ಗಳನ್ನು ನೋಟ್ ಮಾಡ್ಕೊಂಡು ಕೂಡ ನಾವು ಅದರ ಮುಖಾಂತರ ಕೂಡ ನಾವು ಮಾಹಿತಿ ಕೊಡ್ಬೋದು. ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯ ಆಗಬೇಕು. ಪ್ರತಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳಾದರೆ ಮಾತ್ರ ಮಕ್ಕಳಲ್ಲಿ ನಾವೇನು ಮಾಡ್ಬೋದು. ಈಗ ನಾನು ಹೋಗ್ತಾ ಇದ್ದೇನೆ, ನಾನು ದಾರಿಯಲ್ಲಿ ಹೋಗ್ತಿರುವಾಗ ಒಂದು ಯಾರೋ ಕಾರಿನ ಬಂದು ಬಿಸಾಕಿದ ತಕ್ಷಣ ಅದನ್ನು ನೋಟ್ ಮಾಡುವಷ್ಟು ನಮ್ಮಲ್ಲಿ ಈಗಿನ ಮಕ್ಕಳು ತುಂಬ IQ ತುಂಬ ಇದ್ದಾರೆ. ಅವರು ಆ ಕೆಲಸ ಮಾಡಿದರೆ ಅದನ್ನು ಕೊಂಡೋಗಿ ಮನೆಯವರಿಗೆ ಅದ್ರ ಜಾಗೃತಿ ಇರಬೇಕು. ನಾವು ಪಂಚಾಯತಿಗೆ ಮುಟ್ಟಿಸಬೇಕು, ಇಲ್ಲಿ ಕಸ ಬಿಸಾಕಿದ್ದಾರೆ ಅಂತೇಳಿ. ಹಾಗೆ ಮಾಡಿದರೆ ಒಂದು 10 ಅಂತ ಕೇಸ್ ಬಿದ್ದಾಗ ಸ್ವಲ್ಪ ಕಡಿಮೆ ಆಗ್ಬೋದು. ನಾವೀಗ ಆ ನಿಟ್ಟಿನಲ್ಲಿ ಕೆಲಸ ಆರಂಭ ಮಾಡಿ ವರ್ಷ ಆಯಿತು. ಎಷ್ಟೋ ಸಲ ಬೀದಿ ಬದಿಯ ಕಸಗಳನ್ನು ಮುಕ್ತ ಮಾಡುವುದು, ಸ್ವಲ್ಪ ಸಮಯದಾಗ ಪುನಃ ಕಸ ಬೀಳುವುದು. ಅದೇ ರೀತಿ ಆ ಕಸಗಳನ್ನು ನಾವು ಮುಕ್ತ ಮಾಡಿದರೆ ಖಂಡಿತ ನಾವು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಬೋದು. ನಾವು ತಿನ್ನುವ ಆಹಾರದಲ್ಲಿ ಕೂಡ ಈಗ ಪ್ರತಿ ನೀರು, ಈಗ ನಾನು ಎನಿಸ್ಕೊಳ್ತೇವೆ ನಾವು ಬಿಸಾಕಿದ ಕಸ ಅದು ನಮಗಿಲ್ಲ, ನಮ್ಮ ಮನೆಯ ಪಕ್ಕದಲ್ಲಿ ಬಿಸಾಕಿದೆ ಅಂತ ಆ ನೀರು ಹರಿದು ನಮ್ಮ ಬಾವಿಗೆ ಇದಾಗುವುದು, ಅದರಿಂದಲೇ ನಮಗೆ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ನಿಟ್ಟಿನಲ್ಲಿ ಇಲ್ಲಿರುವ ಮಕ್ಕಳು ಅಥವಾ ಇಲ್ಲಿದ್ದವರಿಗೆ ನಾವು ಹೇಳಬೇಕಂತ ಇಲ್ಲ, ಎಲ್ಲರೂ ಅದರಲ್ಲಿ ಇದೆ. ಆದರೆ ನೀವು ಇನ್ನೊಂದು 10 ಮಂದಿಯನ್ನು ಎಜುಕೇಟ್ ಮಾಡಿದರೆ ಖಂಡಿತ ನಾವು ಕಸ ಮುಕ್ತ ಮಾಡ್ಬೋದು. ಅದಕ್ಕೆ ನಮ್ಮ ಸಹಾಯ ಅಂತೂ ಖಂಡಿತ ಇದೆ. ನಾವು ಪತ್ರಿಕೆಯಲ್ಲಿ ನಾವು ಎಷ್ಟೋ ಸಲ ಬರೆದಿದ್ದೇವೆ, ಮತ್ತೆ ನಾವು ಒಮ್ಮೆ ಆಗ್ತದೆ ಬರೆದು ಇನ್ನೊಂದು ಕೆಲಸ ಮಾಡ್ಬೋದು. ಈಗ ನಿಮ್ಮ ಗ್ರಾಮದಲ್ಲಿ ಕಸ ಇದೆ, ಏನು ಮಾಡ್ಬೋದು, ನಿಮ್ಮ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ನಾವು ಇದು ಕೊಡೋದು ಮಾಮೂಲಿ, ಮನವಿ ಕೊಡೋದು ಮಾಮೂಲಿ, ಮನವಿ ಕೊಡ್ತೇವೆ, ನಾವು ಬರ್ತೇವೆ. ಇಲ್ಲ, ನೀವೇನು ಮಾಡ್ಬೇಕಂದ್ರೆ ಒಂದೊಂದು ಗ್ರಾಮದಲ್ಲಿ ಯಾರ್ಯಾರು ಪಂಚಾಯತ್ ಅಧಿಕಾರಿಗಳಿದ್ದಾರೆ ಅಥವಾ ಪಂಚಾಯತ್ ಇದ್ದಾರೆ ಅವರ ಮೇಲೆ ಯಾರಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿ, ನಮ್ಮ ಗ್ರಾಮದಲ್ಲಿ ಇಷ್ಟು ಕಸ ಬಿದ್ದಿದೆ, ಅದನ್ನು ಹೇಗೆ ನಾವಿನ್ನೊಂದು ಅವರನ್ನು ಕಿರಿಕಿರಿ ಹೋರಾಟ ಅಂತ ಹೇಳ್ತೇವಲ್ಲ, ಕಿರಿಕಿರಿ ಹೋರಾಟ ಮಾಡಿ ತೆಗೆಯಬಹುದು. ಯಾಕಂದರೆ ಒಂದು ಮನೆಯಿಂದಲ್ಲ, ಒಂದು ದಿವಸಕ್ಕೆ 100 ಫೋನ್ ಮಾಡ್ಬೋದು. ಯಾರಿಗೆ? ಅಧಿಕಾರಿಗಳಿಗೆ. ನಿಮ್ಮಲ್ಲಿ ಕಸ ಬಿದ್ದಿದೆ ತೆಗೆಯಲಿಲ್ಲ ಅಂತೇಳಿ. ಫಸ್ಟಿಗೆ ನೀವು ಪಂಚಾಯತ್ ಮಟ್ಟದಲ್ಲಿ ಆ ಕಸವನ್ನು ತೆಗೆಯಲಿಲ್ಲ, ಇಲ್ಲಿ ಕಸ ಬಿದ್ದಿದ್ರೆ ನಾವು ಅದನ್ನು ಸರಿ ಮಾಡಿ ಅಂತ ಹೇಳ್ಬೋದು. ಅದು ಮಾಡದಿದ್ರೆ ಯಾರು ನಾವು ಗ್ರಾಮ ಪಂಚಾಯತ್ಗೆ ಹೇಳಿದ್ದೇವೆ, ಅವರು ತೆಗೀತಿಲ್ಲ ಅಂತೇಳಿ ಕಾರ್ಯನಿರ್ವಹಣಾಧಿಕಾರಿಗೆ ಫೋನ್, ಅವರ ನಂಬರ್ ಇಡ್ತಾರೆ, ಇಲ್ಲಿ ಇವರು ಕೊಡ್ತಾರೆ. ಆಗ ಒಂದು 10-100 ಫೋನ್ ಹೋದಾಗ ಏನು ಸಮಸ್ಯೆ ಉಂಟಂತೆಲ್ಲ ಅವರೇ ಬರ್ತಾರೆ. ಇಲ್ಲದ ನಾವು ಮನವಿ ಕೊಟ್ಟಿರ್ತೇವೆ, ಅದು ಬಂದಿರ್ತೇವೆ, ಅಲ್ಲಿಗೆ ಮುಗಿಯಿತು ನಮ್ಮದು. ಅಂದರೆ ಪ್ರೋಸೆಸ್ ಆಗಲ್ಲ. ಅವರು ಮನವಿ ಕೊಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಅದೇ ರೀತಿ ನೀವು ಇನ್ನೂ ಮಾಡ್ಬೋದು. ಅಂದರೆ ಈಗಿನ ಮೊಬೈಲ್ ಯುಗ, ಈಗ ಒಂದು ಪತ್ರಿಕೆಯಲ್ಲಿ ಬಂದದ ಕಟ್ಟಿಂಗ್ಸನ್ನು ಹಾಕಿ ಅದಕ್ಕೇನಾದರೂ ಟ್ಯಾಗ್ ಲೈನ್ ಹಾಕಿ
ಅದನ್ನು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿ ಅವರಿಗೆ ಮೆಸೇಜ್ ಮಾಡೋದು, ವಾಟ್ಸಪ್ ಮಾಡೋದು, ಹಾಗೆ ಮಾಡ್ಬೋದು. ಸಾಮಾಜಿಕ ಇದರಲ್ಲಿ ಕೂಡ ನಾವು ಅದನ್ನು ಹೋರಾಟ ಮಾಡ್ಬೋದು. ಎಲ್ಲರೂ ಹೋರಾಟಗಾರರಾದರೆ ಖಂಡಿತ, ಎಲ್ಲರೂ ಜಾಗೃತರಾದರೆ ಖಂಡಿತ ಇದನ್ನು ಮುಕ್ತ ಮಾಡ್ಬೋದು ಅಂತೇಳಿ. ಈಗ ಯಾಕೆಂದರೆ ನಾನು ಹೇಳೋದಂದ್ರೆ, ಒಂದು ಗ್ರಾಮ ಪಂಚಾಯತಲ್ಲಿ ಒಬ್ಬ ಅಧಿಕಾರಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ, ಒಬ್ಬೊಂದು ಫೋನ್ ಹೋದರೆ ಅದು ಅವನಿಗೆ ಸರಿ ಇಲ್ವ ಅಂತ ಎನ್ಸ್ಕೊಳ್ತಾರೆ. ಒಂದು 5 ಫೋನ್ ಹೋದಾಗ ಸ್ವಲ್ಪ ಅಧಿಕಾರಿ ಯಾರಿಗೆ ಫೋನ್ ಹೋಗಿರ್ತದೆ, ನನ್ನ ಕೆಳಗಿನ ಅಧಿಕಾರಿಗೆ ಫೋನ್ ಹೋದಾಗ ನಾನು ಖಂಡಿತ ಅವನ ಏನೋ ಸಮಸ್ಯೆ ಉಂಟಂದೇಳಿ. ಒಂದು 100 ಫೋನ್ ಹೋದಾಗ ಖಂಡಿತ ಅವರು ಅವರ ಮೇಲೆ ಚಾರ್ಜ್ ತಗೊಳ್ತಾರೆ. ಅವರು ಚಾರ್ಜ್ ತಗೊಂಡಾಗ ಅವರು ಖಂಡಿತವಾಗಿ ಆ ಕಸವನ್ನು ನಿರ್ಮೂಲನೆ ಮಾಡುವ ಸಾಧ್ಯತೆ ಇದೆ. ಅಥವಾ ಕಸ ಅಂತಲ್ಲ, ಎಲ್ಲ ವಿಷಯದಲ್ಲಿ ಕೂಡ ಹಾಗೆ. ನಮ್ಮ ಸಮಸ್ಯೆಗಳಾಗಲಿ, ಕಸದ ವಿಷಯ ಆಗಲಿ, ಅಥವಾ ನಮ್ಮ ಅಭಿವೃದ್ಧಿ ಸಂಬಂಧಪಟ್ಟಾಗಲಿ, ನಮ್ಮ ಗ್ರಾಮದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಹಾಗೆ ಬಗೆಹರಿಸಬಹುದು ಅಂತೇಳಿ ನನ್ನ ಇದಿದೆ. ಅದರೊಟ್ಟಿಗೆ ನಾವು ಸ್ವಲ್ಪ ಮಕ್ಕಳಿಗೆ ಕಾನೂನಿನ ಜ್ಞಾನ ಕೊಟ್ಟರೆ ಭಾರಿ ಒಳ್ಳೆಯದು. ಅಂದರೆ ನಮ್ಮ ಕಡೆ ಗೊತ್ತಿಲ್ಲ, ಕೆಲವೆಲ್ಲ ನಾವು ಕೂಡ ಕೇಳಿ ಸ್ವಲ್ಪ ಕೆಲವು ವಿಷಯವನ್ನು ತಗೊಳ್ತೇವೆ. ಅವರಿಗೆ ಈ ಕಸದೊಟ್ಟಿಗೆ ಕೆಲವು ಇದಕ್ಕೆ ಸಂಬಂಧಪಟ್ಟ ಕೆಲವು ಕಾನೂನುಗಳು, ಕೆಲವು ಕಾಯ್ದೆಗಳಿದೆ, ಅದನ್ನು ಕೂಡ ಕೊಟ್ಟರೆ ಭಾರಿ ಒಳ್ಳೆಯದಂತೇಳಿ ನನ್ನ ಆಶಯ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಜನಶಿಕ್ಷಣ ಟ್ರಸ್ಟ್ ಅಳವಡಿಸ್ತದೆ. ಮತ್ತು ನಾವು ನಮಗೀಗ ಫಸ್ಟಿಗೆ ನನ್ನ ಮನೆಯ ಸುತ್ತ ನಾನು ಸ್ವಚ್ಛ ಮನೆ ಮಾಡಬೇಕು. ಅದರೊಂದಿಗೆ ನನ್ನ ಹತ್ತಿರದ ಒಂದು 10 ಮನೆಗಳನ್ನು ಸ್ವಚ್ಛ ಮನೆಗೆ ನಾವು ಪ್ರೇರೇಪಿಸಬೇಕು. ಅದರೊಟ್ಟಿಗೆ ನನ್ನ ಗ್ರಾಮ, ನನ್ನ ವಾರ್ಡ್ ಅಂದರೆ ನನ್ನ ಗ್ರಾಮ, ಪಕ್ಕದ ವಾರ್ಡ್ಗಳು ಗ್ರಾಮ, ಅದರಲ್ಲಿ ನೀವು ಅವರಿಗೆ ಮಾಹಿತಿ ಕೊಟ್ಟು ಅವರನ್ನು ಒಂದು ರೀತಿಯಲ್ಲಿ, ನೀವು ಈಗ ಇಲ್ಲಿ ಬಂದು ಹೋದವರು, ಇಲ್ಲಿ ಎಜುಕೇಟೆಡ್ ಆದವರು, ನೀವು ಅವರನ್ನು ಮಾಡಿದರೆ ಖಂಡಿತ ನಮ್ಮ ಗ್ರಾಮ ಸ್ವಚ್ಛ ಆಗ್ತದೆ, ಮನೆ ಸ್ವಚ್ಛ ಆಗ್ತದೆ, ನಮ್ಮ ವಾರ್ಡ್ ಸ್ವಚ್ಛ ಆಗ್ತದೆ, ನಮ್ಮ ಗ್ರಾಮ ಸ್ವಚ್ಛ ಆಗ್ತದೆ. ಅದರೊಂದಿಗೆ ನಮ್ಮ ತಾಲೂಕು ಕೂಡ ಸ್ವಚ್ಛ ಆಗ್ತದೆ, ಎಲ್ಲ ಗ್ರಾಮಗಳು ಸ್ವಚ್ಛ ಆಗ್ತದೆ. ಅದರೊಂದಿಗೆ ನಾವು ಜಾಗೃತರಾಗಿ ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಣ. ಖಂಡಿತವಾಗಿ ನಾವು ಜನಶಿಕ್ಷಣ ಟ್ರಸ್ಟ್ನಲ್ಲಿ ಯಾವಾಗಲೂ ನಾವು ಇರ್ತೇವೆ ಅಂತ ಹೇಳೋದು ಬರಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಾರ್ಯಕ್ರಮಗಳಿಗೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಕೂಡ ಪತ್ರಕರ್ತರ ಸಂಘದ ಪರವಾಗಿ ಮತ್ತು ನಾವು ವೈಯಕ್ತಿಕವಾಗಿ ಕೂಡ ನಾವು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ತೇವೆ ಅಂತ ಹೇಳ್ಕೊಂಡು ನನ್ನ ಸಣ್ಣ ಮಾತುಕೊಂಡು ಉಂಟು. ನಾವು ನಿಮ್ಮ ಮನೆಗೆ ಬಂದಿದ್ದೇವೆ. ನಿಮ್ಮ ಮನೆಯ ಸ್ವಚ್ಛ ಹಸಿರು ಮನೆ ಮಾಡಿಕೊಂಡಿದ್ದೀರಿ. ಕೊಣಾಜೆಯನ್ನು ಕಸಮುಕ್ತ ಮಾಡೋ ಬಗ್ಗೆ ಚಿಂತನೆಯಲ್ಲಿದ್ದೀರಿ. ವಸಂತರು ಮಾತನಾಡಿದ್ರು. ಈಗ ಇನ್ನೂ ನಾವು ಮುಂದೆ ಮಾತನಾಡುವಾಗ ಸ್ವಚ್ಛತೆ ವಿಷಯದಲ್ಲಿ ನಾವೇನು ಮಾಡಿದ್ದೇವೆ, ಈಗೇನು ಮಾಡುತ್ತಿದ್ದೇವೆ, ಮುಂದೇನು ಮಾಡುತ್ತೇವೆ, ಏನು ಮಾಡಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ಮುಂದೇನು ಮಾಡುತ್ತೇವೆ. ನಾವು ಇಲ್ಲಿದ್ದವರು ಎಲ್ಲರೂ ಮಾಡಿದವರೇ, ಮಾಡ್ತಾ ಇರುವವರೇ. ಆಯಿತಾ? ಅಲ್ಲಿ ಕೂತವರು ಹೇಳಲಿಕ್ಕುಂಟು, ಇಲ್ಲಿ ಕೂತವರು ಹೇಳಲಿಕ್ಕುಂಟು, ಎಲ್ಲರೂ ಹೇಳಲಿಕ್ಕುಂಟು, ಕೊನೆಗೆ ಒಂದು ಮಟ್ಟಕ್ಕೆ ಬರಲಿಕ್ಕುಂಟು. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮದ ವರದಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ, 31 ಜಿಲ್ಲೆಯ ಒಂದು ಅಧಿಕಾರಿ ವರ್ಗಕ್ಕೆ ಸುಮಾರು 150-200 ಮಂದಿ ಇವತ್ತಿನ ಕಾರ್ಯಕ್ರಮದ ಸಂಗತಿಯನ್ನು ನೋಡುತ್ತಾರೆ. ಪರೋಕ್ಷವಾಗಿ ಸಾವಿರಾರು ಮಂದಿ ಈ ಕಾರ್ಯಕ್ರಮವನ್ನು ಅರಿತುಕೊಳ್ಳುತ್ತಾರೆ. ಹೇಳಿ ಸರ್. ಶಸ್ತ್ರಶಾಸ್ತ್ರಜ್ಞರು ಕಾವ್ಯ ಮೇಡಮ್, ಸ್ವಾಗತ ನಿಮಗೆ. ಇಲ್ಲಿ ಬಂದ್ಬಿಡಿ. ಎದುರಲ್ಲಿ ಕಾವ್ಯ, ಅವ್ರ ಹಸ್ಬೆಂಡ್ ಇದ್ದಾರೆ, ಅವರಿಗೆ ಒಂದು ಚಪ್ಪಾಳೆ ಕೊಡಿ. ವೆರಿ ಗುಡ್, ಧನ್ಯವಾದ. ಹಾಗೆ ಮಿನಿ ನಾಯರ್ ಅವರು ಕೊಣಾಜೆಯಿಂದ, ಪ್ರೇಮ ಅವರು ನಮ್ಮ ಎಕ್ಸ್ ಸ್ಟೂಡೆಂಟ್, ಜಯಂತಿ ಅಂಗನವಾಡಿ ಕಾರ್ಯಕರ್ತೆ, ಸೆಮಿಮಾ ಪಂಚಾಯತ್ ಮೆಂಬರ್, ಈ ಥರ ಬಂದವರಲ್ಲಿ ಹೇಳಿ ಬರ್ತಾ ಇದ್ದಾರೆ. ನಮ್ಮದು 11:30 ಅಂತ ಟೈಮ್. 11:30ಗೆ ನಾವು ಒಂದು ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಅವಲಕ್ಕಿ ಇದೆ. ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ. ನಮ್ಮ ಜಿಲ್ಲೆಯನ್ನು ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮ. ಈಗ ನಾನು ನೇರವಾಗಿ ರಾಧಣ್ಣನವರಿಗೆ ಹೋಗ್ತೇನೆ. ಅವರು ದೊಡ್ಡ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಿದರು. ಸಿಮರೊಬ್ಬ ಗಿಡ ನೆಟ್ಟರು. ಸಿಮರೊಬ್ಬ ಗಿಡ ನೆಟ್ಟ. ಆಯಿತು, ಇಬ್ರಾಹಿಂ ಸರ್ ಅವರು, ನಿಮ್ಮದು ಪಾತ್ರ ಮಾನ್ಯ ಸ್ಪೀಕರ್ ಸರ್ ಮತ್ತು ಸ್ಪೀಕರ್ಸ್ ಅವರ ಸಹಕಾರ ನಮಗೆ ಬೇಕು ನಿಮ್ಮ ಮೂಲಕ. ಈಗ ಇದು ನಾವು ಇಲ್ಲಿ ನಿಲ್ಲಕ್ಕಿಲ್ಲ, ನೀವು ಹೇಳಿದ್ದೀರಿ, ಇಲ್ಲಿ ವೇದಿಕೆಯಲ್ಲಿ ಇರುವವರು ಇದ್ದೀರಿ, ಉದ್ಯಮಿಗಳು ಮತ್ತು ವಿದ್ವಾಂಸರು. ಅದಕ್ಕೆ ಎಷ್ಟಾಗಬೇಕು ಅಷ್ಟಾಗುತ್ತೆ. ಎಲ್ಲ ಜ್ಞಾನವಂತರು ಸುಮ್ಮನೆ ಸಮಸ್ಯೆ ನೋಡ್ತಾ ಇದ್ದಾರೆ, ಅದನ್ನು ಪ್ರತಿಕ್ರಿಯೆ ಇಲ್ಲ. ನೋಡುವ, ಈಗ ಇಬ್ರಾಹಿಂ ಸರ್, ನೀವು ತುರ್ತಲ್ಲಿದ್ದೀರಿ, ನಿಮ್ಮ ಸಲಹೆ. ಸ್ವಚ್ಛತೆ, ರಸ್ತೆ ಬದಿಯಲ್ಲಿ ಕಾಣುವ ಬಿಸಾಡಿದ ಸ್ವಚ್ಛತೆ, ಇದನ್ನು ಕಾಣುವಾಗ ಅದೇ ರೀತಿ ಸ್ವಚ್ಛತೆಯನ್ನು ಮಾತಾಡುವಾಗ ಸ್ವಲ್ಪ ಸಿಟ್ಟು ಕೂಡ ಬರ್ತದೆ. ಇದರಲ್ಲಿ ಕೆಲವು 1 ವರ್ಷಕ್ಕೂ ಹೆಚ್ಚು ಕಷ್ಟಪಟ್ಟು ಇದನ್ನು ಸ್ವಚ್ಛ ಮಾಡಬೇಕು ನಮ್ಮ ಬಾಲಪಣಿಯನ್ನು ಪ್ರಯತ್ನ ಪಟ್ಟು ಕೂಡ ಸಂದರ್ಭಕ್ಕೆ ನಮಗೆ ಅದು ಸಾಧ್ಯ ಆಗೋದಕ್ಕೆ ಬಿಟ್ಟದಕ್ಕೆ ವಿಷಾದ ಇದೆ. ಅದೇ ರೀತಿ ಈ ಕಟ್ಟು ಅಲ್ಲಿ ಕಾಣುವಾಗ ನಮಗೆ ಮೊದಲು ಕಾಣುವುದು ಹೆಂಗಸರು, ಮತ್ತೆ ಕಾಣುವುದು ಗಂಡಸರು. ಯಾಕೆಂದರೆ ಆ ಕಟ್ಟು ಕಟ್ಟಿ ಕೊಡುವುದು ಹೆಂಗಸರಲ್ವಾ ಮನೆಯಲ್ಲಿ.
ಅದನ್ನು ಬಿಸಾಡುವವರು ಗಂಡಸರು. ಯಾರೇ ಆಗಲಿ, ನಾವು ಮನೆಯಲ್ಲಿ ಹೆಂಗಸರು ಅದನ್ನು ಸ್ವಚ್ಛ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದರೆ ಸ್ವಚ್ಛ ಆಗುತ್ತೆ. ಆದರೆ ಗಂಡಸರು ಏನು ಮಾಡೋದು, ಕೊಟ್ಟದ್ದನ್ನು ಬಿಸಾಡಬೇಕು. ಬಿಸಾಡೋದಲ್ಲ, ಇದು ಬಿಸಾಡೋದನ್ನು ನಿಲ್ಲಿಸಬೇಕು. ನಾವು ಹೆಕ್ಕುವುದನ್ನು ಸ್ವಲ್ಪ ಬಂದ್ ಮಾಡುವ, ಇನ್ನು ಹೆಕ್ಕುವುದನ್ನು, ಅದನ್ನು ಬಿಸಾಡುವವರನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಈಗ ನಾನು ನಮ್ಮ ಅಧ್ಯಕ್ಷರು ರಮೇಶಣ್ಣನವ್ರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನ ಸಮಿತಿ ಇದೆ, ಅದು ಮತ್ತೆ ಒಮ್ಮೆ ಅದನ್ನು ಸ್ಟಾರ್ಟ್ ಮಾಡಬೇಕು ಸರ್. ಯಾಕೆಂದರೆ ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯ ಇದೆ ನಮಗೆ. ಒಮ್ಮೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೆ, ಆದರೆ ಬಿಟ್ಟಿದ್ದೇವೆ. ಈಗ ಪೂರ್ಣ ಸ್ಟಾರ್ಟ್ ಮಾಡಬೇಕಾಗ್ತದೆ. ರಾಧಣ್ಣನವರು, ರಮೇಶಣ್ಣನವರು, ನಾಸೀರ್ ಮತ್ತು ಎಲ್ಲರಿದ್ದಾರೆ ಅದರಲ್ಲಿ. ಬಾಪು ಘನತ್ಯಾಜ್ಯ ನಿರ್ವಹಣಾ ಸಮಿತಿ, ಅದನ್ನು ಪುನಃ ಸ್ಟಾರ್ಟ್ ಮಾಡಿ ನಾವು ಆ ಕೆಲಸಕ್ಕೆ ಹೋಗೋದು ಬೇಡ, ನಮ್ಮ ಊರಿನ ಸ್ವಚ್ಛತೆಯನ್ನು ಮಾಡುವಂಥ ನನ್ನೊಂದು ಅಭಿಪ್ರಾಯ. ಇನ್ನೊಂದು ನಮ್ಮ ವಸಂತರವರು ಹೇಳಿದರು, ನಾನು ಅದರ ಅಧ್ಯಕ್ಷ ಆದಾಗ ನಾನೇನು ಮಾಡಿದೆ ಅಂದರೆ, ನಾನು ಮೈಸೂರಿಗೆ ಹೋಗುವಾಗ ಒಬ್ಬ ಬಿಸಾಡ್ತಿದ್ದ, ಏನು ಸ್ಕೂಟಲ್ಲಿ ನಿಂತು ಬಿಸಾಡ್ತಾನೆ. ನಾನು ಅಲ್ಲಿ ನಿಲ್ಲಿಸಿದೆ. ಯಾಕೆ ಬಿಸಾಡ್ತೀನಿ ಅಲ್ಲಿ ಕೇಳಿದೆ. ಬೆಳಿಗ್ಗೆ ಒಂದು 6 ಗಂಟೆ ಆಗಿರ್ಬೋದು. ಅವ್ನು ನೀನೇ ಯಾರ ಕೆಲವು ಹೋಗ ನಡಿ ಅಂತ ಹೇಳಿದೆ. ಮತ್ತೆ ಮಾತು ಜಾಸ್ತಿ ಆದರೆ ನನ್ನ ಊರಲ್ಲ. ಆವತ್ತೇ ನಾನು ತೀರ್ಮಾನ ಮಾಡಿದೆ, ನನ್ನ ಗಾಡಿಗೆ ಒಂದು ಕ್ಯಾಮರಾ ಫಿಟ್ ಮಾಡಬೇಕಂತ. ಈಗಲೂ ಇದೆ, ಅದು ರೆಕಾರ್ಡ್ ಆಗ್ತದೆ. ನಾನು ರಮೇಶಣ್ಣ ಮತ್ತು ರಾಧಾಕೃಷ್ಣನ ಹತ್ರ ಹೇಳುವುದು, ರಾಧಣ್ಣನವ್ರ ಹತ್ರ ಕೂಡ, ನೀವು ಕೂಡ ರೆಕಾರ್ಡ್ ಮಾಡಿ. ಆ ರೆಕಾರ್ಡ್ ಯಾರು ಬಿಸಾಡಿ ಸಿಗ್ತಾರೆ ಅಂಥವ್ರನ್ನ ಹುಡುಕಿ ಒಂದೊಂದು ಫೈನ್ ಹಾಕಿದರೆ ಅದು ನಿಲ್ಲುತ್ತದೆ, ಖಂಡಿತ ನಿಲ್ಲುತ್ತೆ. ಒಂದು ಸಾರಿ ನೇತ್ರಾವತಿ ನದಿ ಹತ್ತಿರ ಒಂದು ಕೆಂಪು ಕಾರು ನಿಂತು, ಆದರೆ ಹಿಂದ್ಗಡೆ ಒಬ್ಬ ಕ್ಯಾಮರಾದವನು ಇದ್ದ, ಅವನು ನಿಲ್ಲಿಸಿದ. ಆ ಗಾಡಿಯಿಂದ ಒಬ್ಬರು ಮಹಿಳೆ ಇಲ್ಲಿದ್ದು ಒಂದು ಕೃಷ್ಣ ಕಟ್ಟ ತೆಗೆದು ರಸ್ತೆಗೆ ಇದಕ್ಕೆ ನದಿಗೆ ಬಿಸಾಡಿದರು. ಬಹಳ ಖುಷಿಯಿಂದಿದ್ದರು, ಕಾಸ ಬಿಸಾಡಿ ಆಯ್ತಲ್ಲ, ಹೋದರು. ಆದರೆ ಅವರ ಖುಷಿ ಸ್ವಲ್ಪನೇ ಹೊತ್ತು ಪಂಪಲ್ಲಿ ಹೋದಾಗ ಅಲ್ಲಿ ರೆಡಿ ಪೊಲೀಸರು ಇದ್ದರು. ಅರೆಸ್ಟ್ ಮಾಡಿ ಗಾಡಿಯನ್ನು ತಗೊಂಡು ಸ್ಟೇಷನ್ಲಿ ಇಟ್ಟರು. ಯಾಕೆ ಗೊತ್ತಾ, ಹಿಂದುಗಡೆ ಇದ್ದ ಕ್ಯಾಮರಾದವನನ್ನು ಅದನ್ನು ತೆಗೆದು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ. ಆ ಗಾಡಿ ಮತ್ತು ಅವರನ್ನೆಲ್ಲರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದರು. ಇಂಥದ್ದು ಒಂದು 4-5 ಆದರೆ ಕಸ ಬಿಸಾಡೋದು ನಿಲ್ಲುತ್ತೆ. ಇದು ಅದನ್ನು ನಾನು ಹೇಳೋಕೆ ಇಷ್ಟಪಡೋದಂದರೆ, ಇಲ್ಲಿ ಹೆಚ್ಚಿನ ಮಹಿಳೆಯರಿದ್ದೀರಾ, ಸ್ವಚ್ಛತೆಗೆ ಮಹಿಳೆಯರು ಪ್ರಯತ್ನ ಪಟ್ಟರೆ ಮತ್ತೆ ಖಂಡಿತವಾಗಿಯೂ ಸ್ವಚ್ಛತೆ ತನ್ನಷ್ಟಕ್ಕೆ ಆಗುತ್ತೆ. ಆ ರಸ್ತೆ ಬದಿಯಲ್ಲಿ ಬಿಸಾಡುವ ಕಸವನ್ನು ಇಲ್ಲದಾಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ವಸಂತರು ಹೇಳಿದಾಗೆ ಪತ್ರಕರ್ತರು ಇದರಲ್ಲಿ ಶಾಮೀಲಾದ ಖಂಡಿತವಾಗಿಯೂ ಇದು ಸಾಧ್ಯ. ಈಗ ತಾನು ಕೆಲವು ದಿನಗಳಿಂದ ಸ್ವಚ್ಛತೆ ಬಗ್ಗೆ ಅಲ್ಲಲ್ಲಿ ಬಿಸಾಡುವ ಪಟ ಬರ್ತಾ ಇದೆ. ಅದು ಬಂದಾಗ ಎಲ್ಲ ಗ್ರಾಮ ಪಂಚಾಯತಿಗೂ ಸ್ವಲ್ಪ ಬಿಸಿ ಮುಟ್ಟುತ್ತೆ ಅದು. ಆಗ ಗ್ರಾಮ ಪಂಚಾಯತ್ ಒಂದಕ್ಕೆ ಅವ್ರಿಗೂ ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಅದರ ಒಟ್ಟಿಗೆ ಸಾರ್ವಜನಿಕರು ಸೇರಿಕೊಂಡರೆ ಖಂಡಿತ ಪಂಚಾಯತಿಗೆ ಸಾಧ್ಯ ಇದೆ ಅಂತ ಹೇಳುತ್ತಾ, ಇವತ್ತು ಸ್ವಚ್ಛತಾ ಕಸಾಯಾನ ಅಂತ ಹೆಸರಿಟ್ಟುವ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮ ಬರೇ ಇಲ್ಲಿಗೆ ಸೀಮಿತ ಆಗಬಾರ್ದು. ಮಾತಿಗೆ ಇನ್ನು ಮಾತಾಡಲಿಕ್ಕೆ, ಭಾಷಣಕ್ಕೆ, ಅದನ್ನು ಮುಂದೆ ಕಾರ್ಯರೂಪಕ್ಕೆ ತರಲಿಕ್ಕೆ ನಮ್ಮ ಜನಜೀವನ ಸಮಿತಿ ರೆಡಿ ಆಗಬಹುದು ಅಂತ ಹೇಳಿಕೊಂಡು, ನಾವು ರಾಧಣ್ಣನವರೆಲ್ಲ ಮನಸ್ಸು ಮಾಡಿದ್ದಕ್ಕೆ ಒಂದು ಕೆಲಸ ಏನೂ ಅಲ್ಲ. ರಮೇಶಣ್ಣನವರು ಹಿರಿಯವರು, ಅವರ ಮಾತಿಗೆ ಇಲ್ಲಿ ಈ ಮುಡಿಪು ಏರಿಯಾದಲ್ಲಿ ಬೆಲೆ ಕೊಡೋದು ಯಾರು ಇಲ್ಲ. ಅವರು ಇಲ್ಲಿದ್ದಾರೆ, ಅದು ಸಕ್ಸಸ್. ಅವರ ಹಿಂದೆ ನಾವಿದ್ದೇವೆ, ಅವರಿಂದ ನಾವಿರುತ್ತೇವೆ. ಆದ್ದರಿಂದ ಈ ಸಮಿತಿ ಮತ್ತೆ ಬರಬೇಕು. ನಮ್ಮ ಹೈದರ ಕಾರ್ಯಗಳು ಮೊನ್ನೆ ಸಾರ ಹೇಳಿದೆ, ನೀವು ಸುಮ್ಮನೆ ಇರಬೇಡಿ. ಅಲ್ಲ, ಅಧ್ಯಕ್ಷ ಯಾರಾದ್ರೂ ಕೂಡ ನಾವೆಲ್ಲರೂ ಅಧ್ಯಕ್ಷರೇ, ಆದರೆ ಒಬ್ಬರು ಬೇಕಂತ ಮಾಡುದು ಅಷ್ಟೇ. ನನ್ನ ಹಿಂದಿದ್ದವರು ರಮೇಶಣ್ಣ ಇವರೆಲ್ಲ ಯಾರು, ಇವರು ನನಗಿಂತ ತುಂಬ ಬಲದವರು. ಆದರೆ ನನ್ನನ್ನು ನೀವು ಎದುರು ಹಾಕಿಕೊಂಡು ನೀವು ನನ್ನ ಬೆನ್ನು ತಟ್ಟಿದ್ದಾರೆ, ಅದಕ್ಕೆ ನಾ ಕೆಲಸ ಮಾಡಿದೆ ಅಷ್ಟೇ. ಅದೇ ರೀತಿ ಇನ್ನು ಮುಂದೆ ಕೂಡ ಹೋಗಬೇಕು. ಯಾರೋ ಹೇಳಿದರು ಒಬ್ಬರು ಸೋದರಿ, ಇಲ್ಲಿ ಬರುವಾಗ ತುಂಬ ಹೆದರಿಕೆ ಆಗ್ತಾ ಇತ್ತು, ಏನು ಇದೆ ಇಲ್ಲಿ ಟೀಚರ್ ಹೇಗೆ ಅಂತ. ಆದರೆ ಇಲ್ಲಿ ಹಿಂದಿಂದ ಬಂದು ಇಲ್ಲಿಂದ ಹೋಗ್ಲಿಕ್ಕೆ ಬೇಜಾರಾಗ್ತದೆ. ಇದು ಸತ್ಯ ಮಾತು. ಇಲ್ಲಿ ಬಂದವರು ಮತ್ತೆ ಈ ಸಂಸ್ಥೆಯನ್ನು ಬಿಡುವುದಿಲ್ಲ. ಅದು ಸೀನಣ್ಣ ಮತ್ತು ಕೃಷ್ಣಣ್ಣನವರ ಮಹಿಮೆಯ ಏನೋ ಗೊತ್ತಿಲ್ಲ. ಅವರೊಂದಿಗೆ ಕೂಡಿಕೊಂಡ್ರೆ ನಾನು ಕೂಡ ಇಲ್ಲಿಗೆ ಬರುವುದು ಒಂದು ನೆಮ್ಮದಿ ಸಿಗುತ್ತೆ. ಮಾತಾಡೋದು ಮಾತ್ರ ಅಲ್ಲ, ಇದನ್ನು ಹೊರಗೆ ಹೋದ್ರೂ ಕೂಡ ಅದು ನೆನಪಿರುತ್ತೆ ಈ ಸಂಸ್ಥೆಯದ್ದು. ಅದರಿಂದ ಈ ಸಂಸ್ಥೆ ಕೂಡ ಒಳ್ಳೆಯದಾಗಲಿ, ನೀವು ಬಂದವರು ಕೂಡ ಒಳ್ಳೆಯದಾಗಲಿ. ಸ್ವಚ್ಛತೆಯನ್ನು ಮನಸ್ಪೂರ್ವಕ ಸ್ವಚ್ಛತೆ ಆಗ್ಬೇಕಂತ ಹೇಳಿ ಒಂದು ನಿರ್ಣಯ ತಕ್ಕೊಂಡು ಸ್ವಚ್ಛತೆಗೆ ನೀವೆಲ್ಲ ಸಹಕರಿಸಿ ಅಂತ ಹೇಳ್ಕೊಳ್ಳು ನನ್ನ 2 ಮಾತು ಮುಗಿಸ್ತೇನೆ. ವಂದನೆಗಳು. ಇಲ್ಲ, ಎಲ್ಲರೂ ನಮ್ಮವರೇ. ಸ್ವಚ್ಛತೆ ವಿಷಯಕ್ಕಾಗಿ ನಾವು ಯಾರೊಟ್ಟಿಗೆ ಸೇರಲಿಕ್ಕೆ ರೆಡಿ. ಸ್ವಚ್ಛತೆ ವಿಷಯಕ್ಕಾಗಿ ಸತ್ಯದ ಹೋರಾಟ, ಸ್ವಚ್ಛತೆಯ ಹೋರಾಟ. ಈಗ ರಾಧಣ್ಣನವರು ಅವರ ಅನುಭವದ ಮಾತು. ಶಿಕ್ಷಣ ಟ್ರಸ್ಟ್ನ ಮುಖಾಂತರ ಟೈಲರಿಂಗ್ ತರಬೇತಿ ಪಡೆದಂಥ ಎಲ್ಲ ತರಬೇತುದಾರರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸ್ವಚ್ಛತೆ ಬಗ್ಗೆ ಮಾತಾಡುವಾಗ ವಿಚಾರ ತುಂಬ ಬರ್ತದೆ. ಈಗ ಇಬ್ರಾಚೆ ಹೇಳಿದರು, ವಿಚಾರ ಒಳ್ಳೆ ವಿಚಾರನೇ, ಆದರೆ ಅದನ್ನು ಪಾಲನೆ ಮಾಡುವಂಥ ಕೆಲಸ ತುಂಬ ಮುಖ್ಯ.
ಈಗ ಇರೋದವರು ಸಾಧನೆ ಮಾಡಿದ್ರು ಅಂತ ನಮ್ಮ ಶಿವಶೆಟ್ಟರು ಹೇಳಿದರು. ಸಾಧನೆ 1 ವರ್ಷಕ್ಕೆ 1 ದಿವಸಕ್ಕೆ ಆಗಬಾರ್ದು, ಅದು ನಿರಂತರವಾಗಿ ನಡಿಬೇಕು. ಇವತ್ತು ಇರೋ ರೋಡಿಗೆ ನಾವು ಈಗ ಪುನಃ ಹೋದರೆ ಆ ಸಾಧನೆ ಶೂನ್ಯ ಕಾಣ್ತದೆ. ಯಾಕಂತ ಹೇಳಿದ್ರೆ ತಲೆ ಬಿದ್ದಿದೆ. ನಮ್ಮ ಹೊಸ ರೋಡ್ ಆಗಿದೆ, ಈ ರೋಡಲ್ಲಿ ಇರದವರೆಗೂ ತ್ಯಾಜ್ಯ ಬಿದ್ದಿದೆ. ನಮ್ಮ ನಾಟಕಲ್ಲಿಗಿಂತ ಕಮ್ಮಿ ಇಲ್ಲ, ಅಷ್ಟು ಬಿದ್ದಿದೆ. ಅದಕ್ಕಾಗಿ ಅದನ್ನು ಪಂಚಾಯತ್ ಮುಖಾಂತರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ನಮ್ಮ ಇಂತಹ ಒಂದು ಸಾರ್ವಜನಿಕರು ಅದನ್ನು ಅಲ್ಲಲ್ಲಿ ಎಲ್ಲರನ್ನು ಒಂದೊಂದು ಅದಕ್ಕೆ ಸ್ವಚ್ಛತಾ ಸೇನಾನಿಗಳಿದ್ದಾರೆ ಅಲ್ಲ ಯಾರಿದ್ದಾರೆ ಅವರ ಮುಖಾಂತರ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಆಗ್ಬಹುದು. ಈಗ ಪತ್ರಕರ್ತರಿದ್ದಾರೆ, ಎಲ್ಲ ವಿಚಾರವನ್ನು ಅವರಿಗೆ ಮುಟ್ಟಿಸಿದ್ರೆ ಅವರು ಕೂಡ ಅದಕ್ಕೆ ಮುತುವರ್ಜಿ ವಹಿಸಬಹುದು. ಪಂಚಾಯತ್ ಇದಕ್ಕೆ ಭಾರಿ ಅಗತ್ಯವಾದಂತಹ ಕೆಲಸ ಮಾಡಬೇಕು. ಅಲ್ಲಲ್ಲಿ CC ಕ್ಯಾಮರಾ ಹಾಕ್ತಾ ಇದ್ದಾರೆ, ಇಲ್ಲಿ CC ಕ್ಯಾಮರಾ ಉಂಟು, ಕಸ ಬಿಸಾಡಬೇಡಿ. ಕ್ಯಾಮರಾ ಇಲ್ಲ, ಅವರ ವಿಷಯ ಇಲ್ಲ, ಅವರು ಕ್ಯಾಮರಾ ಇದ್ರೂ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ. ಇದು 100% ಎಲ್ಲ ಕಡೆ ಉಂಟು. ನಾಟಕದಲ್ಲಿ ನೋಡ್ತಾ ಇದ್ದೇನೆ, ಆ ಕ್ಯಾಮರಾ ಎಲ್ಲಿ ಹಾಕಿದ್ರೆ ಅದರ ಬುಡದಲ್ಲಿ ಇಷ್ಟು ಕಟ್ಟು ಬಿದ್ದಿರ್ತದೆ. ಅದೆಲ್ಲ ಸಾಧನೆ ಅಲ್ಲ, ಅದನ್ನೆಲ್ಲ ಸರಿಯಾಗಿ ನಿರ್ವಹಿಸ್ತಿದ್ರೆ ಅದು ಸಾಧನೆ. ಈಗ PDO ಅವರಿದ್ದಾರೆ, ಪಂಚಾಯತ್ ಬಾಕಿಯವರಿದ್ದಾರೆ, ಯಾರ ಸಾಧನೆಯು ಒಳ್ಳೆ ಸಾಧನೆ ಆಗೋದಿಲ್ಲ. ಅದಕ್ಕಾಗಿ ಎಲ್ಲರೂ ಅದಕ್ಕೆ ಶ್ರಮ ಪಟ್ಟರೆ ಮಾತ್ರ ಅದು ಸಾಧ್ಯ. ಮತ್ತೆ ಸಭೆ ಸಮಾರಂಭಗಳಲ್ಲಿ ನಾವು ಮಾಡ್ತಾ ಇದ್ದೇವೆ, ಅಲ್ಲಿ ಜನರಲ್ ಸ್ಟೋರಿಗೆ ಹೋಗಿ ಅಲ್ಲಿ ಯೂಸ್ ಆ್ಯಂಡ್ ಥ್ರೋ ಕೊಡಿ ಅಂತ ಹೇಳ್ತೇವೆ. ಅದನ್ನು ಹಿಡ್ಕೊಂಡು ಬಂದು ಅದು ಮಾತಿಗೆ ಹೇಳಿದಾಗೆ ಯೂಸ್ ಆ್ಯಂಡ್ ಥ್ರೋನೇ ಅಲ್ಲಿ ತಗೊಂಡೋದ್ರು, ಮತ್ತೆ ಗೋಣಿಯಲ್ಲಿ ಚೀಲದಲ್ಲಿ ಕಟ್ಟಿದ್ರು, ಮಾರ್ಗದ ಬದಿಯಲ್ಲಿ ಬಿಸಾಡಿದ್ರು. ಅದು ಸಾಧನೆ ಅಲ್ಲ. ಇದು ನಾವು ಹಿಂದಿನವರು ಬಾಳೆ ಎಲೆಯಲ್ಲಿ ಹೇಗೆ ಊಟ ಮಾಡ್ತಾ ಇದ್ರು ಆ ಟೈಪಲ್ಲಿ ನಾವು ಮಾಡಿ ಅದನ್ನೇ ಪ್ಯಾಕೇಜ್ ಮಾಡಿ ಅದನ್ನೇ ನಾವು, ಅದು ಯಾವ ರೀತಿಯಲ್ಲೂ ಹಾಳಾಗುವುದಿಲ್ಲ. ಅದನ್ನು ನಮ್ಮ ಮರಗಿಡ ತೆಂಗಿನ ಬುಡಕ್ಕೆ ಹಾಕ್ಬೋದು, ಎಲ್ಲಿಯೂ ಹಾಕ್ಬೋದು. ಹೀಗೆಲ್ಲ ಮಾಡಿದ್ರೆ ಮಾತ್ರ ನಮ್ಮ ಕೆಲಸ ಸಾರ್ಥಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾಡೋದು ಮುಖ್ಯ ಅಲ್ಲ, ಅದನ್ನು ಉಳಿಸಿಕೊಳ್ಳೋದು ಬಹಳ ಮುಖ್ಯ ಅಂತ ಇಲ್ಲಿ ಪತ್ರಿಕೆ ಉಂಟು ಬುಕ್ಕಲ್ಲಿ. ಅಂದಿನ ಇರ ಇಂದಿನ ಇರ ಅಂತ ಪತ್ರಕರ್ತರು ಬಿಡಲಿಲ್ಲ, ಎಲ್ಲವೂ ಅದರ ಒಳಗೆ ಇದೆ. ಸರಿ ತಪ್ಪು ಎಲ್ಲ ಒಳಗಿದೆ. ಉತ್ತಮವಾದ ಮಾತು ಹೇಳಿದ್ದೀರಿ, ತುಂಬ 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 ಸಂತೋಷ ಇದೆ. ಈಗ ಬಾಳೆಪುಣಿ ಗುರುವಪ್ಪರು ಇವತ್ತು ಬಂದದ್ದು ಒಂದು ಸ್ಥಿರವಾದ ಆರೋಗ್ಯದ ಒಂದು ಸಂಕೇತ. ಪ್ರಥಮವಾಗಿ ಇತ್ತೀಚೆಗೆ ಅವರು ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ಮನೆಯಲ್ಲಿ ಇದ್ದರು, ವಿಶ್ರಾಂತಿಯಲ್ಲಿ. ಆದರೆ ಇವತ್ತು ಮೊನ್ನೊಂದ್ಸಲಿ ನಮ್ಮ ಇಲ್ಲಿಗೆ ಬಂದರು, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮನಸ್ಸಲ್ಲಿ ನಾನು ನೆನಪಿಸಿಕೊಂಡೆ, ಬಾಳೆಪುಣಿ ಕಾರ್ಯಕ್ರಮ ಬರಬಹುದಾ ಅಂತ. ನಾನು ಬನ್ನಿ ಅಂತ ಹೇಳಲಿಕ್ಕೆ ಹೋಗಿಲ್ಲ, ಇವತ್ತು ಬಾಳೆಪುಣಿ ಇದ್ದಾರೆ. ಇಬ್ರಾಹಿಂ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಭಾಂಗಣದಲ್ಲಿ ವಿವಿಧ ಸ್ತರಗಳಲ್ಲಿ ಆಗಿರೋಂಥ ಎಲ್ಲ ಗೌರವಾನ್ವಿತರೆ, ನಾನು ಈ ಜನಶಿಕ್ಷಣ ಟ್ರಸ್ಟಿನೊಟ್ಟಿಗೆ 1990ರಿಂದ ನಂಟಿರುವಂಥ ವ್ಯಕ್ತಿ. ಬಹುತೇಕ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾವ, ಆದರೆ ಕಳೆದ ಒಂದು 6 ತಿಂಗಳಲ್ಲಿ ಅನ್ಯಾನ್ಯ ಕಾರಣಗಳಿಗಾಗಿ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಬಂದಿದ್ದೇನೆ, ಮುಂದೆಯೂ ಬರಬೇಕಂತ ಆಸೆ ಇದೆ. ಇವತ್ತಿನ ವಿಷಯ ನನಗೆ ಭಾಳ ಪ್ರೀತಿಯಾದ ವಿಷಯ. ನಾನು ಇನ್ನೊಬ್ಬರನ್ನು ಹೀಗೆ ಮಾಡಿ ಅಂತ ಹೇಳುವುದಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸ್ವಚ್ಛ ಮನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆ ಪ್ರಯತ್ನ ಸುಮಾರು 6-7 ವರ್ಷಗಳಿಂದ ನಡೀತಾ ಇದೆ. ನನ್ನ ವಿನಂತಿ ಇಷ್ಟೇ, ನಾವು ಇನ್ನೊಬ್ಬರನ್ನು ಒಂದು ಬೆರಳು ತೋರಿಸುವಾಗ 4 ಬೆರಳು ನಮ್ಮನ್ನು ತೋರಿಸ್ತದೆ. ನಮ್ಮ ಮನೆಗಳನ್ನು ನಾವು ತ್ಯಾಜ್ಯ ನಿರ್ವಹಣೆಯಲ್ಲಿ ಮಾದರಿ ಮಾಡಿದರೆ ಈ ಜಗತ್ತಲ್ಲಿ ಯಾವ ರಸ್ತೆಯಲ್ಲೂ ಕಸ ಬೀಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯ ಕಸ ನಮ್ಮದು ಜವಾಬ್ದಾರಿ, ನಮ್ಮ ಮನೆಗೆ ಬರುವ ಪ್ಲಾಸ್ಟಿಕ್ ನಮ್ಮ ಜವಾಬ್ದಾರಿ, ನಮ್ಮ ಮನೆಗೆ ನಮ್ಮ ಮಗುವಿಗೆ ಕೊಡುವಂಥ ಚಾಕ್ಲೇಟ್ನ ರೇಪರ್ ನಮ್ಮ ಜವಾಬ್ದಾರಿ ಆಗಬೇಕು. ನಾವು ಪ್ಲಾಸ್ಟಿಕ್ ಅನಿವಾರ್ಯ ಆಗಿದೆ, ಇವತ್ತು ಪ್ಯಾಕಿಂಗ್ ಎಲ್ಲ ಪ್ಲಾಸ್ಟಿಕಲ್ಲೇ ಬರ್ತದೆ. ಆದರೆ ಬಂದ ಪ್ಲಾಸ್ಟಿಕನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೇವೆ ಅದರ ಮೇಲೆ ಇರುವಂಥದ್ದು. ಯಾವುದೇ ಕಸ ಇರಲಿ, ಇವತ್ತು 2 ಮಕ್ಕಳು ಒಂದು ಮನೆಯಲ್ಲಿದ್ದರೆ ವರ್ಷಕ್ಕೆ 4 ಕೊಡೆ, 2 ಬ್ಯಾಗು, 4 ಜೊತೆ ಚಪ್ಪಲಿ. ಇವತ್ತು ಚಾಪೆ ಕೂಡ ಪ್ಲಾಸ್ಟಿಕ್ ಇತ್ತು, ಎಲ್ಲ ವೇಸ್ಟ್ ಮೆಟೀರಿಯಲ್ ಬರುವಂಥದ್ದು. ಬಂದ ಮೆಟೀರಿಯಲನ್ನು ನಾವು ಹೇಗೆ ಡಿಸ್ಪೋಸ್ ಮಾಡ್ತೇವೆ? ಗ್ಲಾಸ್ ಹೊಡೆದರೆ ಪಕ್ಕದ ರೋಡ್ನ ಬದಿಯಲ್ಲಿ ಬಿಸಾಗೋದು. ಯಾಕೆ? ನಮ್ಮದೇ ಸ್ವಚ್ಛತಾ ವಾಹನ ಬರ್ತದೆ, ಪ್ರಿಸರ್ವ್ ಮಾಡಿ ಇಡೋಣ. ಅವರು ಬರುವಾಗ ನಿಯತ್ತಾಗಿ ಅದನ್ನು ಸಾಧ್ಯ ಆದರೆ ಬೈಫರ್ಗೇಟ್ ಮಾಡಿ ಕೊಡೋಣ, ಪ್ರತ್ಯೇಕಿಸಿ ಕೊಡುವ. ಆಗ ಅವರ ಕೆಲಸವೂ ಸುಲಭವಾಗ್ತದೆ, ನಮ್ಮ ಮನೆಯೇ ಕ್ಲೀನ್ ಆಗ್ತದೆ. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಾವು ನಮ್ಮ ಮನೆಗಳನ್ನು ಸ್ವಚ್ಛ ಮನೆಗಳನ್ನಾಗಿ ಮಾಡೋಣ. ಅದರ ಪ್ರಭಾವ ಇನ್ನೊಂದು ಮನೆಗಳಿಗೆ ಹೋಗಲಿ, ಆ ರೀತಿಯಲ್ಲಿ ನಾವು ಕೆಲಸ ಮಾಡುವ ಅಂತ ಹೇಳ್ತಾ ಧನ್ಯವಾದಗಳು. ರೂಪಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು. ಈಗ ಚಂದ್ರಾಸ್ ಕನಂತೂರ್ ಅವರ ಅನುಭವದ ಮಾತು. ಎಲ್ಲ ಗೌರವಾನ್ವಿತ ಸನ್ಮಿತ್ರರೇ, ಆರಂಭದಲ್ಲಿ ಒಂದು ಬಹಳ
ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಒಂದು 10 ಮಂದಿಗೆ ಇಲ್ಲಿ ಹೊಲಿಗೆ ತರಬೇತಿ ಪಡೆದವರಿಗೆ ಪ್ರಮಾಣ ಪತ್ರವನ್ನು ನೀಡುವಂಥ ಸಮಾರಂಭ. ಅಂದರೆ ಅವರು ತರಬೇತಿಯನ್ನು ಪಡೆದಿದ್ದಕ್ಕಾಗಿ ಪ್ರಮಾಣ ಪತ್ರ. ಇದು ಅವರಿಗೆ ಸ್ವಾವಲಂಬನೆಗೆ ಮೊದಲ ಹೆಜ್ಜೆ. ಇಲ್ಲಿ ಆ ತರಬೇತಿಯನ್ನು ಪಡೆದಿದ್ದೀರಿ ನೀವು, ಕೇವಲ ನಿಮ್ಮ ಬಟ್ಟೆ ಬರೆ ಹೊಲಿಯುವುದಕ್ಕಾಗಿ ಈ ತರಬೇತಿಯನ್ನು ನೀವು ಉಪಯೋಗಿಸಬಾರ್ದು. ಮೇಡಮ್ ಹೇಳಿದಾಗೆ ಒಂದು ಉತ್ತಮ ಟೈಲರ್ ಅವರ ಬಳಿ ಹೋಗಿ ಕನಿಷ್ಠ 6 ತಿಂಗಳು ತರಬೇತಿಯನ್ನು ಪಡೆದು ಇದನ್ನು ನಿಮ್ಮ ಸ್ವಾವಲಂಬನೆಗಾಗಿ ಮುಂದುವರಿಸಬೇಕು. ನೀವು ಕೂಡ ಕಲಿತು ನಿಮ್ಮ ನೆರೆಹೊರೆಯ 10 ಮನೆಯವರು ಸಿಕ್ಕಿದರೂ ನಿಮಗೆ ಆ ಒಂದು ವೃತ್ತಿಯನ್ನು ಮುಂದುವರಿಸಬಹುದು. ಹಾಗಾಗಿ ನೀವು ಇದನ್ನು ಸ್ವಾವಲಂಬನೆಗಾಗಿ ಬಳಸಿಕೊಳ್ಳಿ ಎಂಬುದಾಗಿ ನಿಮಗೆ ಹೇಳುತ್ತಾ, ಇಂದು ಮುಖ್ಯವಾಗಿ ನಾವು ಕಸದ ಬಗ್ಗೆ, ತ್ಯಾಜ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಬಹುಶಃ ನಾವು ಇಲ್ಲಿಂದ ನಾಟೆಕಲ್ಲಿಗೆ ಹೋದರೆ ಅಥವಾ ಇಲ್ಲಿ ಮಂಜನಾಡಿ ರಸ್ತೆಯಿಂದ ನಾಟೆಕಲ್ಲಿಗೆ ಹೋದರೆ ಎಷ್ಟು ಕಸ ತುಂಬಿಕೊಂಡಿದೆ ತೋಡುಗಳಲ್ಲಿ, ರಸ್ತೆಯಲ್ಲಿ ಎಂಬುದನ್ನು ನಾವು ನೋಡ್ಬೋದು. ನನಗನಿಸ್ತದೆ ಬಹುಶಃ ಇದು ಮನೆಯ ಕಸ ಅಲ್ಲ ಅಂತ ನಾನು ತಿಳಿದುಕೊಂಡಿದ್ದೇನೆ. ಯಾಕೆಂದರೆ ಅಂಗಡಿಯವರು ಅಲ್ಲಿ ಸಂಗ್ರಹವಾದ ಕಸವನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಅವರು ಅಂಗಡಿ ಬಂದು ಮಾಡಿ ಬರುವಾಗ ದಾರಿಯಲ್ಲಿ ಬಿಸಾಡಿ ಹೋಗುವುದು ಹೆಚ್ಚಿನ. ಯಾಕೆಂದರೆ ಅಷ್ಟು ದೊಡ್ಡ ಕಟ್ಟುಗಳಿವೆ. ಇದು ಎಷ್ಟು ಒಂದು ಅಪಾಯಕಾರಿ ಅಂದರೆ, ಇತ್ತೀಚೆಗೊಬ್ಬರು ಅರಣ್ಯಾಧಿಕಾರಿಯವರು ಹೇಳಿದರು, ಅವರು ಅಲ್ಲಿ ಆ ಕಾಡಿನಲ್ಲಿ ಸಹಜವಾಗಿ ಸಾಯುವಂಥ ಪ್ರಾಣಿಗಳನ್ನು ಪೋಸ್ಟ್ ಮಾಡ್ತಾರಂತೆ. ಯಾಕೆಂದರೆ ಹೇಗೆ ಆ ಪ್ರಾಣಿ ಸತ್ತಿತ್ತು ಎಂಬುದಾಗಿ. ಹೆಚ್ಚಿನ ಪ್ರಾಣಿಗಳು ಸಹಜವಾಗಿ ಜಿಂಕೆ ಇರ್ಬೋದು, ಕಡವೆ ಇರ್ಬೋದು, ಅಥವಾ ಜಾನುವಾರುಗಳು ಕೂಡ ಹೆಚ್ಚಿನ ಪ್ರಾಣಿಗಳ ಹೊಟ್ಟೆಯಲ್ಲಿ ಕಸ, ಅದರ ಜಠರದಲ್ಲಿ ಕಸ ತುಂಬಿರ್ತಂತೆ. ಆ ಕಸದಿಂದಾಗಿ ಅದರ ಆರೋಗ್ಯ ಹಾಳಾಗಿ ಅದು ಪ್ರಾಣ ಬಿಟ್ಟಿದೆ. ಯಾಕೆಂದರೆ ಪ್ರಾಣಿಗಳಿಗೆ ಕೂಡ ನಾವು ವಿಷವನ್ನು ಕೊಡ್ತಾ ಇದ್ದೇವೆ ಈ ಕಸವನ್ನು ರಸ್ತೆ ಬದಿಯಲ್ಲಿ ಬಿಸಾಡುವ ಮೂಲಕ. ಇನ್ನೂ ಒಂದು ನಾವು ಗಮನಿಸಬೇಕು, ಇತ್ತೀಚಿನ ದಿನಗಳಲ್ಲಿ ಮತ್ಸ್ಯ ಸಂತತಿಯ ಬಗ್ಗೆ, ಮತ್ಸ್ಯ ಸಂತತಿ ಕ್ಷೀಣಿಸುತ್ತಾ ಇರುವ ಬಗ್ಗೆ ಕೇಳುತ್ತಾ ಇದ್ದೇವೆ ನಾವು. ಇದಕ್ಕೂ ಕೂಡ ಈ ಪ್ಲಾಸ್ಟಿಕ್ ಕಾರಣ. ಯಾಕೆಂದರೆ ಪ್ಲಾಸ್ಟಿಕ್ಗಳು ಈ ತೋಡಿನ ಮೂಲಕ, ನೀರಿನ ಮೂಲಕ ಅದು ಕೊನೆಯಲ್ಲಿ ಸಮುದ್ರವನ್ನು ಸೇರುತ್ತದೆ. ಈ ಸಮುದ್ರದಲ್ಲಿ ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ನೀರಿನ ಒಂದು ಲೋಟದಲ್ಲಿ ನೀರು ತೆಗೆದರೆ ಅದು ಕಾಣುವುದಿಲ್ಲ ನಮಗೆ. ಆ ಪ್ಲಾಸ್ಟಿಕ್ ಅಷ್ಟು ಕಣಗಳಾಗಿ ಮಾರ್ಪಡ್ತದೆ. ಅದು ನೀರಿನಲ್ಲಿ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಕಣಗಳಾಗಿ ಮಾರ್ಪಡ್ತದೆ. ಅದನ್ನು ಮೀನುಗಳು ಸೇವಿಸಿದಾಗ ಅದು ಅದರ ಹೊಟ್ಟೆಯನ್ನು ಸೇರಿ ಅದರ ಆರೋಗ್ಯವನ್ನು ಹಾಳುಗಿರ್ತದೆ, ಅದರ ಸಂತಾನ ಶಕ್ತಿಯನ್ನು ಕ್ಷೀಣಿಸ್ತದೆ. ಹಾಗಾಗಿ ಈಗ ಮತ್ಸ್ಯ ಸಂತತಿ ಕೂಡ ಕ್ಷೀಣಿಸ್ತಾ ಇದೆ. ಹಾಗಾಗಿ ನಾವು ಇಲ್ಲೆಲ್ಲರೂ ಕಸವನ್ನು ಹೇಗೆ ವಿಲೇವಾರಿ ಮಾಡಬೇಕು ಅಂತ ಹೇಳಿದರು. ಇತ್ತೀಚೆಗೆ ನಾನು ಪಾತೂರು ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಪಂಚಾಯತ್ನವರು ಭಾಳ ದೊಡ್ಡ ಒಂದು ತೊಟ್ಟಿಯನ್ನು ಇಟ್ಟಿದ್ರು. ಫುಲ್ಲು ತುಂಬಿತ್ತು ಅದರಲ್ಲಿ. ಬಹುಶಃ ಅದನ್ನು ಕ್ಲೀನ್ ಮಾಡೋದು, ವಿಲೇವಾರಿ ಮಾಡೋದು 6 ತಿಂಗಳು ಕಳೆದಿರ್ಬೋದು. ಯಾಕೆಂದರೆ ಅದರ ಸುತ್ತಲೂ ಬಳ್ಳಿಗಳು, ಗಿಡಗಳು ಬೆಳೆದಿತ್ತು. ಯಾಕೆಂದರೆ ಅದನ್ನು ಇಟ್ಟಿದ್ದು ಮಾತ್ರ, ಅದನ್ನು ವಿಲೇವಾರಿ ಮಾಡಲಿಲ್ಲ. ಅದನ್ನು ತುಂಬಿ ಹೋಗಿದೆ, ಅದು ಹೊರಗೆ ಬರ್ತಾ ಉಂಟು, ಆದರೆ ಅದನ್ನು ವಿಲೇವಾರಿ ಮಾಡಲಿಲ್ಲ. ಆ ರೀತಿ ಇಟ್ಟರೆ ಪ್ರಯೋಜನ ಇಲ್ಲ. ಈಗ ನಮ್ಮಲ್ಲಿ ಮಾರ್ಗದ ಬದಿಯಲ್ಲಿ ಎಲ್ಲೆಲ್ಲಿ ಕಸ ತ್ಯಾಜ್ಯ ರಾಶಿ ಬೀಳ್ತಾ ಇದೆ ಅಲ್ಲೆಲ್ಲ ನಾವು ಪಂಚಾಯತ್ನವರು ಅದ್ರ ಮುಖ್ಯವಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು. ದೊಡ್ಡ ತೊಟ್ಟಿಯನ್ನಿಟ್ಟು ಕನಿಷ್ಠ 2 ದಿನಕ್ಕೊಮ್ಮೆ ಅದನ್ನು ಖಾಲಿ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಬೇಕು. ಅದೇ ರೀತಿ ನಮ್ಮ ರಮೇಶನ್ನು ಹೇಳಿದಾಗೆ ಯಾರು ತ್ಯಾಜ್ಯವನ್ನು ಮಾರ್ಗದ ಬದಿಯಲ್ಲಿ ಬಿಸಾಡ್ತಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಂಡವನ್ನು ಹಾಕಬೇಕು. ಆಗ ಮಾತ್ರ ಇದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ. ಅದೇ ರೀತಿ ಮೊದಲಾಗಿ ನಮ್ಮ ಗುರುವಪ್ಪಣ್ಣನವರು ಹೇಳಿದಾಗೆ ನಮ್ಮ ಮನೆಯಿಂದ ಇದನ್ನು ಆರಂಭಿಸಬೇಕು. ಮನೆಯಿಂದ ಆರಂಭಿಸಿದರೆ ಖಂಡಿತ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಉಂಟು, ಅದನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ವಚ್ಛತೆ ಅಂದರೆ ಕಸಯಾನ ಅಂತ ಇವತ್ತು ಪ್ರೋಗ್ರಾಮ್. ಸ್ವಚ್ಛತೆ ಅಂದರೆ ನಾವು ದೇಶಕ್ಕೆ ಮಾಡುವ ಅಳಿಲು ಸೇವೆ ಅಂತ ನಾನು ಹೇಳ್ತೇನೆ. ಸ್ವಚ್ಛತೆಯನ್ನು ಮನೆಯಿಂದಲೇ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಯಾರು ಮನೆಯಲ್ಲಿ ಕ್ಲೀನ್ ಮಾಡುವುದಿಲ್ಲ. ಅಂದರೆ ಕಸವನ್ನು ವಿಂಗಡಣೆ ಮಾಡುವುದಿಲ್ಲ. ಕಸವನ್ನು ಫಸ್ಟ್ ಮನೆಯಲ್ಲೇ ವಿಂಗಡಣೆ ಮಾಡಬೇಕು. ಅಪಾಯಕಾರಿ ಕಸ, ಒಣ ಕಸ, ಹಸಿ ಕಸ ಅಂತೇಳಿ. ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಎಲ್ಲರ ಹತ್ರ ಹೇಳ್ತೇನೆ. ಪ್ಲಾಸ್ಟಿಕ್ ಅಂದರೆ ಮೊದಲು ನಾವು ಈಗ ಒಂದು ಅಂಗಡಿ ಹೋದ್ಮೇಲೆ ಅಲ್ಲಿ ಅವರು ಕೇಳ್ತಾರೆ ಪ್ಲಾಸ್ಟಿಕ್ ಕೊಡಬೇಕಾ ಅಂತ. ಏನಾದರೂ ನಾವು ತರಕಾರಿ ತೊಗೊಂಡ್ವಿ ಅಥವಾ ಶಾಪಿಂಗ್ ಮಾಡಿದ್ವಿ, ಆವಾಗ ಅಲ್ಲಿ ನಾವು ಬೇಡ ನಮ್ಮ ಹತ್ರ ಬಟ್ಟೆ ಚೀಲ ಇದೆ ಅಂತ ಹೇಳಿದರೆ ಅವರು ಪ್ಲಾಸ್ಟಿಕ್ಕನ್ನು ಕೊಡೋದಿಲ್ಲ. ಆಮೇಲೆ ಅವರು ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಯಾರು ತಗೊಳ್ಳುವುದಿಲ್ಲ ಅಂತ ಹೇಳಿ ಪ್ಲಾಸ್ಟಿಕ್ಕನ್ನು ಅಲ್ಲಿಯೇ ಕಡಿಮೆ ಮಾಡ್ತಾರೆ. ಅದೇ ನಾವು ಪ್ಲಾಸ್ಟಿಕ್ ಕೊಡಿ ಏನಾದರೂ ಒಂದು ಸಾಮಾನು ತಗೊಂಡ್ರೆ ಅಂತ ಕೇಳಿದರೆ ಅವರು ಪ್ಲಾಸ್ಟಿಕ್ಕನ್ನು ಇನ್ನು ನೆಕ್ಸ್ಟ್ ಟೈಮ್ ಹೆಚ್ಚು ತರಿಸ್ತಾರೆ ಸ್ಟಾಕ್. ಅದನ್ನು ಮೊದಲು ನಾವು ಬಟ್ಟೆ ಚೀಲವನ್ನು ಯೂಸ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಮತ್ತು ರಸ್ತೆ ಬದಿಯಲ್ಲಿ ಕಸವನ್ನು ಬಿಸಾಡುವುದನ್ನು ನಾವು ಮೊದಲು ನಿಲ್ಲಿಸಬೇಕು. ಕಸವನ್ನು ವಿಂಗಡಣೆ ಮಾಡಿ ಮತ್ತು ನಮ್ಮ ಪಂಚಾಯಿತಿಯಿಂದ ಗಾಡಿ ಬರ್ತದೆ ಅದಕ್ಕೆ ಕೊಡಿ ಅಂತ ಹೇಳ್ತೇನೆ ನಾನು. ಸ್ವಚ್ಛತೆ ಬಗ್ಗೆ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ಕನ್ನೆಲ್ಲ ಬೇರೆ ಇಡ್ತಿದ್ದೇನೆ, ಅಂದರೆ ಇದು ಮಾಡ್ತಾ ಇಲ್ಲ, ಬೇರೆ ಬೇರೆ ಇಡ್ತಿದ್ದೇನೆ. ಮತ್ತು ಹಸಿ ಕಸ ಒಣ ಕಸ ಎಲ್ಲ ವಿಂಗಡಣೆ ಮಾಡಿ ಎಲ್ಲ ಮಾಡ್ತಿದ್ದೇನೆ. ಹಾಗೆ ಸ್ವಚ್ಛತೆಯನ್ನು ಕೂಡ ಮುಂದುವರಿಬೇಕು, ಎಲ್ಲ ದೇಶದೆಡೆ ಹೋಗಬೇಕಾಗ್ತದೆ. ನನ್ನ ಮನೆಯಲ್ಲಿ ನಾನು ಪ್ಲಾಸ್ಟಿಕ್ ಮತ್ತು ಒಣ ಕಸ ಹಸಿ ಕಸ ಎಲ್ಲ ವಿಂಗಡಣೆ ಮಾಡ್ತೇನೆ. ಏಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಘೋಷಣೆ ಉಂಟು. ಹಾಗಾಗಿ ಮೊನ್ನೆ ಅಷ್ಟೇ ನನ್ನ ಅತ್ತೆ ಮತ್ತು ಮಾವ ಎಲ್ಲರೂ ಸೇರಿಕೊಂಡು ಈಗಷ್ಟೇ ಮಳೆ ಸ್ಟಾರ್ಟ್ ಆಗಿದೆ, ಇದು ನೊಣಗಳ ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿ. ಇದರಿಂದ ನಮಗೆ ರೋಗಾಣುಗಳು ಖಂಡಿತವಾಗಿ ಬರ್ತದೆ. ನಮ್ಮ ಮನೆಯವರು ಈಗ ಈಚರ್ ಕೆಲಸದಲ್ಲಿರುವುದು, ಹಾಗಾಗಿ ನಮ್ಮ ಮನೆಯಲ್ಲಿ ಟಯರ್ಗಳೆಲ್ಲ ಇರ್ತದೆ. ಹಾಗೆ ಮೊನ್ನೆ ಟಯರಿಂದ ನೀರನ್ನೆಲ್ಲ ತೆಗೆದು ವಿಂಗಡಣೆ ಮಾಡಿ ಬೇರೆ ಬೇರೆ ಮಾಡಿದ್ದೇವೆ. ಮತ್ತು ಪ್ಯಾಡ್ ಪ್ಯಾಂಪರ್ಸ್ಗಳೆಲ್ಲ ಬೇರೆ ಬೇರೆ ಮಾಡಿ ಈಗ ನಮ್ಮ ಗಾಡಿ ಬರ್ತದೆ ಪಂಚಾಯಿತಿಯಿಂದ, ಅದಕ್ಕೆ ಕೊಡ್ತೇವೆ ನಾವು. ನನ್ನ ಹೆಸರು ಉಷಾರ. ನಾನು ದರ್ಕಸದಲ್ಲಿ ಕಸವನ್ನೆಲ್ಲ ಬೇರೆ ಬೇರೆ ಮಾಡಬೇಕು, ಹಸಿ ಕಸ ಒಣ ಕಸ. ನಾವು ಕೂಡ ಮನೆಯಲ್ಲಿ ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಎಲ್ಲ ಬೇರೆ ಬೇರೆ ಮಾಡ್ತೇವೆ. ಬೇರೆ ಬೇರೆ ಮಾಡಿ ಗಾಡಿ ಬರ್ತದೆ ಅದಕ್ಕೆ ಕೊಡ್ತೇವೆ, ಇಲ್ಲಾಂದರೆ ಅಪ್ಪ ಹೋಗಿ ಪಂಚಾಯತ್ಗೆ ಕೊಟ್ಟು ಬರ್ತಾರೆ. ಇಲ್ಲಿ ಬಂದು ಹಸಿ ಕಸ ಒಣ ಕಸ ಹೇಗೆ ವಿಂಗಡಿಸುವುದನ್ನು ಗೊತ್ತಾಗ್ತದೆ. ಮತ್ತು ಮನೆಯಲ್ಲಿ ಹಸಿ ಕಸ ಒಣ ಕಸ ವಿಂಗಡಿಸಿ ಗಾಡಿ ನಮ್ಮ ಮನೆಯಲ್ಲಿ ಮುಂಚೆ ಎಲ್ಲ ಒಟ್ಟಿಗೆ ಗಾಡಿಗೆ ಕೊಡ್ತಿದ್ವಿ, ಆದರೆ ಇಲ್ಲಿಗೆ ಬಂದು ಗೊತ್ತಾಯಿತು ಕಸ ವಿಂಗಡಣೆ ಮಾಡಬೇಕು. ಆನಂತರ ವಿಂಗಡಣೆ ಮಾಡಿ ನಾವು ಗಾಡಿಗೆ ನನಗೆ ಇಲ್ಲಿ ಬಂದಾದ್ಮೇಲೆ ಸ್ವಲ್ಪ ತಿಳ್ಕೊಂಡೆ ಹೇಗೆ ಮಾಡಬೇಕು ಅಂತ. ಸರ್ ಕ್ಲೀನ್ ಮಾಡಬೇಕು ಮತ್ತು ಸರ್ ಅವರು ತುಂಬ ತುಂಬ ಬೇಸರ ಆಯಿತು ಅವ್ರು ಮಾಡೋದು. ನಮ್ಮಿಂದಲೇ ತುಂಬ ಅದನ್ನು ಡಿವೈಡ್ ಮಾಡಿ ನೋಡಿ ಬೇಸರ ಆಯಿತು ಅಂತ ಮಾಡಿಸಿದ್ದು. ಸ್ತ್ರೀ ಶಕ್ತಿ ಸಮಾಜದ ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ. ಈ ಶಕ್ತಿಯೇ ಕಸಕ್ಕೆ ಮುಕ್ತಿ ಕೊಡುವಂತಹದ್ದು ವಸಂತರು ಹೇಳಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿ ನಾನು ನಾಡಿನಿಂದ ಬರೋದು. ಇಲ್ಲಿ ಕಸದ ವಿಷಯ ತುಂಬ ಹೇಳಿದ್ರು, ಅದನ್ನು ಬೇರೆ ಬೇರೆ ಮಾಡಿರಬೇಕು. ಕಸವನ್ನು ಅಪಾಯಕಾರಿ ಕಸ, ಒಣ ಕಸ, ಹಸಿ ಕಸ ಬೇರೆ ಮಾಡಿ ನಾವು ಇಡ್ತೇವೆ. ಹಾಗೆ ಪಂಚಾಯತಿ ಕೂಡ ಕೊಡ್ತೇವೆ. ನನ್ನ ಹೆಸರು ಸಫ್ನಾ, ನಾನು ಕಾತುರಿಂದ ಬರೋದು. ನಾವು ಇಲ್ಲಿ ಬಂದು ತುಂಬ ಪ್ಲಾಸ್ಟಿಕ್ ಆಗಿ ಕಲ್ತಿದ್ದೇವೆ. ನಮ್ಮ ಮನೆಯಲ್ಲ ಹಾಗೆಲ್ಲ ಪ್ಲಾಸ್ಟಿಕ್ ಮತ್ತು ಒಣ ಕಸ ಹಾಗೆಲ್ಲ. ಪ್ಲಾಸ್ಟಿಕನ್ನು ಪಂಚಾಯತಿನವರು ಬರ್ತಾರೆ, ಅವರಿಗೆ ಕೊಡ್ಬೋದು. ಇದೆಲ್ಲ ಫಾತಿಮಾ ಸಕೀನಾ ಪರಪ್ಪು. ನಮ್ಮ ಮನೆಯಲ್ಲಿ ಕೂಡ ಕಸವನ್ನು ವಿಂಗಡಿಸ್ತಾರೆ. ಒಣ ಕಸ ಬೇರೆ, ಹಸಿ ಕಸ ಬೇರೆ ಮಾಡ್ತಾರೆ. ಇಲ್ಲಿ ಬಂದೇ ತುಂಬ ವಿಷಯಗಳು ಗೊತ್ತಾಯ್ತು. ಸ್ವಚ್ಛತೆ ಬಗ್ಗೆ ಎಲ್ಲ, ಲೈಫ್ ಸ್ಕಿಲ್ ಬಗ್ಗೆ ಎಲ್ಲ ಹೇಳ್ತಾ ಇತ್ತು, ತುಂಬ ವಿಷಯ. ನನ್ನ ಹೆಸರು ಅಂಕಿತಾ, ನನ್ನವರು ಮೊಂಟೆಬದ. ನನಗೆ ಸ್ವಚ್ಛತೆ ಬಗ್ಗೆ ತುಂಬ ಗೊತ್ತಾದ್ದು ಇಲ್ಲಿ ಈ ಟ್ರಸ್ಟಿಗೆ ಬಂದ ಮೇಲೆ ಜಾಸ್ತಿಯಾಗಿ, ಅಂದರೆ ವಿಂಗಡಣೆ ಹೇಗೆಲ್ಲ ಮಾಡಬೇಕು ಅಂತ. ಈಗ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಅಂತ ವಿಂಗಡಣೆ ಮಾಡ್ತಿದ್ದೇನೆ. ಇನ್ನೂ ಜಾಸ್ತಿಯಾಗಿ ಸ್ವಚ್ಛತೆ ಮಾಡಲಿಕ್ಕೆ ಅಂಗಡಿ ಹಸಿ ಕಸ ಒಣ ಕಸ ಎಲ್ಲ ಬೇರ್ಪಡಿಸ್ತೀವಿ. ಪಂಚಾಯತಿನ ಗಾಡಿ ಬರ್ತದೆ ಹಸಿ ಕಸ ಮೊದಲು ನಾವು ಕಸ ಪ್ಲಾಸ್ಟಿಕ್ ಎಲ್ಲ ಸುಡ್ತಾ ಇದ್ವಿ. ಅವಾಗ ಸರ್ ಹೇಳಿದ್ರು ನಮಗೆ ಪ್ಲಾಸ್ಟಿಕ್ ಎಲ್ಲ ಸುಡಬಾರ್ದು ಅಂತ, ಪಂಚಾಯತಿ ಕೊಡಬೇಕಂತ ಹೇಳಿದ್ರು. ಹಾಗೆಯೇ ಇವಾಗ ಬೇರೆ ಬೇರೆ ಮಾಡಿ ಕಸ ಇಲ್ಲ, ಹಸಿ ಕಸ ಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಮಾಡಿ ಪಂಚಾಯತಿ. ವೆರಿ ಗುಡ್. ಈಗ ಸುಡುವುದಿಲ್ಲ, ಈಗ ವಿಂಗಡಿಸಿ ಸಂಗ್ರಹಿಸ್ತೀವಿ. ವೆರಿ ಗುಡ್. ನಾವು ಹಸಿ ಕಸ ಒಣ ಕಸ ಎಲ್ಲ ಬೇರ್ಪಡಿಸ್ತೇವೆ. ಕ್ಲಾಸ್ ಪೀಸ್ ಹಂತದಲ್ಲಿ
ವೆರಿ ಗುಡ್. ತಂದು ಕೊಡ್ತಾರೆ. ನಮ್ಮ ಆಚೆ ಏನು ಬರುವುದಿಲ್ಲ ಕಸದ ವ್ಯಾನ್ ಹಸಿ ಕಸ ಒಣ ಕಸ ಬೇರ್ಪಡಿಸ್ತೀವಿ. ಹಸಿ ಕಸ ತರಕಾರಿ ಸಿಪ್ಪೆ ಎಲ್ಲ ಗಿಡಗಳಿಗೆ ಮತ್ತು ಪ್ಲಾಸ್ಟಿಕ್ ಒಣ ಕಸ ಎಲ್ಲ ಗಾಡಿ. ವೆರಿ ಗುಡ್. ಹಿಂದೆ ನನ್ನ ಹೆಸರು ಆಯಿಷಾ ಶಹನಾಜ್. ನಾನು ಶಿರೋಳಿ. ಸ್ವಚ್ಛತೆ ಬಗ್ಗೆ ಈಗ ಎಲ್ಲರೂ ಹೇಳಿದಂಗೆ ನಾನು ಹೇಳಬೇಕು. ನಾವು ಹಾಗೆ ಹಸಿ ಕಸ ಒಣ ಕಸವನ್ನು ಬೇರೆ ಬೇರೆ ಮಾಡಿ ಪಂಚಾಯತಿಗೆ ಕೊಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಬೇಕು. ನಾನು ಪ್ರೇಮಲತಾ ಅಂದರೆ ಬಾಳೆಕುಣಿ ಗ್ರಾಮ ಪಂಚಾಯತ್ ಇರ್ತೇನೆ. ನಮ್ಮ ಮನೆಯಲ್ಲಿ ಹಸಿ ಕಸವನ್ನೆಲ್ಲ ನಾವು ತೆಂಗಿನ ಮರಕ್ಕೆ ಹಾಕ್ತೇವೆ. ಮತ್ತು ಒಣ ಕಸ ಎಲ್ಲ ವ್ಯಾನ್ ಬರ್ತದಲ್ಲ ಅದಕ್ಕೆ. ನಮಸ್ತೆ. ನಾವು ಕಸದ ವಿಷಯ ಮಾತಾಡಿದರೆ ತುಂಬ ಆಗ್ತದೆ. ನಮ್ಮ ಮನೆಗಳಲ್ಲಿ ಅಂದರೆ ಮೊದಲು ಪೂರ್ಣ ಸ್ವಚ್ಛತೆ ನಮ್ಮ ಮನೆಯಲ್ಲಿರಬೇಕು, ಆನಂತರ ಉಳಿದವರಿಗೆ ನಾವು ಪಾಠವನ್ನು ಹೇಳಬೇಕು ಅಷ್ಟೇ. ಆದರೆ ನಾನು ಅಂಗನವಾಡಿ ಟೀಚರ್ ಆಗಿದ್ಕೊಂಡು ನವಗ್ರಾಮ ಪರಿಸರದಲ್ಲಿ ಸಾಮಾನ್ಯವಾಗಿ ಸಾಧಾರಣ ಮಟ್ಟಿಗೆ ಸುಧಾರಣೆ ಕಂಡಿದ್ದೇನೆ. ಇನ್ನೂ ಆಗಬೇಕು. ಹಾಗೆ ನಮ್ಮ ಮನೆಯ ಪರಿಸರದಲ್ಲೂ ಅಷ್ಟೇ. ಆದರೆ ಒಂದು ಬೇಜಾರು ಅಂದ್ರೇನು, ನಾವು ಹೇಳ್ತಾ ಹೋಗ್ತೇವೆ, ಆಚೆಯಿಂದ ಅವರು ಬೇರೆ ಥರ ಮಾಡ್ತಾ ಹೋಗ್ತಾರೆ. ನಾವಿಲ್ಲಿ ಏನು ಪಾಠ ಹೇಳ್ತೇವೆ ಅಲ್ಲಿ ಪಾಲನೆ ಆಗೋದಿಲ್ಲ. ಅದು ತುಂಬ ಬೇಜಾರಿದೆ ನಮಗೆ. ಅಂದರೆ ಅದರಲ್ಲಿ ಕೆಲವು ಮಟ್ಟಿಗೆ ನಾನು 100ಕ್ಕೆ 100 ಅಂತ ಹೇಳೋದಿಲ್ಲ, ಕನಿಷ್ಠ ಒಂದು 30% ಸಕ್ಸಸ್ ಆಗಿದೆ ಅಂತ ತಿಳ್ಕೊಳ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ಇರುವಂಥ ಕಸಗಳು, ಮುಖ್ಯವಾಗಿ ನಾವು ಕಸ ಜಾಸ್ತಿ ಮಾಡುವುದೇ ಮೊದಲೇ ತಪ್ಪು. ಆಮೇಲೆ ಪ್ಲಾಸ್ಟಿಕ್ಕು ಇವನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಹಸಿ ಕಸವನ್ನು ಎಲ್ಲೆಲ್ಲಿ ಬಿಸಾಡಬೇಕು ಅಂತಿಲ್ಲ. ಒಂದೊಂದು ಸಣ್ಣ ಪುಟ್ಟ ಗಿಡ ಇದ್ದರೆ ಅದರ ಬುಡಕ್ಕೆ ಹಾಕಿದರೆ ಅದು ಗೊಬ್ಬರವಾಗಿ ಪರಿಣಮಿಸ್ತದೆ. ಜೊತೆಗೆ ಬೆಂಕಿ ಅದನ್ನು ಮಾಡಿದರೆ ಅಲ್ಲಿ ಬೂದಿ ಏನಾದರೂ ಇದ್ದರೆ ಸೇರಿಸ್ಕೊಂಡು ಆ ಗಿಡಕ್ಕೆ ಹಾಕಿ ನಮ್ಮ ಮನೆಗಳಲ್ಲಿ ಮಾಡೋದು ಆ ರೀತಿ. ಹಾಗೆ ಎಲ್ಲರಿಗೂ ಮಾಡಿ ಅಂತ ನಾನೊಂದು ಸಲಹೆಯನ್ನು ಕೊಡ್ತಾ ಇರ್ತೇನೆ. ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ಅಭಿವೃದ್ಧಿ ಆಗ್ಬೋದು ಅನ್ನೋಂಥ ಒಂದು ನಿರೀಕ್ಷೆಯೊಂದಿಗೆ ನನ್ನ ಮಾತನ್ನು ಪ್ಲಾಸ್ಟಿಕ್ ಬೇರೆ ಬೇರೆ ಮಾಡಿ ಕೊಡ್ತೇವೆ. ಹಸಿ ಕಸ ಗಿಡಗಳಿಗೆ ಇರ್ತೇನೆ. ನಮಸ್ತೆ, ನನ್ನ ಹೆಸರು ಸೆಮೀಮಾ. ಬಾಳೆಕುಣಿ ಪಂಚಾಯತಿ ನವಗ್ರಾಮ ಸೈಟಲ್ಲಿ ನಾನು ಇದ್ದೇನೆ. ಮೊದಲು ನಾನು 16 ವರ್ಷದಿಂದ ಸ್ವಚ್ಛತೆ ನನ್ನ ಮನೆಯಲ್ಲಿ ಮಾಡಿದ್ದೇನೆ. ಆಗ ಸ್ವಚ್ಛತೆ ಗಾಡಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರಲಿಲ್ಲ. ಮನೆಯಲ್ಲಿ ಒಂದು ಕೋಣೆಯಲ್ಲಿ ನಾನು ಪ್ಲಾಸ್ಟಿಕ್ ಬೆಂಕಿಗೆ ಹಾಕದೆ ಇಟ್ಟಿದ್ದೇನೆ. ಆ ಪ್ಲಾಸ್ಟಿಕ್ಕಿಂದ ಜನಶಿಕ್ಷಣ ಟ್ರಸ್ಟಿನ ಸಿನಸರ್ ಮತ್ತು ಶ್ರೀಷ್ಣಮೂಲಿ ಅವರು ನಮ್ಮ ಊರಿನ ಶಾಲೆಗೆ ಬಂದು ಅವರು ಭಾಷಣ ಮಾಡ್ತಾಯಿದ್ರು. ಆಗ ನಾನು ಎದ್ದು ನಿಂತು ಕೇಳಿದ್ದೇನೆ, ಸರ್ ನಾವು ಪ್ಲಾಸ್ಟಿಕೆಲ್ಲ ಇಟ್ಟಿದ್ದೇವೆ, ಅದಕ್ಕೆ ವ್ಯವಸ್ಥೆ ಎಂಥದ್ದು ಕೇಳಿದ್ದೇವೆ. ಆ ವ್ಯವಸ್ಥೆಗೆ ಮಾಡ್ತೇವೆ. ಆಗ ನಮಗೆ ಪಿ ಡಿ ಒ ಇದ್ದರು, ಸುನೀಲ್ ಕುಮಾರ್ ಪಿ ಡಿ ಒ. ಅವರು ಏನು ಮಾಡಿದರು ಅಲ್ಲಿ ಹೇಳಿದರು, ನಾವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸ್ಥೆ ಮಾಡೋಣ ಅಂತ. ಆಗ ಅವರು ನಮಗೆ ಮಾಡ್ತೇನೆ ಅಂತ ಒಪ್ಪಿದ್ರು. ಮತ್ತು ನಮ್ಮ ಗ್ರಾಮದಲ್ಲಿ ಕೂಡ ಹಾಗೆ ಮನೆ ಮನೆ ಹೋಗಿ ನಾವು ಹೇಳಿದ್ದೇವೆ. ಜನಶಿಕ್ಷಣ ಟ್ರಸ್ಟಿನ ಸಹಾಯದಿಂದ ನಾನು ಎಲ್ಲ ಮನೆ ಮನೆ ಹೋಗಿ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಆದಷ್ಟು ಜನ ಕೊಡ್ತಾರೆ, ಕೆಲವರು ಕೊಡುವುದಿಲ್ಲ. ಈ ಕೆಲವರು ಕೊಡದವರಿಗೆ ಹೋದ ತಿಂಗಳು ನಾನೀಗ ದಾರಿಯಲ್ಲಿ ಹೋಗ್ತಾ ಇರುವಾಗ ರೋಡಿನಲ್ಲಿ ಹಾಕಿದ್ರು ಕಸ. ಅದು ನಾವು ಶ್ರೀಶಕ್ತಿ ಗುಂಪಲ್ಲಿ ಮಾತಾಡಿದ್ದೇನೆ. ಮಾತಾಡಿ ಮೊನ್ನೆ ನಾವು ಸೋಮವಾರ ನಮಗೆ ತುಂಬ ಬೇಸರ ಆಯಿತು. ಎಲ್ಲರೂ ಶ್ರೀಶಕ್ತಿ ಗುಂಪಿನವರು ಸ್ವಸಹಾಯದವರೆಲ್ಲ ಸೇರಿ ನಾವು, ನನ್ನ ಮಗಳು ಇದ್ದರು, ಎಲ್ಲ ಸೇರಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಗ್ರಾಮ ಪಂಚಾಯತಿ ತಿಳಿಸಿದ್ದೇವೆ, ಜನಶಿಕ್ಷಣ ಟ್ರಸ್ಟಿಗೆ ತಿಳಿಸಿ ನಾವು ಅಲ್ಲಿ ನಮ್ಮ ಊರಿನ ರೋಡಿನ ಕಸವನ್ನು ಎಕ್ಕಿಸಿದ್ದೇವೆ. ಎಕ್ಕಿಸಿ ಒಂದು ಬದಿಗೆ ಇಟ್ಟಿದ್ದೇವೆ. ಅದೇ ಜಾಗದಲ್ಲಿ ಈಗ ಇದುವರೆಗೂ ಉಂಟು. ಆದರೂ ಈಗ ನಮಗೆ ಅಲ್ಲಿ ಜನಶಿಕ್ಷಣ ಟ್ರಸ್ಟ್ ಮತ್ತು ಪಿ ಡಿ ಅವರು ಬಂದು ಹೇಳಿದರು, ನಾವು CC ಕ್ಯಾಮರಾ ಹಾಕೋಣ ಮತ್ತು ಬೋರ್ಡ್ ಕೂಡ ಹಾಕೋಣ ಅಂತ. ಬೋರ್ಡ್ ಆಯಿತು ಬಂತು. ಇವತ್ತು ಇಲ್ಲ ನಾಳೆಯಿಂದ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. CC ಕ್ಯಾಮರಾ ಬರ್ತದೆ. ಬಂದರೆ ಆದಷ್ಟು ಬೇಗ ಕಸ ಬಿಸಾಡುವವರಿಗೆ ಒಂದು ನಾವು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಫೈನ್ ಹಾಕಿಸ್ತೇವೆ. ಅದು ಹಾಕಬೇಕಂತ ನಾನು ಒಂದೇ ಒಂದು ತೀರ್ಮಾನದಲ್ಲಿ ನಿಂತಿದ್ದೇನೆ. ನನ್ನನ್ನು ಕೆಲವರು ಟೀಕೆ ಮಾಡಿದ್ದಾರೆ. ಏನಿದ್ದಾರೆ ಅದು ಸೆಮಿವ ನೋಡಿಕೊಳ್ಳಿ ಕಸದ ವಿಷಯದಲ್ಲಿ ಅಂತ. ನಾನೊಂದು ಕಷ ಆಗಿ ಹೋಗಿದ್ದೇನೆ, ಪರವಾಗಿಲ್ಲ. ಸ್ವಚ್ಛತೆ, ಎಲ್ಲರೂ ಆರೋಗ್ಯವಂತ ಇದ್ದರೆ ಸಾಕು ನನಗೆ. ನಾನು ಇರ್ತೇನೆ ನಾಳೆ ಇರ್ತೇನೆ ಗೊತ್ತಿಲ್ಲ. ಆದರೆ ನಮ್ಮ ಜನರು ಆರೋಗ್ಯವಂತ ಇದ್ದರೆ, ರೋಗ ಏನಿಲ್ಲದು, ಅವರ ಕುಟುಂಬ ಸಂತೋಷದಲ್ಲಿದ್ದರೆ ಅಷ್ಟು ಸಾಕು ನನಗೆ. ನೀರು ಮತ್ತು ಈ ಸ್ವಚ್ಛತೆ, ಪ್ಲಾಸ್ಟಿಕ್ ಯಾವತ್ತೂ ನಮಗೆ ಅದು ಅಪಕಾರ ಆಗ್ತದೆ ಅಂತ ಆದವಳೇ ನಾನು. ಅದು ನನ್ನನ್ನು
ನನ್ನನ್ನು ಯಾರು ಟೀಕೆ ಮಾಡಿದ್ರು ನನಗೆ ಬೇಜಾರಿಲ್ಲ. ನನ್ನ ಉಸಿರು ಇರುವ ತನಕ ಸ್ವಚ್ಛತೆಗಾಗಿ ನೀರಿಗಾಗಿ ನಾವು ಹೋರಾಟ ಮಾಡ್ತೇನೆ. ತುಂಬ ವರ್ಷದಿಂದ ಸ್ವಚ್ಛತೆ ಮಾಡ್ತಾ ಇದ್ದೇನೆ. ದೇರ್ಲಕಟ್ಟೆಯಿಂದ ಹಿಡ್ಕೊಂಡು ಮುದುಂಗಾರಕಟ್ಟೆ ಶಾಲೆವರೆಗೆ ತುಂಬ ಸಲ ಆಯಿತು. ಸ್ವಚ್ಛತೆಯಲ್ಲಿ ಏನು ಪ್ರಯೋಜನ ಆಗಲಿಲ್ಲ. ಮೊನ್ನೆ ಯಾರ ಪೇಪರಲ್ಲಿ ಹಾಕಿದ್ರು, ತುಂಬ ಕಸದ ರಾಶಿಯನ್ನು ಹಾಕಿ ಅದರ ಸೈಡಲ್ಲಿ ನನ್ನ ಫೋಟೋ ಹಾಕಿಬಿಟ್ರು. ಅಷ್ಟೊತ್ತಿಗೆ ಯಾರ ಕರೆದು ಬಿಟ್ಟರು ದೇರ್ಲಕಟ್ಟೆಯಿಂದ, ನಿಮ್ಮ ಫೋಟೋ ಇದೆ, ತುಂಬ ಕಸದ ರಾಶಿ ಇದೆ, ಇವಾಗ ತೆಗೆಯುತ್ತಾ ಇದ್ದಾರೆ ಅಂದರೆ ನಾನು ಗಾಡಿ ಮಾಡಿಕೊಂಡು ಓಡಿಕೊಂಡು ಹೋಗಿ ಅಲ್ಲಿ ನೋಡುವಾಗ ಎಲ್ಲರೂ ತೆಗೀತಾರೆ. ಯಾವ ಲೆಕ್ಕದಲ್ಲಿ ಇದು ತೆಗೆಯುವುದು ಅಂತ ಕೇಳುವಾಗ ಅವರು ಹೇಳಿದರು, ಇದು ನಮ್ಮ ರಕ್ಷಣಾ ವೇದಿಕೆಯಲ್ಲಿ, ಅವ್ರ ಫೋಟೋ ಪೇಪರ್ ಏನು ನೋಡಲಿಲ್ಲ, ರಕ್ಷಣಾ ವೇದಿಕೆ ಲೆಕ್ಕದಲ್ಲಿ ತೆಗೆಯೋದು ಅಂತೇಳಿ ಒಂದು 2 ಲೋಡ್ ಆ ಕಡೆ 1 ಲೋಡ್ ಈ ಕಡೆ ಇತ್ತು, ಎಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ಅದು ಅಲ್ಲಿ ಮಾತ್ರ ಅಲ್ಲ, ಮೇಲೆ ಮೇಲೆ ಮಸೀದ್ ಇದೆಲ್ಲ ಜಂಕ್ಷನ್ ಅಲ್ಲ, ಅಲ್ಲಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ನಾವು ಸ್ವಚ್ಛತೆ ಅಂದರೆ ನಾವು ತುಂಬ ವರ್ಷ ಆಯಿತು ಸ್ವಚ್ಛತೆ ಮಾಡೋದು, ಮನೆ ಮನೆಗೆ ಹೋಗಿ, ಆದ್ರೂ ಏನು ಪ್ರಯೋಜನ ಇಲ್ಲ. ಈ ಸೀನಾ ಶೆಟ್ಟರು ಕೃಷ್ಣಮೂಲಿಯವರು ಆ ಊರಿಂದ ಬಂದು ಇಲ್ಲಿಗೆ ಈ ಟಿಪ್ಪಣಿಯಲ್ಲಿ ಸ್ವಲ್ಪ ಗಂಜಿ ಚಟ್ನಿಯನ್ನು ಇಟ್ಕೊಂಡು ಬಂದು ಈ ಊರವರಿಗೆ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತೀರಾ ಅಂತ ನನಗೆ ಗೊತ್ತಾಗೋದಿಲ್ಲ. ಅವರಿಗೆ ಯಾಕೆ ಬೇಕಾಗಿದ್ದು, ಅವರಿಗೆ ಏನು ಪ್ರಯೋಜನ? ಅವರೊಂದು ಮದುವೆ ಸಹ ಆಗಲಿಲ್ಲ, ಅಷ್ಟು ದೂರದಿಂದ ಬಂದು ಈ ಗುಡ್ಡದಲ್ಲಿ ಕೂತ್ಕೊಂಡು ಈ ಮರದ ಅಡಿಯಲ್ಲಿ ಕೂತ್ಕೊಂಡು ಆಮೇಲೆ ಇವಾಗ ಬಿಲ್ಡಿಂಗ್ ಆಯಿತು. ಯಾಕೆ ಅಂತೂ ಏನು ಪ್ರಯೋಜನ ಆಗೋದಿಲ್ಲಲ್ಲ. ಆದರೆ ಕೆಲವರು ತಿಳ್ಕೊಳ್ಳೋದು ಇಲ್ಲ. ಒಂದು ಮನುಷ್ಯ ಅಲ್ಲ, ಪ್ರಾಣಿ ಅದು ಸ್ವಲ್ಪ ತಲೆಗೆ ತಗೊಳ್ತದೆ. ಇವರ ಒಂದು ಕೋಣೆಯಲ್ಲಿ ನಾಯಿಗಳಿದೆ, ಎಷ್ಟು ನಾಯಿಗಳು ಅಷ್ಟು ಎಷ್ಟು ಬುದ್ಧಿ ಇದೆ. ಇವರ ಮನೆಯಲ್ಲಿ ಇವರ ಕೋಣೆಯಲ್ಲಿ ಇದ್ದ ನಾಯಿಗಳಿಗೆ ಎಷ್ಟು ಬುದ್ಧಿ ಇದೆ, ಆದರೆ ಮನುಷ್ಯರು ತಿಳ್ಕೊಳ್ಳೋದಿಲ್ಲ. ಇಷ್ಟು ಅಷ್ಟು ದೂರದಿಂದ ಡೈಲಿ ಗಾಡಿಯಲ್ಲಿ ಬರ್ತಾರೆ ಇವರು. ಯಾಕೆ ಬರ್ತಾರೆ? ಯಾಕೆ ಇಷ್ಟೆಲ್ಲ ಮನೆ ಮನೆಗೆ ಹೋಗಿ ಹೇಳ್ತಾರೆ? ಯಾಕೆ ಇಷ್ಟೆಲ್ಲ ಮನೆ ಮನೆಗೆ ಹೋಗಿ ಅವರ ಮನೆಯಲ್ಲಿ ಕಸವನ್ನು ಎಕ್ಕುತ್ತಾರೆ, ಮಿಕ್ಕಿದರನ್ನು ಈ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋಗಿ ಎಕ್ತಾರೆ? ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರಲ್ಲ, ಯಾಕಂತ ಯಾರು ತಿಳ್ಕೊಳ್ಳೋದಿಲ್ಲ. ಆದರೆ ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಆದರೆ ಅವರ ಹಿಂದೆ ಹೋಗಿ ನಾನು ತುಂಬ ಕಲಿತು ಬಿಟ್ಟುದು ಅಲ್ಲ, ಆದರೆ ನನ್ನ ಮನೆಯಲ್ಲಿ ನಾನು ಮಾಡಿದ್ದೇನೆ ಸ್ವಚ್ಛತೆಯದ್ದು ಬಗ್ಗೆ. ಆದರೆ ಅವರು ಯಾಕೆ ಈಗೆಲ್ಲ ಮಾಡ್ತಾರೆ? ನಮ್ಮ ಮನೆಗೆ ಬಂದು ನಮ್ಮ ಬೇರೆಯವರ ಮನೆಗೆ ಹೋಗಿ ಇಷ್ಟೆಲ್ಲ ಕಷ್ಟ ಬಂದು ಬಿಡ್ತಾರಲ್ಲ ಅಂತ ಹೇಳಿ ನಾನು ನನ್ನ ಮನೆಯಲ್ಲಿ ಮಾಡಿ ನಾನು ಸ್ಟಾರ್ಟ್ ಮಾಡಿದೆ. ಇಷ್ಟೆಲ್ಲ ನಮಗೆ ಇವರ ಬಟ್ಟೆಯಲ್ಲಿ ಕಸ ಎಲ್ಲ ಮಾಡಿ ಗೆಲೇಜಿ ಮಾಡಿ ಈಗೆಲ್ಲ ಕಷ್ಟ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ನನ್ನ ಮನೆಯಲ್ಲಿ ನಾನು ಸ್ವಚ್ಛತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸ್ಟಾರ್ಟ್ ಮಾಡಿದ ನಂತರ ಎಲ್ಲ ದೇಶದವರು ನನ್ನ ಮನೆಗೆ ಬಂದುಬಿಟ್ರು. ಯಾಕೆಪ್ಪ ಇದು? ತುಂಬ ಎಲ್ಲ ಊರಿಂದ ಅಧಿಕಾರಿಗಳು ಬಂದರು, MLA ಅವರು ಬಂದರು, ಡಾಕ್ಟ್ರುಗಳು ಬಂದರು, ಎಲ್ಲ ದೇಶದವರು, ಮೊನ್ನೆ ಚೈನಾದವರು ಬಂದರು, ಆಫ್ರಿಕಾದವರು ಬಂದರು, ಎಲ್ಲ ಸಂಘ ಸಂಸ್ಥೆದವರು ಬಂದರು. ಮೊನ್ನೆ ಬೆಂಗಳೂರಿಂದ 10 ಮಕ್ಕಳು ಬಂದರು. ಏನು ನಿಮ್ಮ ಕತೆ ಕೇಳಲಿಕ್ಕೆ? ನನಗೆ ಕತೆ ಏನಿದೆ, ನಿಮ್ಮ ವಿಷಯ ತಿಳಿಲಿಕ್ಕೆ ವಿಷಯ ಏನಿದೆ? ಏನು ಮಾಡಲಿಲ್ಲಪ್ಪ, ನಾವು ಏನು ಸ್ವಲ್ಪ ಸ್ವಚ್ಛತೆ ಮಾಡಿದ್ದೇನೆ ಅಷ್ಟೇ. ಎಲ್ಲ ಈ ಪೇಪರ್ನವರು ಸಹ ಎಲ್ಲ ಪೇಪರ್ನವರು ನನ್ನ ಮನೆಗೆ ಬಂದಿದ್ದಾರೆ. ಬಂದು ನೋಡುವಾಗ ಎಲ್ಲ ಬರೀ ಸ್ವಚ್ಛತೆಯನ್ನು ಮಾಡಿದ್ದು ಅಷ್ಟೇ, ಬೇರೆ ಏನು ಮಾಡಲಿಲ್ಲ. ನಾವು ಇಷ್ಟು ವರ್ಷದಿಂದ ಇಡೀ ಜಾಗದಲ್ಲಿ ಹೋಗಿ ಸ್ವಚ್ಛತೆ ಆಗಲಿಲ್ಲ. ನಮ್ಮ ಮನೆ ನಾವು ಸ್ವಚ್ಛತೆ ಮಾಡೋಣ ಅಂತೇಳಿ ನಮ್ಮ ಮನೆಯನ್ನು ನಾನು ಸ್ವಚ್ಛತೆ ಮಾಡಿದ್ದೇನೆ. ಫಸ್ಟು ಏನು ಮಾಡಿದ್ದೇನೆ, ಹಸಿ ಕಸ ಒಣ ಕಸ ಬೇರೆ ಮಾಡಿ ಅದಕ್ಕೆ ಹಸಿ ಕಸವನ್ನು ದೊಡ್ಡ ಒಂದು ಗುಂಡಿ ಅಲ್ಲಿ ಮರದ ಅಡಿಯಲ್ಲಿ ಗುಂಡಿ ಮಾಡಿದ್ದೇನೆ, ಅದಕ್ಕೆ ಹಾಕಿದ್ದೆ. ಒಂದು ಡ್ರಮ್ಮಲ್ಲಿ ಅದು ಗೊಬ್ಬರದ್ದು ಮಾಡಿದ್ದೇನೆ, ಬೇರೆನೆ ಇಂಗು ಗುಂಡಿ ಎಲ್ಲ ಮಾಡಿದ್ದೇನೆ. ನೋಡಿ ಇವಾಗ ಎಲ್ಲ ದೇಶದವರು ಬಂದು ನನಗೆ ಕೂತ್ಕೊಳ್ಳಕ್ಕೆ ಸೀನಾ ಶೆಟ್ಟಿ ಕೃಷ್ಣಮೂಲಿಯವರು ಬಿಡುವುದಿಲ್ಲ. ಇವಾಗ ಅಷ್ಟು ಫುಲ್ಲಾಗಿ ಬರ್ತಾ ಇದ್ದಾರೆ. ಮೊನ್ನೆ ಚೈನಾದವರು, ಅವರ ಹತ್ರ ಇಂಗ್ಲೀಷ್ ಮಾತಾಡಲಿಕ್ಕೆ ನನಗೆ ಗೊತ್ತಿಲ್ಲ, ಅವರ ಮಾತಾಡಿಬಿಟ್ರು. ಅದರ ಬಗ್ಗೆ ಕೃಷ್ಣಮೂಲಿಯವರು ಸೀನಾ ಶೆಟ್ಟರು ಇಂಗ್ಲೀಷಲ್ಲಿ ಅವರು ಮಾಡಿದರು. ನಾನು ಯಾ ಅಂತ ಹೇಳಿದೆ, ನನಗೆ ಗೊತ್ತಿಲ್ಲ. ಅವರು ಮಾತಾಡ್ಬಿಟ್ರು, ಇವರು ಅದರ ದಾಟಿ ಇವರು ಹೇಳ್ಬಿಟ್ರು. ಅಷ್ಟೊಂದು
ಸ್ವಚ್ಛತೆ ಮಾಡಿದ್ದಕ್ಕೆ ಅಷ್ಟು ಹೊರಗಡೆ ದೇಶದವರು ಬಂದಿದ್ದಾರೆ. ಆದರೂ ನಮ್ಮ ಮನೆಯಲ್ಲಿ ಮಾಡಿಬಿಟ್ಟು ಊರಿನವರು ಏನು ತಿಳ್ಕೊಳ್ಳೋದಿಲ್ಲ, ಏನು ಪಂಚಾಯತಿಯವರು ತಿಳ್ಕೊಳ್ಳೋದಿಲ್ಲ, ಏನು ಅಧಿಕಾರಿಗಳು ಇದರ ಗಮನ ಇಲ್ಲ. ಏಕೆ ಈ ಶ್ರೀನಿವಾಸ ಶೆಟ್ಟಿ ಕೃಷ್ಣಮೂರ್ತಿ ಅವರು ಇಷ್ಟೆಲ್ಲ ಕಷ್ಟ ಬರ್ತಾರಲ್ಲ, ಇಷ್ಟನ್ನು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡುವುದಿಲ್ಲ. ನಾವು ಅಲ್ಲಿ ಹೋಗಿ ನೋಡಿ, ಮೊನ್ನೆ ಜಂಕ್ಷನಲ್ಲಿ ಇಷ್ಟು ನಾಯಿಗಳು ಸತ್ತೋಯ್ತು, ಕೆಲವು ಆಕ್ಸಿಡೆಂಟ್ ಆಗಿ. ಮೊನ್ನೆ ನಾನು ಇರಲಿಲ್ಲ, ಎಲ್ಲರಿಗೂ ಹೋಗಿ ಬರುವಾಗ ಬೆಳಿಗ್ಗೆ 6 ಗಂಟೆಗೆ ಬಿದ್ದಿದೆ ಅಂತ ಹೂವಕಲ್ಲಲ್ಲಿ ಜಂಕ್ಷನಲ್ಲಿ ಒಂದು ನಾಯಿ ಸತ್ತು. ಆದರೆ ನಮ್ಮ ಮಧ್ಯಾಹ್ನವರೆಗೆ ಯಾರು ತೆಗೆದಿಲ್ಲ. ಎಲ್ಲರೂ ಹೇಳ್ತಾರೆ ಇಸ್ಮಾಯಿಲ್ ಇಲ್ವಾ, ಇಸ್ಮಾಯಿಲ್, ನಾವು ಕಸ ತೆಗೆಯೋರ, ನಾಯಿ ತೆಗೆಯೋರ, ಅಲ್ಲ ಬೆಕ್ಕು ತೆಗೆಯೋರ, ಇಸ್ಮಾಯಿಲ್ ಇಲ್ಲ. ನಾನೇ ಬಂದ ನಂತರ 1 ಗಂಟೆ ಆಗ್ತದೆ. ಎಷ್ಟು ಗಂಟೆಗೆ ಬಿದ್ದಿದೆ ಇದು? 6 ಗಂಟೆಗೆ ಬಿದ್ದಿದೆ. ಯಾರು ಇಲ್ಲಿ ಜೀವ ಇದ್ದವರು ಇಲ್ವಾ? ಯಾರು ಇಲ್ಲ, ತೆಗೆದೇ ಇಲ್ಲ. ಲಾಸ್ಟಿಗೆ ನಾನು ಒಬ್ಬರ ಹತ್ರ ಹೇಳಿದೆ, ನೀವು ಸ್ವಲ್ಪ ಒಂದು ಎಲೆಯನ್ನು ಹಿಡ್ಕೊಂಡು ಆ ನಾಯಿಗಳನ್ನು ಸ್ವಲ್ಪ ಎಳೆದು ಸೈಡಲ್ಲಿ ಹಾಕಿಬಿಡಿ, ಬೇರೆ ಏನು ಮಾಡಬೇಡಿ. ಏನಾದರೂ ಹಾಕಿಬಿಟ್ರೆ ಇಷ್ಟು ಅಂಗಡಿಗಳಿದೆ, ಮನೆ ಇದೆ, ಸ್ವಲ್ಪ ಎಳೆದು ಸೈಡಲ್ಲಿ ಹಾಕಿಬಿಡಿ, ಅಷ್ಟಿದ್ದರೆ ಸಾಕು. ನೀವು ಒಂದು ಅಪ್ಪ ಬಂದು ಒಬ್ಬರು ಎಳೆದು ಸೈಡಲ್ಲಿ ಹಾಕಿಬಿಟ್ರು. ಸೈಡಲ್ಲಿ ಹಾಕಿಬಿಟ್ಟಿದ ನಂತರ ನಾನು ಪಂಚಾಯತ್ಗೆ ತಿಳಿಸಿದೆ, ಏನು ಸುದ್ದಿ ಇಲ್ಲ. ಲಾಸ್ಟಿಗೆ ನಾನು ಉಡುಪಿಯಿಂದ ರಿಕ್ಷಾದಲ್ಲಿ ಹೋಗಿ ಜನವನ್ನು ತಂದು ಅವರಿಗೆ 500 ರೂಪಾಯಿ ಕೊಟ್ಟು, ಆ ರಿಕ್ಷಾದವರಿಗೆ 250 ರೂಪಾಯಿ ಕೊಟ್ಟು, ಅದನ್ನು ನೋಡಿ ಅಲ್ಲಿ ಆ ಶರಣವರ ಮೈದಾನದಿಂದ ಆ ಕಡೆ ದೊಡ್ಡ ಗುಂಡಿದೆ, ಅಲ್ಲಿಗೆ ಕೊಟ್ಟು ತಗೊಂಡು ಹೋಗಿ ಅವರಿಗೆ ಅದನ್ನು ಇದು ಮಾಡಿ ಸ್ವಚ್ಛತೆ ಮಾಡಿದ ನಂತರ ಹಾಗೆ ಮಾಡಬೇಕು. ಸುಮ್ಮನೆ ಎಲ್ಲರೂ ಎಲ್ಲೆಲ್ಲಿ ರೋಡಲ್ಲಿ ಬದಿಯಲ್ಲಿ ಸ್ವಚ್ಛತೆ ಅಂತ ಹೇಳಿಬಿಟ್ರೆ ಇದು ಇವಾಗ ಇಲ್ಲಿಗೆ ಮುಗಿಯಿತು. ಇದೇ ಥರ ಎಷ್ಟು ವರ್ಷ ಆಯಿತು. ಇದು ಇಷ್ಟವರೆಗೆ ಇದುವರೆಗೆ ನಾವು ಹೆಜ್ಜೆಯನ್ನು ಹಿಂದೆ ಇಟ್ಟಿದ್ದೇನೆ, ಇನ್ನು ಮುಂದೆ ಇಡುತ್ತೇನೆ. ಶರಣವರು ಹೇಳಿದಾಗ ಇದನ್ನು ಫೈನ್ ಹಾಕಲೇಬೇಕು, ಇದನ್ನು ಮುಂದೆ ತೆಗೆಯಬೇಕು, ಇದಕ್ಕೆ ಪರಿಣಾಮ ಕೊಡಬೇಕು ಅಂತ ಹೇಳಿ ನಾವು ಶರಣವರ ಇದರ ಗಮನದಿಂದ ನಾನು ಇದನ್ನು ನಡೆಸುತ್ತೇನೆ. ಮತ್ತೆ ಪೈಪ್ ಕಂಪೋಸ್ಟ್, ಹಸಿ ಕಸವನ್ನು ಗೊಬ್ಬರ ಮಾಡಲಿಕ್ಕೆ 2-3 ವಿಧಾನ. ಮತ್ತೆ ಮನೆ ಸೋಲಾರ್ ಆಗಿದೆ. ಇರುವ 5 ಸೆನ್ಸ್ನಲ್ಲಿ 60-70 ಬಗೆಯ ಗಿಡ ಮರಗಳುಂಟು. ಮನೆಯಲ್ಲಿ ಒಂದು ಚಿಕ್ಕ ಗ್ರಂಥಾಲಯ ಮಾಡಿದ್ದಾರೆ. ಗುಜರಿಗೆ ಬಂದ ಪುಸ್ತಕವನ್ನು ಜೋಡಿಸಿಟ್ಟಿದ್ದಾರೆ. ಒಂದು ವಿಶೇಷವಾದ ಮನೆ, ಸಂಪೂರ್ಣ ಸ್ವಚ್ಛ ಮನುಷ್ಯ. ಊರಿನವರು, ಪರ ಊರಿನವರು, ವಿಶ್ವವಿದ್ಯಾಲಯದವರು, ನಬಾರ್ಡಿಗೆ ಟ್ರೈನಿಂಗ್ ಬರುವಂಥವರೆಲ್ಲ, ಆಫೀಸರ್ಸ್ ಎಲ್ಲ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಭೇಟಿ ಕೊಡುವಂಥ ಮನೆ ಆಗಿದೆ. ಒಂದ್ಸಲ ಸ್ವಚ್ಛ ಮನೆ ಆಗಿದ್ರೆ ಅದು ಅದ್ಭುತವಾದ ಶಕ್ತಿ ಮನೆಗೆ ಬರುತ್ತೆ. ಅದು ದೊಡ್ಡ ಶಕ್ತಿ, ಆ ಸ್ವಚ್ಛತೆ, ಹಸಿರುಕರಣ ಎಲ್ಲ. ಥ್ಯಾಂಕ್ ಯು. ಈಗ ನಮ್ಮ ಜಯ, ನೀವೇನು ಮಾಡಿದ್ದೀರಿ? ಜಯ ಅಂತ, ನಾನು ಪೇರೆಟ್ಟಿಯಾಗಿ ಸಾಧಾರಣ ಒಂದು 12-13 ವರ್ಷ ಕಾರ್ಯನಿರ್ವಹಿಸಿದ್ದೇನೆ. ಮತ್ತು ನಾನು ಪ್ಲಾಸ್ಟಿಕ್ ಎಲ್ಲ ಫಸ್ಟಿಗೆ ಅಂದರೆ ಇಲ್ಲಿಂದ ಟ್ರೈನಿಂಗ್ ಇತ್ತು ನಮಗೆ, ಪಿನಾಯಿಲು, ಸೋಪಾಯಿಲು, ಸೋಪು ಇದೆಲ್ಲ ತರಬೇತಿ. ಆ ಟೈಮ್ ಪ್ಲಾಸ್ಟಿಕ್ ಎಲ್ಲ, ಕಪ್ಪು ಪ್ಲಾಸ್ಟಿಕ್ ಬೇರೆ, ಹಾಲಿನದ್ದು ಬೇರೆ, ಮತ್ತು ಚಾಕ್ಲೇಟು ಅದು ಬೇರೆ, ಮತ್ತು ಬಿಸ್ಕಿಟಿಂದೆಲ್ಲ ಬೇರೆ ಬೇರೆ ಪ್ಯಾಕೆಟ್ ಮಾಡಿ ಎಲ್ಲ ಇದು ಮಾಡಿ ಮನೆಗೆ ಹೋಗೆಲ್ಲ ಹೇಳ್ತಾ ಇತ್ತು. ಮತ್ತು ಅದರ ನಂತರ ಒಮ್ಮೆ ಶಾಲೆಯಲ್ಲಿ ಹೇಳಿದ್ದು ಪ್ಲಾಸ್ಟಿಕ್ಕನ್ನು ಬಾಟ್ಲಿಗೆ ತುಂಬಿಸಿಡಬೇಕು ಅಂತ. ಅಂದರೆ ಚಾಕ್ಲೇಟಿಂದು ಕಾಗ್ದಗಳು ಒಂದು 7-8 ಬಾಟ್ಲಿಗೆ ತುಂಬಿಸಿಟ್ಟು, ಮತ್ತೆ ಅಷ್ಟೊತ್ತಿಗೆ ನಮ್ಮದು ಘನತೆ ಘಟಕಾಯಿತು. ಮತ್ತೆ ಇಲ್ಲ, ನಾನು ಆಗ ತುಂಬಿಸಿಟ್ಟಿದ್ದು ಫಸ್ಟಿಗೆ ನಮ್ಮದೊಂದು ಸೆಡ್ಡಾಗಿ ಉಂಟು. ಫಸ್ಟ್ ಮಶ್ರೂಮ್ ಎಲ್ಲ ಮಾಡ್ತೆ, ಅಲ್ಲಿ ಇಟ್ಟಿದ್ದು. ಅದು ನಾನೀಗ ತಂದು ನಮ್ಮ ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ. ಮನೆಯಲ್ಲಿ ಆದರೂ ಬೈತಾ ಇರ್ತೇನೆ, ಇದನ್ನು ಕೊಡ್ಬೋದು ಗುಜರಿಗಿಲ್ಲ ಅಂದರೆ ಅಲ್ಲಿ ಕೊಡು ಅಂದರೆ ಸರ್ನವ್ರು ಯಾವಾಗಲಾದ್ರು ಮನೆ ಭೇಟಿ ಮಾಡಿದರೆ ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಸುತ್ತಲೇ ಇಟ್ಟಿದ್ದೇನೆ. ಮತ್ತು ಮನೆಯ ಹಸಿರು ಮನೆ ಅಂತ ಇಲ್ಲ ಸ್ವಲ್ಪ, ಮತ್ತು ಸೋಲಾರ್ ಉಂಟು, ಮತ್ತು ಬಾವಿಗೆ ಮಳೆ ನೀರು ಕೊಯ್ಲು ಮಾಡಿ. ಮತ್ತು ಇದು ಹಸಿ ಕಸ ಎಲ್ಲ ಫಸ್ಟು ತೆಂಗಿನ ಗಿಡಕ್ಕೆ ಹಾಕ್ತಾಯಿದ್ದೆ. ಮತ್ತು ಈಗ ಅದನ್ನೊಂದು ದೊಡ್ಡ ಡ್ರಮ್ ಇಟ್ಟು ಅದರಲ್ಲಿ ನೀರು ಬಂದರೆ ಅದನ್ನೆಲ್ಲ ಗಿಡಕ್ಕೆ ಹಾಕ್ತೀನಿ. ಮತ್ತು ಅದನ್ನು ಗೊಬ್ಬರ ಮಾಡಿ ಅದು ಗಿಡ ಎಲ್ಲ ನೆಟ್ಟು ಬದನೆ ಅದು ಇದೆಲ್ಲ ಇದು ಮಾಡ್ತೀನಿ. ನಾನು ಇಲ್ಲಿ ಒಂದು 2 ವರ್ಷಕ್ಕೆ ಮೊದಲು 2 ವರ್ಷ ಆಯಿತು ಬಂದು ಇಲ್ಲಿ ಟೀಚರ್ ಕೆಲಸಕ್ಕೆ ಬಂದು. ಅದಕ್ಕೆ ಮೊದಲು ನಾನು ಪ್ಲಾಸ್ಟಿಕ್ಕನ್ನೆಲ್ಲ ಸುಡ್ತಿದ್ದೆ ನಾನು. ಆದರೆ ಇಲ್ಲಿ ಬಂದ ನಂತರ ಗೊತ್ತಾಯಿತು ಅದರಿಂದ ಸುಟ್ಟರೆ ಎಷ್ಟು ದೊಡ್ಡ ಒಂದು ಮಾರಕ ರೋಗಗಳು ಬರ್ತವೆ ಅಂತ. ಅದರ ನಂತರ ಗೊತ್ತಾಯಿತು ನನಗೆ. ಅದರ ನಂತರ ನಾನು ಎಲ್ಲ ವಿಂಗಡಣೆ ಮಾಡಲಿಕ್ಕೆ ಶುರು ಮಾಡಿದ್ದೆ. ಪ್ಲಾಸ್ಟಿಕ್, ಹಾಲಿನ ಪ್ಲಾಸ್ಟಿಕ್ ಬೇರೆ, ಮತ್ತು ಈ ಥರ ಬಿಳಿ ಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಮಾಡಿ ಮೊನ್ನೆ ಒಂದು 1,000 ರೂಪಾಯಿವರೆಗೆ ಅವರಿಗೆ ಮಾರಾಟ ಮಾಡಿದೆ. ಅದಕ್ಕಿಂತ 1,000 ಸಿಕ್ಕಿದೆ. ಮತ್ತೆ ಅದಕ್ಕಿಂತ ಮೊದಲೊಂದು ಸ್ವಲ್ಪ ಮಾರಿದೆ. ಆದರೆ ಇವರು ಆಗ ಅಲ್ಲಿ ಅಷ್ಟು
ಅಷ್ಟು ಇದಿರಲಿಲ್ಲ. ಮತ್ತು ಉಡುಪಿಗೆ ತಂದು ಕೊಟ್ಟಿದ್ದು ಆಗ ಅಲ್ಲಿ ಸಹ ಒಂದು ಸ್ವಲ್ಪ 1,500 ಸಿಕ್ಕಿದ್ದಾನೆ ಹಣ. ಅದರ ನಂತರ ಈಗ ಸಹ ಸ್ವಲ್ಪ ಜೋಡಣೆಲ್ಲ ಮಾಡ್ತಿದ್ದೇನೆ. ಈಗ ಚಾಕ್ಲೇಟ್ ರ್ಯಾಪರ್ ಇದೆಲ್ಲ ಬೇರೆ ಬೇರೆ ಇಟ್ಟು, ಬೇರೆ ಪ್ಲಾಸ್ಟಿಕ್ ಎಲ್ಲ ಬೇರೆ ಬೇರೆ ಇಟ್ಟು, ಮೊನ್ನೆ ಸ್ವಲ್ಪ ಬೇರೆ ಹೀಗೆ ಇದ್ದದ್ದನ್ನೆಲ್ಲ ಇದು ಪಂಚಾಯತಿಯವರಿಗೆ ಕೊಟ್ಟೆ. ಮೊನ್ನೆ ಕೊಟ್ಟಿದ್ದಷ್ಟೇ, ನಾನು ಅಷ್ಟವರೆಗೆ ನಾನು ಕೊಡಲಿಲ್ಲ, ಎಲ್ಲ ತುಂಬಿಸಿಟ್ಟು ಹಾಗೆ ಮನೆಯಲ್ಲಿ ಭದ್ರವಾಗಿ ಇಟ್ಟಿದ್ದೆ ಸರಿಯಾಗಿ ಕಟ್ಟಿ. ಮತ್ತು ಹಸಿ ಕಸವನ್ನು ಒಂದು ಡ್ರಮ್ ಒಳಗೆ ಹಾಕಿ ಅದನ್ನು ಕಾಂಪೋಸ್ಟ್ ಮಾಡಿ ಗಿಡಗಳಿಗೆ ಹಾಕ್ತೇನೆ. ಒಂದು 10 kg ಅಷ್ಟು ಮೊನ್ನೆ ಗೊಬ್ಬರ ಮಾಡಿ ಒಣಗಿಸಿ ಇಟ್ಟಿದ್ದೇನೆ. ಇನ್ನು ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಮಾಡಲಿಕ್ಕೆ ಡ್ರಮ್ ಒಳಗೆ ಹಾಕಿ ಇಟ್ಟಿದ್ದೇನೆ. ಇನ್ನು ಮಳೆಗಾಲದ ಟೈಮಲ್ಲಿ ಗಿಡಗಳಿಗೆ ಹಾಕುವಂತ ಇಟ್ಟಿದ್ದೇನೆ ಹಾಗೆ. ಆದರೆ ನಮ್ಮದು ಸೋಲಾರ್ ಮನೆ, ಒಂದು 4 ಬಲ್ಬದು ಸೋಲಾರ್ ಮನೆ, ಮತ್ತು ಜಲ ಇದು ಮಾಡಿದ್ದೇನೆ. ಬಾವಿಗೆ ಸ್ವಲ್ಪ ನೀರೆಲ್ಲ ಮಳೆ ಕೊಯ್ಲು ಇದು ಮಾಡಿದ್ದೇನೆ. ಹಾಗೆ ಈಗ ನಮಗೆ ಈ ಸಲ ನೀರಿಗೆ ಪ್ರಾಬ್ಲಮ್ ಆಗಲಿಲ್ಲ. ನಮಗೆ ತುಂಬ ಮಳೆ ಇದರಿಂದ ಬಾವಿಯಲ್ಲಿ ನೀರಿತ್ತು ಲಾಸ್ಟ್ ಅವರಿಗೆ, ತುಂಬ ನೀರು ಇದೇನು ಪ್ರಾಬ್ಲಮ್ ಆಗಲಿಲ್ಲ ನಮಗೆ. ಹಾಗೆ ಇಲ್ಲಾಂದರೆ ನಮಗೆ ಏಪ್ರಿಲ್ ಮೇ ಅಲ್ಲಿಗೆ ನಮಗೆ ನೀರು ಲಾಸ್ಟ್ ಆಗ್ತಿತ್ತು ಬಾವಿಯದು. ಈ ಸಲ ನಮಗೆ ನೀರು ತುಂಬ ಇತ್ತು ಅದರಲ್ಲಿ. ಒಂದು ಮನೆ ಅಂಗಳದಲ್ಲಿ ಮಾಹಿತಿ ಮಹಿಳಾ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಬಹುದು. ನಾವು ನಿಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತಿದ್ದೇನೆ. ಅದೇ ರಜೆ ಮುಗಿತಾ ಬಂತು, ಇನ್ನು ಸ್ವಚ್ಛತೆ ಮಾಡಿದರೆ ಟೀಚರ್ ಧನ್ಯವಾದಗಳು. ಕಸವನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಬೇಕು ಅಂತ ನನಗೆ ಜನಶಿಕ್ಷಣ ಟ್ರಸ್ಟಿ ಬಂದ ಮೇಲೆ ತಿಳಿದಿರುವಂಥದ್ದು. ಬಂದ ನಂತರ ನಾನು ಮನೆಯಲ್ಲಿ ಕೂಡ ಅದೇ ರೀತಿಯಾಗಿ ಮಾಡ್ತೇನೆ. ಅಂದರೆ ಹಸಿ ಕಸವನ್ನು ನಾವು ಜಾಸ್ತಿಯಾಗಿ ಗಿಡದ ಬುಡಕ್ಕೆ ಜಾಸ್ತಿ ಹಾಕ್ತೇವೆ. ಪ್ಲಾಸ್ಟಿಕ್ಕನ್ನೆಲ್ಲ ಬೇರೆ ಸಪ್ರೇಟಾಗಿ ತೆಗೆದಿಟ್ಟಿದ್ದೇವೆ. ಅದರಲ್ಲಿ ಕೂಡ ಏನಾದರೂ ಹೆಚ್ಚು ಒಳ್ಳೆ ಪ್ಲಾಸ್ಟಿಕ್ ಇದ್ರೆ ಅದನ್ನು ತೊಳೆದು ಮತ್ತೆ ಅದನ್ನು ಯೂಸ್ ಮಾಡ್ತೇವೆ. ಅಂದರೆ ವಾಪಸ್ ಅಂಗಡಿಯಿಂದ ತರುವುದೆಲ್ಲ ಕಡಿಮೆ ಮಾಡ್ತೇವೆ. ಅದನ್ನು ಸಾಮಾನ್ಯ ಎಲ್ಲ ತಂದರೆ ನಾನೇ ಏನಾದ್ರು ತೊಗೊಂಡು ಹೋದರೆ ಜಾಸ್ತಿ ಬ್ಯಾಗಲ್ಲೇ ಹಾಕ್ತೇನೆ. ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತೇನೆ ಶಾಪಲ್ಲಿ ಕೊಡುವಾಗ ಕೂಡ. ಮತ್ತೊಂದು ಚೀಲ ಕೂಡ ಇರ್ತದೆ ನನ್ನ ಬ್ಯಾಗಲ್ಲಿ. ಆ ಚೀಲವನ್ನೇ ಜಾಸ್ತಿಯಾಗಿ ನಾನು ಯೂಸ್ ಮಾಡ್ತೇನೆ. ಮೊದಲನೇದಾಗಿ ನನ್ನ ಗೆಳತಿ ರಶ್ಮಿಗೆ ನಾನು ಧನ್ಯವಾದ ಹೇಳ್ತೇನೆ. ಇಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅನುವು ಮಾಡಿ ಕೊಟ್ಟದಕ್ಕೆ. ನಾನಿದು ಪ್ರಥಮ ಬಾರಿಗೆ ಭೇಟಿ ಕೊಡ್ತಾ ಇರುವಂಥದ್ದು. ಈ ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಎಲ್ಲ ಕಡೆ ನಡೀತಾ ಇರುವಂಥದ್ದು. ನಾವು ಕಲಿಯುವಾಗದಿಂದ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಆದರೆ ಅಲ್ಲಿಂದ ಇಲ್ಲಿಯ ತನಕ ಕೂಡ ಇದರ ಸಮಸ್ಯೆ ಪರಿಹಾರ ಆದದಂತ ನಾವು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನಮ್ಮ ಈಗ ಮುಖ್ಯತೆ ಏನಂತ ಹೇಳಿದ್ರೆ, ನಾವು ಏನು ತಿಳಿದುಕೊಳ್ತೇವೆ ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಅಂದ್ರೆ ಮಕ್ಕಳ ಮುಂದಿನ ಭವಿಷ್ಯದ ನೇತಾರರಂತ ಹೇಳ್ಬೋದು. ಈಗ ನೀವು ಏನ್ ಮನೆಯಲ್ಲಿ ಮಾಡ್ತಿದ್ದೀರಿ ಅಂತ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳುದಂತ ಹೇಳಿದ್ರೆ, ಎಲ್ಲರೂ ಮಾಡುವಂಥದ್ದನ್ನೇ ನಾವು ಕೂಡ ಮಾಡ್ತಾ ಇರುವಂಥದ್ದು. ಹಸಿ ಕಸ ಮತ್ತೆ ಒಣ ಕಸವನ್ನು ಬೇರೆ ಬೇರೆ ಮಾಡಿ ಹಸಿ ಕಸವನ್ನು ಗೊಬ್ಬರವನ್ನು ಮಾಡ್ಲಿಕ್ಕೆ ಉಪಯೋಗಿಸ್ತದೆ. ಒಣ ಕಸದಲ್ಲೂ ಕೂಡ ಕೆಲವೊಂದು ನಮ್ಗೆ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗದಂಥದ್ದು ಇರ್ತದೆ. ಕೆಲವೊಂದನ್ನು ನಾವು ಈ ಕ್ರಾಫ್ಟ್ ಎಲ್ಲ ಮಾಡಿ ಆ ರೀತಿಯಾಗಿ ಬಳಸಿಕೊಳ್ಬಹುದು. ಇನ್ನೊಂದು ಕೆಲವೊಂದು ಒಣ ಕಸವನ್ನು ನಾವು ಅದನ್ನು ವಿಲೇವಾರಿಗೆ ಕೊಡ್ಲೇಬೇಕಾಗ್ತದೆ. ಮತ್ತೆ ಕೆಲವು ಒಣ ಕಸವನ್ನು ನಾವು ಹೀಗೆ ಅಂದ್ರೆ ಗುಜರಿ ಸ್ಕ್ರಾಪ್ ಶಾಪಿಗೆ ಕೊಟ್ಟು ಅದನ್ನು ಆ ರೀತಿ ವಿಲೇವಾರಿ ಮಾಡುವಂಥದ್ದು. ಇನ್ನು ಅದಲ್ಲದೆ ಮುಖ್ಯವಾಗಿ ನಮ್ಗೆ ಸಮಸ್ಯೆ ಕೊಡುವಂಥದ್ದು ಏನಂತ ಹೇಳಿದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್. ಕಸ ಅಂತ ಹೇಳುವಾಗ ಮುಖ್ಯವಾಗಿ ನಮ್ಗೆ ಕಸ ಆಗಿ ಉಳಿಯುವಂಥದ್ದು ಪ್ಲಾಸ್ಟಿಕ್ಗಳು. ಯಾಕಂತ ಹೇಳಿದ್ರೆ ಅದು ಡಿಕಂಪೋಸ್ ಆಗಿ ಹೋಗದೇ ಇರುವಂಥದ್ದು, ಅಂದ್ರೆ ಗೊಬ್ಬರವಾಗಿ ಹೋಗದೇ ಇರುವಂತ ಆದ ಕಾರಣ ಅದು ನಮ್ಗೆ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಎಲ್ಲ ನೀವೆಲ್ಲ ನಮ್ಗಿಂತ ಜಾಸ್ತಿ ತಿಳುವಳಿಕೆ ಉಳ್ಳವರಾಗಿರುವ ಕಾರಣದಿಂದಾಗಿ ನಾನು ತುಂಬಾ ಹೇಳಲಿಕ್ಕೆ ಬಯಸುವುದಿಲ್ಲ. ಇನ್ನು ನಾನು ಮಕ್ಕಳಿಗೆ ಏನಂತ ಹೇಳಿದ್ರೆ, ನಾವು ಮನೆಯನ್ನು ಸ್ವಚ್ಛ ಮಾಡಿ ಇಟ್ಟುಕೊಳ್ಳುವುದು ಹೇಗೆ ಅಂತ ಹೇಳಿ, ನಮ್ಗೆ ಇನ್ನು ಹೊರಗೆ ಹೋದ ಸಂದರ್ಭದಲ್ಲಿ ನಾವು ಯಾವುದೇ ಬಿಸಾಡುವಂತಹ ವಸ್ತುಗಳಿದ್ದಾಗ ಅದನ್ನು ರಿಟರ್ನ್ ಮನೆಗೆ ತರುವಂಥದ್ದು. ಅದು ಈ ಮಕ್ಕಳಿಗೆ ನಾವು ಚಿಕ್ಕದಿರುವಾಗದಿಂದಲೇ ಅಭ್ಯಾಸ ಮಾಡಿಸಿದ್ರೆ ಅಭ್ಯಾಸವನ್ನು ನಮ್ಗೆ ತಪ್ಪಿಸುವ ಅಭ್ಯಾಸ ಆಗಿ ಹೋದ್ರೆ ಅದನ್ನು ಏನು ಹೇಳ್ತೇವೆ ನಿಲ್ಲಿಸುವಂತದ್ದು ಕಷ್ಟ. ಈಗ ಅದೇ ಸಮಸ್ಯೆ ಆಗಿರುವುದು. ಕಸ ಬಿಸಾಡುವುದು ಒಂದು ಅಭ್ಯಾಸ ಆಗಿ ಹೋಗಿದೆ ಮನುಷ್ಯರಲ್ಲಿ. ಹಾಗಾಗಿ ಆ ಅಭ್ಯಾಸವನ್ನು ನಿಲ್ಲಿಸುವಂತ ಕ್ರಮವನ್ನು ನಾವು ಕೈಗೊಳ್ಬೇಕಾಗಿದೆ. ಕಸವನ್ನು ನಾವು ಮಾತಿನಲ್ಲಿ ಸುಲಭದಲ್ಲಿ ಎಲ್ಲ ಹೇಳ್ಬೋದು. ಅಭಿಯಾನ ಇಲ್ಲಿ ಈಗ ನಾನು ಬಂದಾಗ ನಂಗೆ ಆಲೋಚನೆ ಆದದ್ದು ಏನಂತ ಹೇಳಿದ್ರೆ, ಇಲ್ಲಿ ಇಷ್ಟು ಸ್ವಲ್ಪ ಮಂದಿ ನಾವೇನಿದ್ದೇವೆ, ನಮ್ಮಲ್ಲಿ ತಿಳುವಳಿಕೆ ಕಾರ್ಯಕ್ರಮ ಹೀಗೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮದಲ್ಲಿ ಇಂಥ ಜನರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆದಾಗ ಅದು ನಮ್ಮೊಳಗೆ ಹುಟ್ಟಿಕೊಳ್ಬೇಕಾದಂಥದ್ದು. ಆ ಕಸ ಬಿಸಾಡುವ ಅಭ್ಯಾಸ ನಿಲ್ಬೇಕಾದಂತ ಜಾಗೃತಿ ಮನುಷ್ಯನಲ್ಲಿ ಹುಟ್ಟಬೇಕು ಅನ್ನುವಂತ ಒಂದು
ಒಂದು ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಲ್ಲದೆ ಇನ್ನೊಂದು, ನಾನು ಬರುವ ಮೊದಲು ತುಂಬಾ ವಿಷಯಗಳು ಚರ್ಚೆ ಆಗಿದ್ದಿರಬಹುದು. ಬಂದ ಮೇಲೆ ಅನೇಕ ವಿಷಯಗಳನ್ನು ನೀವು ಅರಿವು ಮೂಡಿಸಿದ್ದೀರಿ. ಅದರ ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಈಗ ಡಿಕಂಪೋಸೇಬಲ್ ಪ್ಲಾಸ್ಟಿಕ್ ಅನ್ನುವಂತ ಪ್ಲಾಸ್ಟಿಕ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಇಲ್ಲಿ ಅಂದ್ರೆ ಪಂಚಾಯತಿ ಸದಸ್ಯರು ನಾವೇನಂತ ಹೇಳಿದ್ರೆ, ಮನೆ ಸೇರಿ ಗ್ರಾಮ ಆಗಬಾರ್ದು, ಗ್ರಾಮದಿಂದ ಸಮಾಜ ಆಗೋದಿಲ್ಲ. ಹಾಗೆ ಒಬ್ಬರಿಂದಲೇ ಸಾಧ್ಯ ಆಗುವುದಿಲ್ಲ. ಇಲ್ಲಿ ಸಮಾಜದೊಟ್ಟಿಗೆ ನಮ್ಗೆ ಸರ್ಕಾರದ ಯಾವಾಗ ಸಹಾಯ ಸಿಗ್ತದೆ ಆಗ ನಾವು ಆ ಕಾರ್ಯದಲ್ಲಿ ಯಶಸ್ವಿಯನ್ನು ಪಡಿಬಹುದು ಅಂತೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ನಾವು ಆದಷ್ಟು ಈಗ ಏನು ಮಾರ್ಕೆಟಿಗೆ ಎಲ್ಲಾ ಕಡೆ ಅವೈಲೇಬಲ್ ಇಲ್ಲ, ಲಭ್ಯ ಇಲ್ಲ, ಇದು ಡಿಕಂಪೋಸೇಬಲ್ ಪ್ಲಾಸ್ಟಿಕ್ ಅನ್ನು ತಯಾರು ಮಾಡುವಂತಹ ಘಟಕಗಳು ನಿರ್ಮಾಣ ಆಗ್ತಾ ಇವೆ. ಅದರಲ್ಲಿ ಮುಖ್ಯವಾಗಿ ಯಾವುದು ವಸ್ತುಗಳನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಈ ಸಸಿಗಳಿಂದಲೇ ಆ ಪ್ಲಾಸ್ಟಿಕ್ ನ ಅಂಶವನ್ನು ನಾವು ಉಪಯೋಗಿಸಿಕೊಂಡು ಡಿಕಂಪೋಸೇಬಲ್ ಪ್ಲಾಸ್ಟಿಕ್ ಕೂಡ ಉತ್ಪಾದನೆ ಆಗಿ ಹೊರಬರ್ತಾ ಇದೆ. ಅದಕ್ಕೆ ಜನರು ಅದರ ಒಲವು ಮೂಡಿಸಬೇಕು. ಅದಲ್ಲದೆ ಪ್ಲಾಸ್ಟಿಕ್ ಕೂಡ ಆದಷ್ಟು ರೀಸೈಕ್ಲೇಬಲ್ ಪ್ಲಾಸ್ಟಿಕ್ ಅನ್ನು ಬಳಸಿಕೊಂಡ್ರೆ ನಮ್ಗೆ ಅದು ಕಸ ರೀಸೈಕಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು ಹೇಳಿಕ್ಕೆ ಸರ್. ನಾವು ಈಗ ನಮ್ಮ ಸಂತತಿ, ನಾವು ಮನುಷ್ಯ ಜೀವ ಸ್ಥಳದಲ್ಲಿ ಅಂದ್ರೆ ಮೇಲೆ ಇರುವಂತ ಸ್ಥಳದಲ್ಲಿ ಇರುವವರು, ಹಾಗೆ ಬುದ್ಧಿವಂತಿಕೆ ಇರುವಂತ ಮನುಷ್ಯ ಪ್ರಾಣಿ ಸಂಕುಲದಲ್ಲಿ ನಾವು ಕೂಡ ಪ್ರಾಣಿಗಳೇ, ಅದರಲ್ಲಿ ಮೇಲಿನ ಸ್ತರದಲ್ಲಿರುವ ಪ್ರಾಣಿಗಳು. ಹಾಗಾಗಿ ನಾವು ಸಣ್ಣ ಕೆಳ ಸ್ತರದಲ್ಲಿರುವಂತಹ ಪ್ರಾಣಿಗಳ ಬಗ್ಗೆ ಗೊಡವೆಗೆ ಹೋಗುದಿಲ್ಲ. ನಾವು ಮಾಡಿರುವ ಅನಾಹುತದಿಂದಾಗಿ ಸರ್ ಹೇಳಿದ್ರು ಜೀವ ಸಂಕುಲಗಳು ನಶಿಸಿ ಹೋಗ್ತಾ ಇವೆ ಅಂತ. ಒಂದು ಜೀವ ಸಂಕುಲ ನಶಿಸಿ ಹೋದ್ರೆ ಅದು ನಮ್ಮ ನಾಶಕ್ಕೆ ಕೂಡ ಕಾರಣ ಆಗ್ತದೆ ಅನ್ನುವಂತ ಅರಿವು ಕೂಡ ಜನರಲ್ಲಿ ಬರ್ಬೇಕು ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಹೇಳ್ಬೋದು, ನಾವು ಈಗಿನ ತನಕ ಇನ್ನು ಕೆಲವು ಜನರೇಷನ್ ತನಕ ನಾವು ಏನು ಅನುಭವಿಸ್ತಾ ಇದ್ದೇವೆ ಈ ಸ್ವಚ್ಛತೆಯನ್ನು, ಈ ಶುದ್ಧವಾದ ವಾತಾವರಣವನ್ನು, ಅದು ನಮ್ಮ ಮಕ್ಕಳಿಗೆ ಸಿಗುವಂತಹ ಒಂದು ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಅವರಿಗೆ ಜನರಲ್ಲಿ ಅರಿವು ಮೂಡಿಸಿದಾಗ ಮುಂದಿನ ಪರಿಸರ ಕೂಡ ಶುದ್ಧವಾಗಿರ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ ಅಂತ ಹೇಳಿಕ್ಕೆ. ಅದು ಆದ ಮೇಲೆ ಈಗ ದೊಡ್ಡ ಒಂದು ಔಷಧಿ ಗಿಡ, BP ಶುಗರ್ನವರಿಗೆ ಅದರ ಗ್ರೀನ್ ಟೀ ಕುಡಿದ್ರೆ ಎಲ್ಲ ಸಂಪೂರ್ಣ ಮಾತ್ರೆ ಬೇಡ ಅಂತೆ. ಈಗ ಬಹಳ ಡಿಮಾಂಡ್ ಬಂದಿದೆ. ನೀವು ಕೂಡ ಏನು ಸಸ್ಯಶಾಸ್ತ್ರ ಓದಿದ್ದ? ಈಗ ಸದ್ಯಕ್ಕೆ ಮನೆಯಲ್ಲಿ ಟೀಚರ್. ಧನ್ಯವಾದ. ಕಸ ಬಿಸಾಡುವ ಚಟ ನಿಲ್ಲಿಸಬೇಕು. ಕುಡಿತದ ಚಟ ಇದ್ದಾಗೆ, ಕೆಟ್ಟ ಚಟ ಇದ್ದಾಗೆ ಕಸ ಬಿಸಾಡುವ ಚಟ, ಆ ಚಟ ಬಿಡಿಸಿ ಒಳ್ಳೆ ಅಭ್ಯಾಸಕ್ಕೆ ತರಬೇಕು. ಅದಕ್ಕೆ ನಾವು ಹೇಳಿದ್ದು ಸ್ವಚ್ಛತೆ ಸಮೃದ್ಧಿ, ಸ್ವಚ್ಛತೆ ಸಂಸ್ಕೃತಿ, ಸ್ವಚ್ಛತೆ ಸಮೃದ್ಧಿ, ಸ್ವಚ್ಛತೆ ಸಂಸ್ಕೃತಿ. ಗಣ್ಯರೇ, ಸದಸ್ಯರೇ, ಎಲ್ಲರಿಗೂ ವಂದನೆಗಳು. ನಾನು ಕೊನೆಯಿಂದ ಬರುವುದು. ನನ್ನ ಹೆಸರು ಮಿನಿ ನಾಯರ್ ಅಂತ. ನನ್ನ ಅಭಿಪ್ರಾಯ ಪ್ರಕಾರ ನಾವು ಹುಟ್ಟಿನಿಂದಲೇ ಬರಬೇಕು. ಹುಟ್ಟಿನಿಂದಲೇ ಸ್ವಚ್ಛತೆ ಅಂದರೆ ಮಕ್ಕಳಿಗೆ ಸಲಹೆ ಕೊಟ್ಟು ಅವರಿಂದಲೇ ಎಲ್ಲ ಸ್ವಚ್ಛತೆಯನ್ನು ಮಾಡಿಸಿ ಅವರಿಗೆ ಅಭ್ಯಾಸ ಮಾಡಿಕೊಂಡ್ರೆ ಅದು ಅವರಿಂದಲೇ ಚೆನ್ನಾಗಿ ಬೆಳೆಯುತ್ತದೆ. ಸ್ವಚ್ಛತೆ ಎಂದರೆ ಎಲ್ಲರೂ ಸ್ವಚ್ಛತೆ, ಎಲ್ಲರೂ ಈಗ ಮಾಧ್ಯಮ ಅದು ಇದೆಲ್ಲ ಪ್ರಚಾರ ಮಾಡಿಕೊಂಡು ಅಲ್ಲಿ ಬಿಸಾಡಬಾರ್ದು, ಇಲ್ಲಿ ಬಿಸಾಡಬಾರ್ದು, ಅಲ್ಲಿ ಇಡಬಾರ್ದು, ಇಲ್ಲಿ ಇಡಬಾರ್ದು ಅಂತ ಹೇಳುವುದು ಬಿಟ್ಟು ಮನೆಯಲ್ಲಿ ಆ ಪಾಠ ಕಲಿತುಕೊಂಡರೆ ನಾವು ಚಿಕ್ಕದಿರುವಾಗ ಏನು ಗೊತ್ತುಂಟ, ನಮಗೆ ಬೆಳಿಗ್ಗೆ ಎದ್ದು ಗುಡಿಸೋದಿದ್ದರೆ ಪೆಟ್ಟು ಬೀಳ್ತದೆ. ಅಂಗಳ ಗುಡಿಸ ಪರಿಸರ ಸ್ವಚ್ಛತೆ ಫಸ್ಟ್ ಕಲಿಸ್ಕೊಂಡ್ರು. ಶಾಲೆಯಲ್ಲಿ ಕೂಡ ಫಸ್ಟೇ ನಮಗೆ ಪ್ರಾರ್ಥನೆ ಆಗೋದಕ್ಕೆ ಮೊದಲು ಎಲ್ಲರೂ ಕಸ ಗುಡಿಸಿ ಎಲ್ಲ ಕಸ ಎಲ್ಲ ಎಕ್ಕಿದ ಮೇಲೆ ಅಲ್ಲಿ ಪ್ರಾರ್ಥನೆ ಎಲ್ಲ ಸ್ಟಾರ್ಟ್ ಮಾಡೋದು. ನಾವು ಸ್ನಾನ ಮಾಡಿ ಹೋಗೋದಿದ್ದರೆ ಆವತ್ತು ನಾವು ಕ್ಲಾಸಿನ ಹೊರಗೆ, ಚಳಿಯಾಗಲಿ ಬಿಸಿಲಾಗಲಿ ಅಲ್ಲ ಬಿಸಿ ಇರಲಿ ಯಾವುದು ಕಾಲ ಆಗಲಿ. ಅಂದರೆ ನಾನು ಕೇರಳದಿಂದ ಬಂದು ಇಲ್ಲಿ ಸೆಟಲ್ ಆದದ್ದು. ನಮ್ಮಲ್ಲಿ ಓಣಂ ಎಂದ ಒಂದು ಹಬ್ಬ ಇರುತ್ತದೆ. ಹಬ್ಬ ಇರುವಾಗ ಎಲ್ಲ ಮನೆಗಳ ಪರಿಸರ ಮನೆ ಸ್ವಚ್ಛತೆ ಮಾಡಲೇಬೇಕು. ಅದು ಜಾತಿ ಭೇದ ಏನಿಲ್ಲ, ಎಲ್ಲ ಜಾತಿಯವರು ಸ್ವಚ್ಛತೆ ಆ ಪರಿಸರ ಫುಲ್ಲು ಸ್ವಚ್ಛತೆ ಮಾಡೋ. ಒಂದು ಕಸ ಆಗಲಿ, ಒಂದು ಕಾಡಾಗಲಿ, ಒಂದು ಇದಾಗಲಿ ಹುಲ್ಲಾಗಲಿ ಇರುವುದಿಲ್ಲ.
ಆ ಓಣ ಮುಗಿಗಿಂತ ಒಂದು ತಿಂಗಳು ಮೊದಲೇ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಸ್ವಚ್ಛತೆ, ಗಂಡಸು ಹೆಂಗಸು ಎಲ್ಲರೂ ಆ ರೀತಿ ಅಲ್ಲಿ ಸ್ವಚ್ಛತೆ ಮಾಡಿ ಇಡೀ ಸ್ಟೇಟೇ ಸ್ವಚ್ಛತೆ ಆಗಿರ್ತದೆ. ಅದೇ ರೀತಿ ಅವರು ಹೇಳಿದಾರಲ್ಲ, ನಾಯಿ ಸತ್ತಿದೆ, ಬೆಕ್ಕು ಸತ್ತಿದೆ, ಅಲ್ಲಿ ದಾರಿಯಲ್ಲಿ ಬಿದ್ದಿದೆ, ಯಾರು ತೆಗೆಯುವುದಿಲ್ಲ ಅಂತ. ಆದರೆ ಹಾಗೆ ಅಲ್ಲ, ಅಲ್ಲಿ ನೋಡಿದರೆ ಆಗಲೇ ಕೊಟ್ಟು ಪಿಕಾಸು ಬಂದಿದೆ ಎಂದು 4 ಹುಡುಗರು ಸೇರಿಕೊಂಡಿರ್ತಾರೆ. ಅಲ್ಲಿ ಅದನ್ನು ಹೂತಾಕಿ ಆಯಿತು, ಯಾರನ್ನು ಕೇಳುವುದಿಲ್ಲ, ನೋಡುವುದಿಲ್ಲ. ಇಲ್ಲಿ ಆದರೆ ಒಂದು ಹಾರು ಹಿಡ್ಕೊಂಡು ಬೇಕಿದ್ರೆ ಅದಕ್ಕೆ ದುಡ್ಡು ಬೇಕು, ಪಿಕಾಸು ಹಿಡ್ಕೊಂಡು ಬೇಕಿದ್ರೆ ಅದಕ್ಕೆ ದುಡ್ಡು ಬೇಕು. ಅಲ್ಲಿ ಅದೇನೂ ಇಲ್ಲ, ಶ್ರಮದಾನ, ಎಲ್ಲ ಶ್ರಮದಾನ ಅಲ್ಲಿ ನಡೀತದೆ. ಅದು ಗಂಡಸರು ಹೆಂಗಸರೊಂದನ್ನು ಭೇದ ಭಾವನೆ ಬರುವುದಿಲ್ಲ. ಮನೆ ಸ್ವಚ್ಛತೆ ಮುಖ್ಯವಾಗಿ ಹೆಂಗಸರೇ ಮಾಡ್ತಾರೆ ಎಲ್ಲ ರೀತಿಯಲ್ಲಿ. ಅಂದರೆ ಮೊದಲು ಇಷ್ಟು ಕಸ ಎಲ್ಲ ಇರಲಿಲ್ಲ, ಈಗ ಮಾರ್ಕೆಟಿಂಗ್ ಜಾಸ್ತಿ ಆಯಿತು, ಜನರು ಜಾಸ್ತಿ ಆಯಿತು, ಮನೆಗಳು ಜಾಸ್ತಿ ಆಯಿತು, ಕಸ ಮತ್ತೆ ಬರ್ತದೆ. ಮತ್ತೆ ಪ್ಲಾಸ್ಟಿಕ್ ಅಂತ ಹೇಳಿ ಒಂದು ಮಾರ್ಕೆಟಿಂಗೇ ಕಂಡುಹಿಡಿದು ಅದಕ್ಕೆ ಬೇಕಾದ ಜೀವನ ಮಾರ್ಗ ಕಂಡುಹಿಡಿದ ಮೇಲೆ ಈ ಥರ ಎಲ್ಲ ಪ್ಲಾಸ್ಟಿಕ್ಗಳು ಜಾಸ್ತಿ ಆಗಿದೆ. ಅದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಜನಸಂಖ್ಯೆ ಸಾಧ್ಯ ಜಾಸ್ತಿ ಆದರೆ ಮನೆಗಳು ಜಾಸ್ತಿ ಆಗಿ ಆಗ್ತದೆ. ಅದನ್ನು ಇನ್ನು ಏನು ಈಗ ಸವಲತ್ತುಗಳು ಜಾಸ್ತಿ ಇದೆ, ಪಂಚಾಯತ್ಗಳು ಕೊಡ್ತಾರೆ, ಪಂಚಾಯತಿನ ಸವಲತ್ತು ಇರುತ್ತೆ, ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಉಪಯೋಗಿಸಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ, ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರ ಕೆಲಸ, ಅವರು ಹೋದಲ್ಲೆಲ್ಲ ಕಸ ಕಂಡ್ರೆ ಫೋಟೋ ತೆಗೆಯುವುದು, ಸಂಬಂಧಪಟ್ಟ ಅಧಿಕಾರಿ ಕಳಿಸ್ತಾ ಇರುವುದು, ಮತ್ತೆ ಪತ್ರ ಬರೆಯುವುದು, ಉತ್ತರ ಬರುತ್ತೆ. ಈಗ ಎಲ್ಲಿ ತನಕ ಅಂದರೆ ಕೆಲವು ಅಧಿಕಾರಿಗಳಿಗೆ ಜನಪ್ರತಿನಿಧಿ ಮಾಡಲಿಕ್ಕೆ ಆಗದ ಕೆಲಸವನ್ನು ಡಾಕ್ಟರ್ ಸಾಲ್ಡಾನ್ ಅವರು ಮಾಡ್ತಾರೆ. ಅವ್ರು ಬಿಡುವುದೇ ಇಲ್ಲ, ಸಿಟ್ಟು ಬರುವುದಿಲ್ಲ, ಕಳಿಸ್ತಾ ಇರ್ತಾರೆ. ಮೈಸೂರಿಗೆ ಹೋಗಲಿ, ಕಸದ ಫೋಟೋ ತೆಗೆದು ಅಲ್ಲಿ DC ನಮಗೆ ಕಳಿಸ್ತಾ ಇದ್ದಾರೆ, ನೋಡಿ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಶಕ್ತಿ ಬಂತು. ಮೊನ್ನೆ ವಾರ್ತಾ ಭಾರತದಲ್ಲಿ ಅವರ ಕತೆ ಬಂತು, ನಿಮ್ಮ ಗುಂಪಿಗೆ ಹಾಕಿದೆ, ನಾವು ಓದಿ ನೋಡಿ. ಇದು ಸಾಲ್ಡಾನ ಪುತ್ತೂರು. ಇನ್ನೊಬ್ಬರು ಅಶೋಕ್ ಭಟ್, ಇದೆಲ್ಲ 65 ವರ್ಷದ ಮೇಲಿನವರು. ಅಶೋಕ್ ಭಟ್ ಪಡಪನಂಬವರು. ಅವರ ಸಾಲ್ಡಾನ ತಂಡನೇ ಕೆಲಸ ಮಾಡೋದು. ಅವರೇನು ಮಾಡೋದು, ಅವರ ಮನೆಯ ಹತ್ತಿರದ 1 ಕಿಲೋಮೀಟರ್ ರಸ್ತೆಯನ್ನು ಅವರೊಬ್ಬರೇ ಕಸ ಇಕ್ಕು ಚೀಲಕ್ಕೆ ತುಂಬಿಸಿಡುದು. ಆ 1 ಕಿಲೋಮೀಟರ್ ರಸ್ತೆಯ ಸ್ವಚ್ಛತೆ ಕಾಪಾಡೋದು ಅಶೋಕ್ ಭಟ್. ಅದು ನೋಡಿ ಕಾರ್ಕಳದಲ್ಲಿ ಕೆಲವು ಅಂತ ಹಿರಿಯ ನಾಗರಿಕರು ಸೇರಿ ಅಲ್ಲಿ ಕಸ ಹಾಕಲಿಕ್ಕೆ ಶುರು ಮಾಡಿದರು. ಅವರು ಪರಿಸರ ಗುಂಪಿನಲ್ಲಿ ಹೊಂದಿದ್ದಾರೆ. ಇನ್ನು ಬೆಂಗಳೂರು ಹೋಗಿದ್ದಾರೆ, ಅಲ್ಲೊಂದು ಕಸಮುಕ್ತ ಸಂಪೂರ್ಣ ಸ್ವಚ್ಛ ದೇವಸ್ಥಾನದ ಕತೆ ಹಾಕಿದ್ದಾರೆ. ಅದು ನಮ್ಮ ಗ್ರೂಪಿಗೆ ಹಾಕಿದ್ದೀವಿ ನಾವು. ಹೇಗೆ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಒಳಗೆ ಇಲ್ಲ, ಹಸಿ ಕಸ ಒಣ ಕಸ ವ್ಯವಸ್ಥೆ, ಒಂದು ಮಾದರಿಯಾದ ದೇವಸ್ಥಾನ. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ, ಅದು ನಮ್ಮ ಗುಂಪಲ್ಲಿದೆ. ಅಶೋಕ್ ಭಟ್ರು, ಸಾಲ್ಡಾನ ತರದವರು, ಇಸ್ಮಾಯಿಲ್, ಇಲ್ಲೆಲ್ಲ ನಾವೆಲ್ಲ ಕೆಲಸ ಮಾಡ್ತಿರೋದು. ಮುಂದೆ ನಮ್ಮದು ದೊಡ್ಡ ಕೆಲಸ ಆಗಲೇಬೇಕು. ಒಂದು ಪತ್ರಕರ್ತ ಮಿತ್ರರು, ಈ ನಮ್ಮ ರಿಯಾಲಿಟಿ ಚೆಕ್ ಅಂದರೆ ಸಂಪೂರ್ಣ ಸ್ವಚ್ಛತೆಯ ಸತ್ಯದ ಸ್ವಚ್ಛಕತೆ ಹಾಕುವುದು. ಅಂದರೆ ಸಂಪೂರ್ಣ ಸತ್ಯತೆ ಎಲ್ಲಿದೆಯೋ ಅಲ್ಲಿದೆ ಸಂಪೂರ್ಣ ಸ್ವಚ್ಛತೆ. ಈಗ ಸ್ವಚ್ಛತೆ ವಿಷಯದಲ್ಲಿ ಸಂಪೂರ್ಣ ಸತ್ಯತೆ ಇಲ್ಲ. ನಮ್ಮ ಹಳ್ಳಿ ಗ್ರಾಮದಲ್ಲಿ ಕಸದ ವಿಷಯ ಜಿಲ್ಲಾ ಮಟ್ಟಕ್ಕೆ ಮೇಲ್ಮಟ್ಟಕ್ಕೆ ಹೋಗ ಬುಕ್ಕಲ್ಲಿ ಅತ್ಯುತ್ತಮವಾದ ಕೆಲಸ ಆಗ್ತಾ ಉಂಟು. ಪಂಚಾಯತಿಯಲ್ಲಿ ಘಟಕ ಉಂಟು, ವಾಹನ ಉಂಟು, ಜನ ಉಂಟು, ನಮ್ಮಲ್ಲಿ ಕಸ ಕೆಲಸ ಚೆನ್ನಾಗಿ ಆಗ್ತಾ ಉಂಟು ಅಂತ ಒಂದು ಅಭಿಪ್ರಾಯ, ರಿಪೋರ್ಟ್ ಮೇಲ್ಗಡೆ. ಈಗ ಪತ್ರಕರ್ತರ ಕಥೆಯಿಂದಾಗಿ ಇಲ್ಲ, ರಿಪೋರ್ಟ್ ಪ್ರಕಾರ ಫೀಲ್ಡಲ್ಲಿ ಇಲ್ಲ, ರಿಪೋರ್ಟ್ ಬೇರೆ, ಫೀಲ್ಡ್ನ ಕತೆ ಬೇರೆ ಅಂತ ಒಂದು ಸತ್ಯ ಸಂಗತಿ ಗೊತ್ತಾಗಿದೆ. ಈಗ ಡಾಕ್ಟರ್ ರಶ್ಮಿ ಅವರು ಕೊನೆಯಲ್ಲಿ ಮಾತಾಡಿ, ಈಗ ಹೈದರ್ ಸರ್ ನಿಮ್ಮೊಂದು 2 ಮಾತು ಬೇಕು. ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಈ ಭಾಗದ ಹಿರಿಯ ಸಾಮಾಜಿಕ ಮುತ್ಸದ್ದಿ, ನಮಗೆ ಯಾವತ್ತೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಗೌರವಾನ್ವಿತ ರಮೇಶ್ ಅಣ್ಣವರ ಉಪಸ್ಥಿತಿಯನ್ನು ನಾನು ಗೌರವಿಸಿಕೊಂಡು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯರ ಉಪಸ್ಥಿತಿಗೆ ನನ್ನ ವಂದನೆಯನ್ನು ಸಲ್ಲಿಸಿಕೊಂಡು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆದರಣೀಯ ಮಹಿಳಾ ಮತ್ತು ಪುರುಷ ಮಹಾಜನಗಳಿಗೆ ವಂದಿಸಿಕೊಂಡು, ಎಲ್ಲ ಸ್ವಚ್ಛತೆಯ ಒಳ ಆಳವನ್ನು ಸ್ಪಷ್ಟವಾಗಿ ಪ್ರತಿಯೊಬ್ಬರು ತನ್ನದೇ ಆದ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಕನ್ನಡದ ಶ್ರೇಷ್ಠ ಕವಿ ತನ್ನ ಹಾಡಿನ ಮೂಲಕ 2 ಸಾಲುಗಳಲ್ಲಿ ಬದುಕು ಹೇಗಿರಬೇಕೆಂದು ಚಿತ್ರಿಸಿದ್ದಾನೆ. ದಾರಿಯುದ್ದಕ್ಕೂ
ಪೈರು ನಗುವಂತೆ ನೀರುಣಿಸಿ, ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು, ಹೇಗೆ ದೂರದ ನೀರು ಎಲ್ಲಿ ಕೊನೆಗೊಳ್ಳುವುದೋ ಹಾಗೆ ನಮ್ಮನ್ನು ಬಾಳಿ ಬೆಳಗಿಸು ಪ್ರಭುವೆ ಅಂತಕ್ಕಂಥ ಆಶಯವನ್ನ ಆ ಕವಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಭೂಮಿಯೊಳಗೆ ಹುಟ್ಟಿ ಬದುಕಿ ಬಾಲ್ಯ ಯೌವನವನ್ನು ಎಲ್ಲವನ್ನು ಕಳೆದು ಏನಾದರೂ ಒಂದು ಯಾರಿಗೂ ತಿಳಿಯದಾಗೆ ಸಾಧನೆಯನ್ನು ಮಾಡಿ ಆ ಗಮ್ಯದೊಳಗೆ ಸೇರ್ಬೇಕಂತಕ್ಕಂಥದ್ದು ಆ ಕವಿಯ ಆಶಯ. ಇಲ್ಲಿ ಈ ವಿಷಯವನ್ನು ನಾನು ಯಾಕೆ ಇಲ್ಲಿ ಪ್ರಸ್ತುತಪಡಿಸ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನಾನಿವತ್ತು ನೋಡುವಾಗ ಹೊಸ ಮುಖಗಳನ್ನು ಇಲ್ಲಿ ಕಂಡಿದ್ದೇನೆ. ಹೊಸ ಮುಖಗಳು ಇಲ್ಲಿ ಬರುವಾಗ ಏನೋ ಒಂದು ರೀತಿಯ ಭಾವನೆಗಳು ತಮ್ಮಲ್ಲಿ ಮೂಡಿರ್ಬೋದು. ನಾನು ಈ ಪ್ರದೇಶಕ್ಕೆ ಈ ವ್ಯಾಪ್ತಿಯೊಳಗೆ ಬಂದ ನಂತರ ನಾನು ಕಂಡದ್ದು ಇಲ್ಲಿ ಬದುಕಿನ ಶಿಕ್ಷಣ ಸಿಗ್ತಾ ಇದೆ. ಇಲ್ಲಿ ಬದುಕಿನ ಶಿಕ್ಷಣ ಈ ವೇದಿಕೆಯೊಳಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಮ್ಗೆ ಇದರಲ್ಲಿ ತೃಪ್ತಿ ಇದೆ. ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ. ಮನುಷ್ಯನಿಗೆ ಬೇಕಾಗಿರುವುದು ತೃಪ್ತಿ. ಗಾಳಿ ನೀರು ನಮಗೆ ಅಗತ್ಯ. ಯಾಕಂತ ಹೇಳಿದ್ರೆ ಆ ಅಗತ್ಯಕ್ಕೋಸ್ಕರ ಇವತ್ತು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿಯೂ ನಮ್ಗೆ ತೃಪ್ತಿ ಇದೆ, ಸಂತೃಪ್ತಿ ಇದೆ. ಆ ಸಂತೃಪ್ತಿಯೊಳಗೆ ಬದುಕು ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ನಾನು ಕೂಡ ನಿಮ್ಮ ಜೊತೆ ಸೇರಿದ್ದೇನೆ ಅಂತ ಹೇಳುತ್ತೆ. ಮತ್ತು ನಾನು ಕೂಡ ಸ್ವಚ್ಛತೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೆ ಅಂತ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು 100ಕ್ಕೆ 100 ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿಲ್ಲ ಅನ್ನೋದನ್ನು ನಾನು ಕೂಡ ನನ್ನ ತಪ್ಪನ್ನು ಕೂಡ ಹೇಳಲಿಕ್ಕೆ ಇಷ್ಟ ಬಯಸ್ತಾ ಇದ್ದೀನಿ. ಇಷ್ಟನ್ನೇ ಹೇಳಿ ನೀವು ಕೂಡ ಹೊಸ ಮುಖಗಳೆಲ್ಲ ಬಂದಿದ್ದೀರಿ. ಹೊಸ ಹೊಸ ಆಯಾಮಗಳಲ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಆಲಿಸುವಂತ ರೀತಿಯನ್ನ ಕೇಳಿದ್ದೇನೆ. ನನಗೆ ಬಹಳ ಖುಷಿ ಆಯ್ತು. ಮುಖ್ಯವಾಗಿ ಎಲ್ಲ ನೀವು ಯಾವ ರೀತಿಯಲ್ಲಿ ಆ ಮಕ್ಕಳನ್ನ ತಯಾರಿಸ್ತೀರಂತ ಗೊತ್ತಿಲ್ಲ. ಒಂದು ಶಾಲೆಯ ಶಿಕ್ಷಕರು ಯಾವ ರೀತಿಯಲ್ಲಿ ಆ ಮಕ್ಕಳನ್ನ ತೀಡಿ ಬೆಳೆಸ್ತಾರೋ ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚು ಆ ಮಕ್ಕಳನ್ನ ತೀಡಿ ಅವರನ್ನ ಕಾರ್ಯಕ್ರಮದಲ್ಲಿ ಮಾತನಾಡುವಂತ ಶೈಲಿ ನೋಡುವಾಗ ನೀವು ಒಂದಲ್ಲ ಒಂದು ದಿನ ನಾವಲ್ಲ ನೀವು ವೇದಿಕೆಯಲ್ಲಿ ಇನ್ನೊಬ್ಬರಿಗೆ ಹೇಳುವಂತ ದಿನಗಳು ದೂರವಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅದು ಎಲ್ರಿಗೂ ಸಮಾಜದ ಪರಿವರ್ತನೆ, ವ್ಯಕ್ತಿ ಪರಿವರ್ತನೆಯಿಂದ ವ್ಯವಸ್ಥೆ ಪರಿವರ್ತನೆ ಇಲ್ಲಿ ಯಾರು ಕಲಿಸುವುದಿಲ್ಲ, ತಾವಾಗಿ ಕಲಿತಾರೆ. ಕಲಿಕೆಗೆ ಬೇಕಾದ ಪೂರಕ ವಾತಾವರಣ ಉಂಟು. ಇಲ್ಲಿ ಬಂದು ಎಲ್ಲರೂ ಒಂದು ಒಳ್ಳೆಯ ಭಾವನೆ, 10 ತಾಯಿ ಮಕ್ಕಳು 1 ತಾಯಿ ಮಕ್ಕಳಿಗೆ ಬಾಳ್ಬೇಕು ಅಂತ ಹೇಳುವಂಥದ್ದು, ಒಳ್ಳೆಯ ಜೀವನ ಬದುಕಿನ ಶಿಕ್ಷಣ ಮೌಲ್ಯಗಳಿರ್ಬೋದು, ಅದೆಲ್ಲವೂ ಮಾಡುತ್ತಾರೆ. ಅದು ಅವ್ರದ್ದೇ. ಯಾಕೆಂದ್ರೆ ನಾನು ಆಗಲೇ ಹೇಳಿದ್ದೇನೆ, ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ ಅಂತ. ಈ ವಿಶ್ವದ ಶಕ್ತಿ, ಸ್ತ್ರೀ ಶಕ್ತಿ ಮತ್ತು ಪರಿಸರ ಶಕ್ತಿ ಎರಡೂ ಒಂದೇ ಇದೆ. ಈ ಪರಿಸರ ಮತ್ತು ಸ್ತ್ರೀ ಶಕ್ತಿಗೆ ಹೆಚ್ಚು ಕಮ್ಮಿ ಆದರೆ ಉಳಿಗಾಲ ಲೋಕಕ್ಕೆ ಇಲ್ಲ. ಎರಡೂ ಕರೆಕ್ಟ್ ಆಗಿರಬೇಕು. ಸ್ತ್ರೀ ಅಂದರೆ ಅದೊಂದು ವಿಶೇಷವಾದ ನಮ್ಮ ಇದರಲ್ಲಿ ದೇಶದಲ್ಲಿ ಅದಕ್ಕೊಂದು ಗೌರವ ಉಂಟು. ಇವತ್ತು ಸ್ತ್ರೀಯ ಮೇಲೆ ಆಗುವ ದೌರ್ಜನ್ಯಗಳು ಇರ್ಬೋದು, ಪರಿಸರದ ಮೇಲೆ ಕಸದ ವಿಷಯ ಮೂಲಕ ಮಾಡೋದು, ಪರಿಸರದ ಮೇಲೆ ಆಗುವ ದೌರ್ಜನ್ಯಗಳಿರ್ಬೋದು, ಎರಡು ಒಂದೇ ಥರ ಉಂಟು. ಅದಕ್ಕೆ ಈ ಪರಿಸರ ದೇವರು ಮುನಿದಿದ್ದಾರೆ. ಆ ಪರಿಸರ ದೇವರನ್ನು ಸಮಾಧಾನ ಮಾಡಬೇಕು ಅಂದರೆ, ಶಾಂತಿ ಮಾಡಬೇಕು ಅಂದರೆ ನಾವು ಸ್ವಚ್ಛತಾ ಕಾರ್ಯ ಮಾಡಲೇಬೇಕು. ಡಾಕ್ಟರ್ ರಶ್ಮಿ ಅವರೇ 2 ಮಾತು. ನಮಸ್ಕಾರಗಳು. ನಾನು ಮತ್ತು ಕಾವ್ಯ ನಾವು ಸುಮಾರು ಒಂದು 10-15 ವರ್ಷದಿಂದ ಈ ಪರಿಸರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಆಗ ಏನಾಯ್ತು ಅಂತ ಹೇಳಿದರೆ, ಪರಿಸರದ ಬಗ್ಗೆ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ತುಂಬ ಸಂಶೋಧನಾ ಪ್ರಬಂಧಗಳನ್ನು ಬರೀತೇವೆ. ಆದರೆ ಒಂದು ಕಡೆ ನಾವು ರಿಸರ್ಚ್ ಫೀಲ್ಡಲ್ಲಿರೋರು, ಸೈಂಟಿಫಿಕ್ ಫೀಲ್ಡಲ್ಲಿರೋರು, ನಮ್ಮದೊಂದು ಪ್ರಾಬ್ಲಮ್ ಅಂದರೆ ನಾವು ಜನಸಾಮಾನ್ಯರೊಂದಿಗೆ ಕನೆಕ್ಟ್ ಆಗೋದಿಲ್ಲ. ಈಗ ಪ್ಲಾಸ್ಟಿಕ್ ಅಂತ ಹೇಳ್ತೇವೆ, ಪ್ಲಾಸ್ಟಿಕ್ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ ಅಂತ ಬಂದಿದೆ. ಅಂದರೆ ಜೈವಿಕ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಗಳನ್ನು ಸ್ಥಾಪಿಸಿ ಅದರಲ್ಲಿ ಹೆಸರು ಮಾಡಿದವರಿದ್ದಾರೆ. ಅದನ್ನು ನಮ್ಮ ಮಟ್ಟಿಗೆ, ಸಣ್ಣ ಮಟ್ಟಿಗೆ ಕೂಡ ನಾವು ಬೇರೆ ಬೇರೆ ಉಪಾಯಗಳನ್ನು ಅನುಸರಿಸಿ ಹೊಸ ರೀತಿಯ ಪ್ಲಾಸ್ಟಿಕ್ಕಿಗೆ ಪರ್ಯಾಯವಾದ ವಸ್ತುಗಳನ್ನು ಖಂಡಿತ ಮಾಡ್ಬೋದು.
ಇಂತಹ ಕೆಲವು ಯೋಜನೆಗಳನ್ನು ಇಲ್ಲಿ ಕೂಡ ನಮಗೆ ಕೂಡ ಮಾಡ್ಬೋದು. ಮತ್ತು ಫಂಡಿಂಗ್ಗಳು, ಬೇರೆ ಬೇರೆ ರೀತಿಯ ಫಂಡಿಂಗ್ಗಳ ಸೌಲಭ್ಯ ಕೂಡ ಇರ್ತದೆ. ಈಗ ಗೌರ್ಮೆಂಟಿಂದ ಬೇರೆ ಬೇರೆ ಥರದ್ದು ವುಮನ್ ಸೈಂಟಿಸ್ಟ್ ಸ್ಕೀಮ್ ಬೇರೆ ಬೇರೆ ಇದೆ. ಹಾಗೆ ಕೆಲವು ಫಂಡಿಂಗ್ಗಳಿಗೆ ನಾವು ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಪ್ರಾಜೆಕ್ಟ್ಗಳನ್ನು ಹಾಕಿದಾಗ ನಮಗೆ ಫಂಡಿಂಗ್ ಕೂಡ ಬರ್ತದೆ. ಇಂಥದ್ದೆಲ್ಲ ಕೆಲವು ಪ್ರಯತ್ನಗಳನ್ನು ಮಾಡಿ ನೋಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಾಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವರು ಇದರ ಬಗ್ಗೆ ಬಹಳ ಕೆಲಸ ಮಾಡ್ತಿದ್ದಾರೆ. ಇತ್ತೀಚೆಗೆ ನಮಗೆ ಅವರ ಪರಿಚಯ ಆಯಿತು, ಈ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಸ್ವಲ್ಪ ಕೈ ಜೋಡಿಸಿದೆ. ಈಗಿನ ಕುಲಪತಿಯವರು ಮತ್ತು ಇವರು ಮಾತುಕತೆ ಮಾಡಿದ್ದಾರೆ. ಅವರಿಗೂ ಕೂಡ ಇಲ್ಲಿ ನಡೆಯುವ ಕೆಲಸದ ಬಗ್ಗೆ ಒಂದು ನಂಬಿಕೆ, ಒಂದು ವಿಶ್ವಾಸ ಇರುವುದರಿಂದ ನಾವೆಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಸ್ವಲ್ಪ ಏರುಪೇರು ಉಂಟು. ಪ್ರತಿಯೊಂದು ವ್ಯವಸ್ಥೆ ನಮ್ಮ ಕುಟುಂಬದ ಹಿಡಿದು ನಮ್ಮೆಲ್ಲ ವ್ಯವಸ್ಥೆಗಳು, ಸರ್ಕಾರ ಎಲ್ಲ ವ್ಯವಸ್ಥೆಗಳಲ್ಲಿ ಇರುವ ಏರುಪೇರು ಸರಿಯಾಗಬೇಕು. ಅವರು ಆಗ ಹೇಳಿದ ಹಾಗೆ ಮನುಷ್ಯರು ಈ ಪ್ರಾಣಿ ಲೋಕದಲ್ಲಿ ಮನುಷ್ಯರು ಮೇಲ್ಮಟ್ಟದಲ್ಲಿದ್ದಾರೆ ಇರುವುದು ಅಂತ. ಆದರೆ ಇವತ್ತು ಆ ಮನುಷ್ಯ ತಳಮಟ್ಟಕ್ಕೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ತಳಮಟ್ಟಕ್ಕೆ ಬಂದಿದೆ. ಮತ್ತೆ ನಾವು ಮನುಷ್ಯರಾಗಬೇಕು. ಅದಕ್ಕೆ ನಮ್ಮ ಹಾಡು ಮಾನವರಾಗೋಣ, ನಾವು ಮಾನವರಾಗೋಣ ಅಂತ ದಿನ ಹಾಡುತ್ತೇವೆ. ಹಾಡುದು ಹಾಡಿಗೆ ಸೀಮಿತ ಆಗಬಾರದು, ನಿಜ ಅರ್ಥದಲ್ಲಿ ಮಾನವರಾಗಬೇಕು. ಮಾನವರಾಗದಿದ್ದರೆ ನಮಗೆ ಅಪಾಯ ಅತಿ ಶೀಘ್ರ, ತುಂಬ ತಡ ಇಲ್ಲ, ಅತಿ ಶೀಘ್ರ ಉಂಟು. ಮತ್ತೆ ನಾವು ಸೇರಿದ್ದೇವೆ. ಯಾರು? ಉದ್ಯಮಿಗಳು, ವಿದ್ವಾಂಸರು, ವಿಜ್ಞಾನಿಗಳು, ಪತ್ರಕರ್ತರು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಕೀಲರು, ನ್ಯಾಯಾಧೀಶರು ಎಲ್ಲರೂ ಮತ್ತೆ ಒಟ್ಟುಗೂಡುವಂಥ ಕಾಲ ಕೂಡಿ ಬಂದಿದೆ. ಯಾಕೆಂದರೆ ಅಪಾಯ ಮುಂದೆ ಇದೆ. ಅಪಾಯವನ್ನು ತಪ್ಪಿಸಲಿಕ್ಕೆ ಒಟ್ಟುಗೂಡಲೇಬೇಕಾಗಿದೆ. ಅದಕ್ಕೆ ನಮ್ಮದು ಕರೆ ಏನಂದರೆ ಜನರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಪತ್ರಕರ್ತರು, ನ್ಯಾಯಾಂಗ ಅಂದರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಎಲ್ಲರೂ ಒಟ್ಟುಗೂಡದಿದ್ದರೆ ಕಷ್ಟ ಇದೆ. ಅದಕ್ಕಾಗಿ ನಾವು ಇವತ್ತು ಸೇರಿದ್ದೇವೆ ಕಸಯಾನ. ಧನ್ಯವಾದಗಳೆಲ್ಲರಿಗೂ. ಕೃಷ್ಣಮೂಲ್ಯ ಅವರೇ, 2 ಮಾತಲ್ಲಿ ಕಾರ್ಯಕ್ರಮ ಮುಗಿಸ್ಬಿಡಿ. ಬಹುಶಃ ಕಸಯಾನ ನಾವು ಬೆಳಿಗ್ಗೆ ಹೇಳಿದ್ದೇವೆ. ಈ ಕಸಯಾನ ಅಂದರೆ ಕಸ ಬೆಳೆದದ್ದು. ಪ್ಲಾಸ್ಟಿಕ್ ಕಸ ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ 15 ವರ್ಷದ ಹಿಂದೆ, 20 ವರ್ಷ. 2005ರವರೆಗೆ ಇಷ್ಟು ಇರಲಿಲ್ಲ ಸ್ವಚ್ಛತಾ ಆಂದೋಲನ ಆಗುವವರೆಗೆ. ಈ 15 ವರ್ಷದಲ್ಲಿ 20 ವರ್ಷದಲ್ಲಿ ನಾವು ಬಹುಶಃ ಈ ಭೂಮಿ ಮತ್ತು ಸಮುದ್ರಕ್ಕೆ ಸೇರಿಸಿದ ಪ್ಲಾಸ್ಟಿಕ್ ಬಗ್ಗೆ ನಮಗೆ ಕೇಳಿದರೆ ಎಲ್ಲರಿಗೂ ಅರಿವಿದೆ. ಬಹುಶಃ ಈ 15 ವರ್ಷದಲ್ಲಿ ಭೂಮಿ ಮೇಲೆ ನಾವು ಮಾಡಿದಷ್ಟೊಂದು ಅಂತ ಹೇಳ್ತಾರೆ ಅನಾಚಾರ ಯಾವತ್ತೂ ಆಗಿರಲಿಕ್ಕಿಲ್ಲ. ಇದರ ಪರಿಣಾಮ ನಮಗೆ ಗೊತ್ತಾಗಿದೆ. ಬಹುಶಃ ನನಗೆ ಒಂದು ಪ್ರಶ್ನೆ ಏನಂದರೆ, ಸ್ವಚ್ಛತೆ ಬಹುಶಃ ನಮಗೆ ರಶ್ಮಿ ಇದ್ದಾರೆ ಇಲ್ಲಿ ಸೈಂಟಿಸ್ಟ್, ನಮಗಿದನ್ನು ಬಹುಶಃ ನಮ್ಮದಲ್ಲಿ ನಮ್ಮ ಈ ಮನುಷ್ಯ ಎಂಥದ್ದು ಸಂತತಿ ಇದರಲ್ಲಿ ಮುಗಿಸ್ತದೆ ಅಂತ ಕಾಣ್ತದೆ ನನಗೆ. ಅಂದರೆ ನಾವು ತಡೆಯುವ ರೀತಿಯಲ್ಲಿ ಇಲ್ಲ. ಈಗ 32 ಡಿಗ್ರಿವರೆಗೆ ಬಂತು ನಮ್ಮಲ್ಲಿ ಉಷ್ಣಾಂಶ. ಬಹುಶಃ ಇಷ್ಟು ವರ್ಷದಿಂದ ಇರಲಿಲ್ಲ. ಇನ್ನು 56ಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾದಿತ್ತು? 75,000 ವರ್ಷ ಭೂಮಿಯಲ್ಲಿ ಮನುಷ್ಯ ಬದುಕಿದ್ದಾರೆ, 75,000 ವರ್ಷದಿಂದ ಇದ್ದಾರೆ. ಬಹುಶಃ ನಾನು ಚಿಕ್ಕದಿರುವಾಗ ಭೂಮಿ ಮೇಲೆ ನೀರಿತ್ತು. ಒಂದು 60 ವರ್ಷದಲ್ಲಿ ಭೂಮಿ ಮೇಲೆ ನೀರಿತ್ತು. ಈಗ ಏನಾಗಿದೆ? 1,000 ಫೀಟಿಗೆ ಹೋಗ್ಬೋದು. ಅದೇನು 56 ಡಿಗ್ರಿಗೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಬಹುಶಃ ನನ್ನ 5-10 ವರ್ಷ ಸಾಕು ಅಂತ ಅನಿಸ್ತದೆ. 56 ನಂತರ ಭೂಮಿಯಲ್ಲಿ ಯಾರೂ ಬದುಕುವುದಿಲ್ಲ. 56ಕ್ಕೆ ಸೆಲ್ಸಿಯಸ್ಗೆ ಬಂದರೆ ಸರಿ ಅಂತ ಕಾಣ್ತದೆ. 56ಕ್ಕೆ ಬಂದರೆ 56ಕ್ಕೆ ಏರಿದರೆ ಇದು, ಆನಂತರ ಭೂಮಿಯಲ್ಲಿ ಏನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇದಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ಏನು ಕೊಡ್ತಾ ಇದ್ದೇವೆ ನಾವು ಮುಂದೆ ನಮ್ಮ ಮಕ್ಕಳಿಗೆ? ಎಲ್ಲ ಮಕ್ಕಳನ್ನು ಹೇಳ್ತಾ ಇದ್ದೇವೆ, ಕೆಟ್ಟವಂಥ ಒಂದು ಪರಿಸ್ಥಿತಿ ಕೊಡೋದು ಮಾತ್ರ ಅಲ್ಲ, ಬದುಕಲಿಕ್ಕೆ ಬಿಡುವುದಿಲ್ಲ. ಈ ಮಟ್ಟಕ್ಕೆ ಬಂದಿದ್ದೇವೆ. ಬಹುಶಃ ಆ ದಿಸೆಯಲ್ಲಿ ನಾವು ಮಾತನಾಡಲಿ ಸೇರಿರೋದು. ಬಹುಶಃ ಇಲ್ಲಿ ಎರಡು ಅರ್ಥ ಆಗಿದೆ. ಈ ಕಸದ ವಿಚಾರದಲ್ಲಿ 2 ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ, ಸ್ಥಳೀಯ ಆಡಳಿತಗಳ ಅಷ್ಟೇ ಜವಾಬ್ದಾರಿ. ಸ್ಥಳೀಯ ಆಡಳಿತ ಅವರು ಹೇಳಿದರು, ಕಾನೂನು ಅನುಷ್ಠಾನಕ್ಕೆ ನಾವು ಸ್ಟಾರ್ಟ್ ಮಾಡದಿದ್ದರೆ, ಶ್ರೀನಶೆಟ್ಟರನ್ನು ಯಾವಾಗಲೂ ಹೇಳುದುಂಟು, ಯಾವುದೇ ಈ ಒಂದು ತಿಳುವಳಿಕೆ ಖಂಡಿತ ಬೇಕು. ತಿಳುವಳಿಕೆಯಿಂದ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ನನಗೆ ಮನವರಿಕೆ ಆಗಿದೆ, ನನ್ನ ವೈಯಕ್ತಿಕವಾಗಿ. ಇದರ ಜೊತೆಗೆ ಕಾನೂನಿನ ಅನುಷ್ಠಾನ ನಾವು ಮಾಡದಿದ್ದರೆ, ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳದಿದ್ದರೆ ಬಹುಶಃ ನಮಗೆ ಮುಂದಿನ ಉಳಿಗಾಲ ಇಲ್ಲ. ಈ ದಿಸೆಯಲ್ಲಿ ನಾವು ಮುಂದೆ ಏನು ಮಾಡಬೇಕು? ನಾವೆಲ್ಲರೂ ಸೇರಿ ಬಹುಶಃ ನಮ್ಮ ಜನಜೀವನದವರನ್ನು ನಿರೀಕ್ಷೆ ಮಾಡಿದ. ಅದಕ್ಕೆ ಜನಜೀವನದವರು ಅಟ್ಲೀಸ್ಟ್ ನಮ್ಮ ಒಂದು ರಶ್ಮಿ ಹೇಳ್ತಾ ಇದ್ರು, ಒಂದು ಪಂಚಾಯತಿಯನ್ನು ಮಾಡಲಿಕ್ಕೆ ಟ್ರೈ ಮಾಡೋಣ ಅಂತ. ಮಾಡಲಿಕ್ಕೆ ಆಗ್ತದೆ ನೋಡಲಿಕ್ಕೆ. ಈ ದಿಸೆಯಲ್ಲಿ ನಾವು ಈ ಸ್ಥಳೀಯಾಡಳಿತವನ್ನು ಹೇಗೆ ಇದಕ್ಕೆ ಸರಿ ಮಾಡಿಸ್ಬೋದು, ಸ್ಥಳೀಯ ಸರ್ಕಾರಕ್ಕೆ ಯಾವುದು ಬರ್ಬೋದು,
ಈ ದಿಸೆಯಲ್ಲಿ ಒಂದು ಮುಂದಕ್ಕೆ ಚರ್ಚೆ ಹೋಗ್ಬೇಕು, ಇದು ಮುಂದಕ್ಕೆ ಅಂತ ಹೇಳ್ತಾ ಇವತ್ತು ಬಹುಶಃ ಬಹಳ ಅರ್ಥಪೂರ್ಣವಾಗಿ ಚರ್ಚೆ ಆಗಿದೆ. ಬಹುಶಃ ರಮೇಶಣ್ಣನವರು, ರಾಧಣ್ಣ ಇವರೆಲ್ಲ 10 ಗಂಟೆಯಿಂದ ಇಲ್ಲಿವರೆಗೆ ಕೂತು ಬಿಟ್ಟಿದ್ದಾರೆ. ತುಂಬ ಕೆಲಸ ಇತ್ತು, ಅವರು ಬೇರೆ ಕಡೆಯಿಂದ ಕರೀತಾ ಇದ್ರು, ಆದರೂ ಅವರು ಇಲ್ಲೇ ಕೂತಿದ್ದಾರೆ. ಈ ಒಂದು ಸ್ವಲ್ಪ ವಿಳಂಬ ಅದಕ್ಕೆ ಕ್ಷಮೆ ಕೇಳ್ತಾ ಇನ್ನು ಮುಂದಕ್ಕೆ ನಮ್ಮ ಕ್ರಿಯೆ ಪ್ರಾರಂಭ ಆಗಿದೆ ಅಂತ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೆ, ರಮೇಶನ್ನ ಸೇರಿದಂತೆ ಎಲ್ಲರಿಗೆ, ಬೇರೆ ಬೇರೆ ಕ್ಷೇತ್ರದ ರಶ್ಮಿ ಅವರು ಬಂದಿರೋದು ಈಗ ಮತ್ತೆ ಸ್ಟ್ರೆಂತ್ ಬಂದಿದೆ. ನಮಗೆ ಜೀವಶಾಸ್ತ್ರಜ್ಞರು ಇರಲಿಲ್ಲ, ಜೀವಶಾಸ್ತ್ರಜ್ಞರು ಸಿಕ್ಕಿದ್ದಾರೆ. ಈ ಜೀವ ಎಂಥದ್ದು ಇದನ್ನು ಉಳಿಸಬೇಕಾದ್ರೆ ಅವರ ಇದು ಕೂಡ ಬೇಕು. ನಾವು ಪತ್ರಿಕೆಯವರು ವಿಶೇಷವಾಗಿ ಶ್ರೀನಕ್ಷತ್ರ ಹೇಳುವುದುಂಟು, ಈಗ ಕೊನೆಯದಕ್ಕೆ ಹೋಗಿದ್ದು ನಾವು, ನಮ್ಮ ವ್ಯವಸ್ಥೆ ಮಾಡುವುದಿಲ್ಲ ಅಂತ ಗೊತ್ತಾಯಿತು. ಹಾಗೆ ಪತ್ರಿಕೆಯವರು ಈ ಸಲ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕಸವನ್ನು ಹೆಚ್ಚಾಯಿತು, ಕ್ಷಮಿಸಿ, ಇದು ಅಳಿಯ ಅಲ್ಲ ಮಗಳ ಗಂಡ ಅಂತ ಮಾಡಿದ್ದೇವೆ ಈಗ ಈ ಒಂದು ಪ್ರಯೋಗದಲ್ಲಿ. ಮಾರ್ಗದ ಬದಿಯಲ್ಲಿ ಬಿದ್ದ ಕಸವನ್ನು ಮಾಡಿದ್ದೇನು ವೈಜ್ಞಾನಿಕವಾಗಿ ಯಾರೂ ಮಾಡಿಲ್ಲ, ಎಲ್ಲ ಕೊಂಡೋಗಿ ಒಂದು ಕಡೆ ಭೂಮಿಗೆ ಹಾಕಿದ್ದು. ಇದು ದೊಡ್ಡ ಅಪರಾಧ, ಆದರೆ ಆಗಿದೆ. ಅಟ್ಲೀಸ್ಟ್ ಕಸ ತೆರೆದಿದ್ದೇವೆ, ಒಮ್ಮೆಗೆ ಕಸ ತೆರೆಯುವ ಪ್ರಯೋಗ ಆಯಿತು, ಪತ್ರಿಕೆಗಳ ಮೂಲಕ ಮಾಡಿದ್ದು ಮತ್ತೆ ಭೂಮಿಗೆ ಸೇರಿಸಿದ್ದು. ಇದು ಸೇರದಾಗಿ ಮಾಡಿದರೆ ಬಹುಶಃ ಅನುಕೂಲ ಇತ್ತು. ಈ ದಿಸೆಯಲ್ಲಿ ಮಾಡಲಿಕ್ಕೆ ಮುಂದಕ್ಕೆ ಇಷ್ಟು ಮಾಡಿದ್ದು ಪತ್ರಿಕೆಯವರಿಂದಾಗಿ. ಒಂದು ಕಳೆದ ಒಂದು 5-10 ದಿವಸದಲ್ಲಿ ಎಲ್ಲ ಕಸ ಆಲ್ಮೋಸ್ಟ್ ಹೆಚ್ಚಿನ ಕಡೆ ಬಹುಶಃ ಬಾಳೆಪುಣಿಯಲ್ಲಿ ಸ್ವಲ್ಪ ಹೆಚ್ಚಾಗಲಿಲ್ಲ ಕಾಣ್ತದೆ. ಎಲ್ಲ ಕಸದ ಬದಿಯ ಕಸವನ್ನು ತೆಗೆದಿದ್ದಾರೆ, ತೆಗೆದು ಒಂದು ಬದಿಗೆ ಹಾಕಿ ಮಣ್ಣಿಗೆ ಹಾಕಿ ಕ್ಲೀನ್ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಪತ್ರಿಕೆಯವರ ಪ್ರಯತ್ನದಿಂದ ಆಗಿದೆ. ಪತ್ರಿಕೆಯವರು, ನಾವು ಈಗ ನ್ಯಾಯಾಂಗದವರು ಸೇರಿದಾಗೆ ನಾವೆಲ್ಲ ಒಟ್ಟು ಸೇರಿದರೆ ಮಾತ್ರ ಇದನ್ನು ಮಾಡ್ಬೋದು. 56ಕ್ಕೆ ಹೋಗುವುದನ್ನು ಬಹುಶಃ 50ರಲ್ಲಿ ನಿಲ್ಲಿಸಲಿಕ್ಕೆ ಈ ಉಷ್ಣಾಂಶ ಪ್ರಯತ್ನ ಮಾಡುವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮಾಡಲಿಕ್ಕೆ ಸಹಕರಿಸಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಅಭಿವಂದನೆ.